ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇದು ಆನಿ ಏಣಿ ವಿಭಾಕರನಲ್ಲಿ ತೊಂಬತ್ತೆ ಮತ್ತದ ಚಿತ್ರಮಂದಿರಡು ಅವರು ಗೇತುಲ್ಲೆ ಒಂದು ಯಾನೊಂದು ಆಲೋಚನೆ ಮಾಡ್ತೈತಿ. ಎನ್ನ ಮಗ ಪ್ರಾಯ ವೈದ್ಯರು ಉಳ್ಳೋಳು ಅಲ್ಲ ಕೊಂಚ ಮದ್ಮೆ ಅವಡಂಡ ಯೋಗ್ಯತೆ ಅವಂತೆ ಬೊಟ್ಟೆ ಅಂಚ ಆಲೋಚನೆ ಮಲ್ತೊಂದುಲ್ಲೆ ವೈಕಲ ಮಗಲೆಲ್ಲ ಕೊಡುತ್ತ ಆಲೋಲಿಗೆ ಬಣ್ಣದ ಬುದಾರ ಯಾನ್ ಲೆಪ್ಪು ಮಾತ್ರ ಹಾಲು 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 ಓಲ್ಲ ಮಗ ಮೂಲು ಬಣ್ಣಗ ತೋಟಿದ ಒಳ್ಳೆ ಕೂಲ್ದಾನ ಮಗಳೇ ಬಣ್ಣಗೆ ಇಂಚಾಂಡ್ ಗೊತ್ತುಂಟ ಜಕ್ಕ ಒಂದು ಗೋಲ್ಪಾಯಿ ಲೆಕ್ಕಂಡು ಹೊರನ್ನೆ ಲೆಕ್ಕಂಡು ಮಿಂಚು ಬರ್ತೀವಿ ಲೆಕ್ಕಂಡು ನಮ್ಮ ಮಗಂದು ಮಗನ ಪ್ರವೇಶನೇ ಅಂಚಂಡು ಏನು ಗೆದ್ದಿದ್ದ ಹೊರಗೆ ಲಕ್ಕೋಡು ಇಂಚ ಹೊತ್ಕೊಂಡಿದ್ದ ಕಣ್ಣು ಗುಲಾದು ತೋಡು ಆನಂದದ ಪ್ರಕಾಶ ಜಗ್ಗ ಬಂದು ನೆಂಚಿದ ನಿನ್ನ ಆಗಮನೇನೆ ಅಂಚ ಪೂರ ಎರಡು ಭಾಗ್ಯದ ಅಂದು ನಾನು ಇಂತ ಆಕಾಶ ತೂಬುನು ಹೌದಾ ಅರ್ಥ ಇದೆ ಕಳಿಸಿ ಮಿತ್ತೆ ಮಾನುಡೆ ಮಾನುಡೆ ಚಂದ್ರ ಎಪ್ಪುಡು ಚಂದ್ರ ಉಲಿಚ್ಚತ್ತ ಅಂದ ಆಲೋಚನೆ ಮಲ್ಪನಾಗ ಗೊತ್ತಾಡು ಮಗ ಅವು ಚಂದ್ರ ಮೂರುಂಟು ಏತು ಪುಗಂಡ ಇದೆ ಎನ್ನ ಮಗಲನ್ನು ಎತ್ತು ಪುಗಂಡಲ ಹೆಜ್ಜಿ ಅಂದ್ರೆ ಅವ್ರಿಗೆ ಬಂದಿರತ್ತ ಕೆಟ್ಟದಾಗಿ ಹೆಗ್ಗಡವಾದ್ರೂ ಮುದ್ದು ಅಂತಾರೆ ಸಣ್ಣ ಜೋಕರು ಮುದ್ದು ಹತ್ತಾರೆ ಮಕ್ಕಳಿನ ಜೋಕರು ಮಚ್ಚಿ ಇದು ಅಂತಾರೆ ಕೆಲವರು
ಅನ್ಪೇರಿಗೆಲ್ಲ ಅಂಚತ್ತು ಈ ರಂಚತ್ತೆ ಎನ್ನ ಬಾಲೆ ಉರ್ಲಿಟ್ಟಿಂದ ಪನ್ನಡು ನಿಚ್ಚಪ್ಪ ಅದು ಪೊರ್ಲು ಪನ್ನದು ಹೆಂಗ್ ಗೊತ್ತುಂಟು ಅನ್ನಂದು ಹೇಗೆ ಎನ್ನೊಟ್ಟು ಬೋನಗ ದೂರಡು ಹೋಪಿನೇ ಇಲ್ಲ ಒಂದೇ ಗುರ್ತಪ್ಪನನ್ನ ಮುಟ್ಟವತ್ತು ನಂದಿ ಶೆಟ್ಟು ನಮಸ್ಕಾರ ಅಂದು ಬಂದ್ಬಿಟ್ಟು ಹೌದಾಗ ಎನ್ನ ಬೊಕ್ಕ ಹೋಗ್ತಾನೆ ಬರೀ ಟಿ ಇಲ್ಲ ಹಾ ಗೋಪಿನ ಗುರುಗುರು ತಾಜಿ ಗೋಪಿನ ಗುರುಗುರು ದೂರ ಎತ್ತಿನ ಮುಟ್ಟ ಮುಟ್ಟ ಬರ್ತೀನಿ ನಮಸ್ಕಾರ ಇಂಕ್ ಅಪ್ಪಾಜಿ ತೂಪಿನಿ ನಾನು பொருளுத சொத்து அவட பொருளுத வஸ்து அவட பொருளுத ವ್ಯಕ್ತಿ ಅವಡ ಒಲ್ಪನೇ ಪಡ 10 ಜನಕ್ಕುನ್ನ ನಡುತ್ತೆ ಲಕ್ಕದ ದೆರ್ತದ ತೋಜುವೆ ಪಂಪಿನಕ್ಕೆ ನಮ್ಮ ಬದುಕೇ ಸಾಕ್ಷಿ ನಮ್ಮ ಬದುಕು ನಿನ್ನ ಸಾಕ್ಷಿ ಏನೇ ಗೊತ್ತಿಲ್ಲ ಈ ಬತ್ತಿನವೇ ಸಾಕ್ಷಿ ಹೊಂದಿ ಎತ್ತು ಬರುಲ್ಲ ಆಗ ಅಮ್ಯಾದ ಪುಗಾರ್ನ ಸರಿಯತ್ತೆ ಆಂಡಲ ದಾದ ಬರ್ಕೊಂಡು ಬಂದು ದಾದ ಅಪ್ಪಾಜಿ ಮ್ಯಾದ ಪುಗಾರೋಡು ನಾಂಡ ನಿಜವಾದ ಸುಂದರಿ ಅದು ಕೊಡುತ್ತೈ ಮಾತ ದೇವಿ ಕೊನ್ನ ಅನುಗ್ರಹ ನಿನ್ನ ಮೋನೆ ಚಂದಿರ ಲೆಕ್ಕ ಆವಡಪ್ಪಾಜಿ ಅವಳ ಮೋನೆನ ಇದು ಪುಗರಂದೇ ಮೋನೆನ ಮುಖ ನಡಪುನದ ನಡಪನಗೆಂಚ ಗಾಮಿನಿ ಮತ ಗಜಗಾಮಿನಿ ಪಂಪೆತ್ತ ಭಾಗತರೆ ಗೊತ್ತು ನಾವು ಮತ ಗಜ ಗಾಮಿನಿ ಎಂದು ಮತ್ತೆ ಹೇಳ್ತಾರೆ ಮಂದಗ ಮನೆ ಬಂಪೇರು ಮದಗಜ ಗಾಮಿನಿ ಇಲ್ಲ ಬಂಪೇರು ಅನ್ನಂದು ಆಂಡ ನಡಪನು ಬಾರಿ ಮೆಲ್ಲಗೆ பொண்ண என்ன பட்டி அஞ்சை போடு ಪಂಪೆತ್ತ பொண்ணನ ನಡಿಕೆ ಸಹನೆ ಬಂದದ್ದು ಗೋಡು ಮೆಲ್ಲ ನಡಪಡು ಬೀಜ ಬೀಜ ಮುಂದೆ ಒಂದು ಲಕ್ಷದ ಪೂಜೆ ಆತೆ ಬುದ್ಧಿ ಜನ್ಮ ಈಗ ನೆಲ್ಪುನಾಗ ಅಯ್ಯೋ ಒಂದೇ ಪುರಂದ ಆಗ್ತದೆ ಹೌದಾನೆ ಅಲ್ಲಿಗೆ ಮೊಗ್ಗನ್ನು ಓಡಿಸಿದ ಲೆಕ್ಕಂತಿನ ನಿನ್ನ ಗೋಲಿಲ್ಲ ಸರಿ ಎನ್ನೊಂದು ಎನ್ನ ಕೂಲಿ ನಿನ್ನ ಅಪ್ಪನ ಕೂಲಿ ಬೈತಿಲ್ಲ ಎನ್ನ ಆರೋಗ್ಯ ಕೊಡುವುದ ಲಕ್ಷಣ ತಮ್ಮ ಕುಚ್ಚೈ ಅಪ್ಪಾಜಿ ಇದು ಏಕೆ ಪುಗಾರ ಅಂದ ಕಡೆ ಲೆಕ್ಕ ತೆಗೆದು ಪಾಪ ಹತ್ರ ಗೊತ್ತದೆ ಹೆಚ್ಚಿನ ಹಾಲು 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 ಮಾಡದು ಇಲ್ಲದ ಉಳಡಿ ಹಾಲು ಒಂದು ಲೆಕ್ಕನ ಮಲ್ಲೆ ಜಂತಿನಲ್ಲಿ ಇಪ್ಪುಳೆ ಬಿದ್ದದ ಪದಾರ್ಥಕ್ಕೆ ನಡುತ್ತದೆ ಹಾಲು ಒಂದು ಲೆಕ್ಕ ಹಾಲೋಲಿಕ ಅಂತ ಕುದರಿಸಿದ್ರೆ ನೃತ್ಸವ ಅಂತದ್ದು ಎಲ್ಲಿಯ ಬಂದದ್ದು ಹಾಲು ಒಂದು ಬಂಡೆ ಅದು ಹಾಲು ಕೊಟ್ಟ ಹಾಲು ಕಲ್ತಿ ಎಲ್ಲರೂ ಎಂಚಬರ ಲೆಪ್ಪೇರು ಗೊತ್ತಿಲ್ಲ ಎಲ್ಲರೂ ಕೊಂಡು ಲೆಪ್ಪು ಕುದುರೆ ಎಲ್ಲರೂ ಕುಂತಾಗನ್ನೆ ಅಪ್ಪಾಜಿ ಹೊಗ್ಗಿ ಇಂಚ ಬರಲ್ಲ ಎಪ್ಪೇರು ಯಾನೇ ಪಂಡ ಲಂಚಲ್ಲಿ ಇದೆ ಪುಟ್ಟಿ ಲೆಫ್ಟಿನೆಟ್ ಅಪ್ಪಾಜಿ ಅಂಚನ್ನಪ್ಪು ಜಾದ ಲೆಪ್ಪೇರು ಎಂಚ ಪಂಪೇರು ಪಂಪೇರು ಪ್ರಾಧಾನ್ಯ ಕಾಕನ ಭಾವನೆ ಮುಖ್ಯ ಅಪ್ಪಾಜಿ ಎಂಕರಾಯ್ ಪಾಪ ಗೊತ್ತುಂಡೆ ಅಕ್ಕಳು ಬರೀತಿಲ್ಲ ಕೇಳಿದಾಗ ಗೊತ್ತುಂಡೆ ಇದು ಹಾಲು ಹಾಲು ನೆಪ್ಪನದ ಇಲ್ಲಿ ಇದಕ್ಕೆ ಬೆಳವೇನ ಕಚ್ಕೊಂಡು ಬಂದು ಅವು ಅಪ್ಪನ ಹಿಂದೂಸ್ತಾನಿದ ಭಾಷೆನೇ ಮತ್ತೆ ಅಂಚತ್ತಪ್ಪಾಜಿ ಲೆಕ್ಕರ್ ನಾವು ಅಂಚಿನ ಕುಸಲ ಅನ್ವಿ ಬರ್ಪಡೋದು ಅಪ್ಪಾಜಿ ನೆಡ್ದಲ್ಲ ಪಸತ್ತು ತುತ್ತಿನ ತುದ್ದು ಅಪ್ಪಾಜಿ ಇಲ್ಲ ರುಪ್ಪನಾದ ಇಂಚಿನ ಕೊಡ ತುತ್ತುನೆಯ ಪಟ್ಟೆ ಸೀರೆ ಮುಖ ತುತ್ತಪ್ಪ ದಾದ ಮಾಡ್ಕೊಂಡು ಬಲ್ಲಿಂದೆ ಪೆಟ್ಟೆಗಿಡ ಆಸೆ ಆಸೆ ಉಂಡು ಅಂಚಿನ ದೀಳನ್ನ ಕುಮ್ಮಾದ ಹಾಳಾಪುಡು ತುತ್ತದನ್ನ ಪಾಡ ಬನ್ನಿ ಪೊನ್ನುಲೆ ಹೆಚ್ಚ ಕಲ್ಪಾರೆ ಬಲ್ಲಿಂದ ಅಪ್ಪಾಜಿ ಪಾತ್ರೆ ಉಡುಪಿಗೆ ವಾದ ಪ್ರತಿವಾದ ಅಪ್ಪಾಜಿ ನೀನೇ ಬಂದದ್ದೇ ಅಲ್ಲ ಬೇಜಾರಿ ಅಂದು ಅಪ್ಪಾಜಿ ಕಿತ್ತೇರಿ ಗಿಟ್ಟೆ ಈ ತುತ್ತೆ ತೊಡಿಯಾಳಿತ್ತಿನ ಟೀರಿಗೆ ಬೇಜಾರತ್ತೆ ಮತ್ತೆ ಯಾನು ಅಲ್ಲ ಇಲ್ಲ ಅಪ್ಪಾಜಿ ನಾನು ನಾರಾಯಣ ಭಟ್ಟ ಮಾಡಿಗೆ ಪೂಜೆಗೆ ಹೋದ್ ಬೈದ ನಾರಾಯಣ ಭಟ್ಟ ಮಾಡಿ ಬೆಟ್ಟಿಗೆ ಕಣ್ಣಂತೆ ಮಲ್ಲ ಇದೇ ಕೋಪತ್ತೆ ನಾರಾಯಣ ಭಟ್ಟಡ ಕೋಪತೆ ಅಪ್ಪಾಜಿ ಇರೆಗೊಂತ ಅತ್ತೆ ಕರತೆ ಎಂದು ಗೊತ್ತುಂಟು ಆಂಡಲ ಈ ನಿಜನ್ನ ಇಲ್ಲಡೆ ಮತ್ತೆ ಹೇಳಿಕೆ ಕೊರಿಯರತ್ತೆ ಇಲ್ಲಡೆ ಮತ್ತೆ ಪಗೆಮಾನಿ ಹೇಳಿಕೆ ಕೊರಿಯನ್ನ ಐಕ ನಮ್ಮ ಮರ್ಯಾದೆ ಕೆಲಸ ಮಾಡ್ತಾ ಅಪ್ಪಾಜಿ ಓದು ಬರ್ತೀನ ಓದು ಬರ್ತತೆ ಆರು ಬರ್ಬತ್ತಾ ಹೋಯ್ನಲ್ಲಿ ಕೆಲವು ಮಾತ್ರ ಸಮಸ್ಯೆ ಆಣ ಅಪ್ಪಾಜಿ ಅವೇ ನಾನು ಪನೋಡೆ ಅತ್ತ ಸಮಸ್ಯೆ ಆನಂದ ಅಂದ್ ಆರು ಬರ್ಬತ್ತಾ ಬನ್ನಗೆ ಎಣ್ಣೆ ಯಾನು ಲೆತ್ತಿನಲ್ಲ ನಿನ್ನ ಮೋನಡಿ ಏನೋ ಒಂದು ಪ್ರಶ್ನಾರ್ಥಕ ಭಾವ ಇತ್ತು ದಾದಾ ಪಣುಡು ಅಂತಿನ
ನಾನು ಭಟ್ರು ನಡೆ ಪೂಜೆಗೆ ಮತ್ತೆ ಅಂದ ಪೂಜೆಗೆ ಪೋಯಿನ ಅಪ್ಪಾಜಿ ಆ ಪೂಜೆ ವೈಕ ಗೊತ್ತುಂಡಿ ನಾನು ಭಟ್ರನ ಮಗಳು ವನಜನ ಮದ್ಮೇಲೆ ಅಭಿಷೇಕವಾದ ಬೇಗ ಮದ್ಮೇಲೆ ಮದ್ಮೇಲೆ ಆಡೆ ಮತ್ತೆ ಆ ನಿಮಿತ್ತವಾದ ಪೂಜೆ ತಿದ್ದಿದ್ದೇನೆ ಅಪ್ಪಾಜಿ ಆ ಪೂಜೆ ಕೊಟ್ಟು ಪೂರಾ ಪುಣ್ಯ ಕೊಡ್ತಾ ಇಲ್ಲ ಅಪ್ಪಾಜಿ ಅನ್ನಂದು ದಾದನ್ನು ಗೊತ್ತಜ್ಜಿ ಏಪಲ ಮಾತ್ರ ಒಟ್ಟಾದ ಸಾರ ಪ್ರಶ್ನೆ ಕೇಟೇಡ ಅಕ್ಲಿಗೆ ಒಂಜಿ ಉತ್ತರ ಕೊಡ್ದಕ್ಕಲ್ಲ ಬಾಯಿ ಮುಚ್ಚವನ ಅದೇ ಅಂಡ ಇನಿ ಮಾತ್ರ ಅಕ್ಕಳಿಗೆ ಏನು ಪ್ರಶ್ನೆಗೆ ಉತ್ತರ ಚಂದ್ರಪುಂಡ ಅಪ್ಪಾಜಿ ಹೆಂಚಿನ ಪ್ರಶ್ನೆ ವಾಲಡೋ ಅಪ್ಪಾಜಿ ಅಕ್ಕಲು ಮದ್ಮಲ್ಲ ಕೈ ನಿಂಗೆ ತೋಜಾದ ಕೇಳಿ ಈ ಮದ್ರಂಗಿ ಮಾತ್ರ ಈ ಚೀಪದ ಒಣಸ್ ಒಂದು ಮಾತ ನಿಖಲಿ ನಡಿ ಏಪಾ ಪಂಡದು ಅಪ್ಪಾಜಿ ಅಕ್ಕಲು 10 ಜನ ಸಾರ ಬಾಯಿಡಿಕೆ ನಾ ಪ್ರಶ್ನೆಗೆ ಎರಡು ಉತ್ತರ ಜನಪಂಡು ಆಂಡನ ಶ್ರೇಷ್ಠ ಮಗಳು ಆಂಡ ಬುದ್ಧಿವಂತಿಗೆ ಮಲ್ತೆ ಪಂಡ ಎನ್ನ ಅಪ್ಪಾಜಿನ ಕೇಳಿ ಬಂಪೆ ಬಂಡೆ ಅದೆಲ್ಲ ಒಂಜಿ ಬೇಜಾರೆ ಕೊಂಚ ಉತ್ತರ ಕೊರ ಆಯ್ಜತ್ತೆ ಪಂಡದು ಅಪ್ಪಾಜಿ ಅಂಚ ಆ ಬೇಜಾರು ದೂರ ಮಲ್ಪುಗ ಪಂಡದು ಊತ ತೋಟಗೂ ಬತ್ತೆ ಅಪ್ಪಾಜಿ ಊತ ತೋಟನು ಮತ್ತೆ ಸೇರಿಯೇನೆ ಆ ಪೂತ ತೋಟಕ್ಕೆ ಮತ್ತೊಲ್ಪ ಸಮಸ್ಯೆನೇ ಉಂಟು ಅಂದಪ್ಪಾಜಿ ದಾಯ್ ಪಂಡ ಮಧ್ಯಾಹ್ನ ತುಂಬವು ಮತ್ತೆ ನೇಸರ್ದೇವಿಯರ್ನ ತೀಕ್ಷ್ಣವಾಗಿನ ಆ ಬೊಲ್ಪು ಉಂಡ ಏನ ನೆತ್ತಿತ್ತ ನೆತ್ತಿ ತೂಬುರ್ಲಕ ಅಂತಡು ಅಂಚು ತೂಯಿನ ಅಲ್ಲಿ ನೆತ್ತ ತೂಯೆ ಅಪ್ಪಗೆ ಎನ್ನ ಕಣ್ಣಿಗೆ ತೋಚಿ ಕೆದೊಟ್ಟಿತ್ತಿನ ತಾಮರದಪ್ಪು ಅಪ್ಪಗ ಪ್ರಶ್ನೆ ಉದೀಪಾನ ಆಂಡ ಅಪ್ಪಾಜಿ ಪ್ರಕೃತಿದ ನಿಯಮಕ್ಕೂ ಸರಿಯಾದ ನೇಸರ್ದೇವಿ ಉದೀಪನ ಪೇರೆ ಅವೇ ಪೊರ್ತುಡು ಕೆದೊಟ್ಟಿತ್ತಿನ ತಾಮದಪ್ಪು ಅರಳ್ದು ಉಂಟುನತ್ತೆ ಬಯ್ಯದ ಅನಗ ಆ ನೇಸರ್ದೇವಿ ಪಡ್ಡಾಯಿ ಕಡಲ್ ಅಂಚಿ ಕಂತದ ಪೋಪೇರೆ ಒತ್ತುಡು ಕೆದೊಟ್ಟಿತ್ತಿನ ತಾಮದಪ್ಪು ಬಾರ್ದು ಪೋಪುಂಡು ಅಂಚಂಡ ಮಿತ್ತ ತಿರ್ತಿತ್ತಿನ ತಾಮ್ರದ ಪೋಕ್ಲ ದಾದಪ್ಪ ಸಂಬಂಧ ದಾದ ಸಂಬಂಧ ಪಲ್ಲೆಗೆ ಕಂಡನಿ ಪಡಿದಿನ ಸಂಬಂಧ ಅಂದ ಪನ್ನೊಲ್ಯ ಮತ್ತೆ ಎಲ್ಲ ಬನ್ನಡ ಅಂದಕ್ಕೆ ನೆಂಚಿನ ಈರೇ ಬನ್ನಡ ಆತೆ ಓ ಅಂಚ ಎಂಟು ಗೊತ್ತುಂಡ ಅಂದ ಅತ್ತ ನಿನ್ನಡ ಮಾತುರೆಲ್ಲ ಒಂದೇನು ಊರ ಅಂದ್ಯಾ ನೆನ್ನೂನು ದಾಯ ಪತ್ತೆರೆ ಬಲ್ಲೆ ಅಪ್ಪಾಜಿ ನಿನ್ನೆ ಅಪ್ಪೆ ಸೇರ್ತಲೆ ಈರೇ ಪೂರ್ಣ ಇಂಕ ಅಪ್ಪೆಲ ಆಮೇಲೆ ಅದು ಅಂದ ಅಂದ ಮತ್ತೆ ಒಂಜಿ ಸೂರ್ಯನ ಕಿರಣ ಪೂರ್ಣಾಗ ಹೂ ಅರಳು ಈ ಇಲ್ಲಂಡಿ ಕೊಂಚ ಪೊಣ್ಣು ಮದ್ಮೆ ಆದಿತ್ತನ ಪೊಣ್ಣು ಕೊಂಚ ಕಂಡನೆ ಬಣ್ಣಗ ಒಂಜಿ ಐಸ್ತರ ಪುಡುದಿಲ್ಲ ಆ ನಮ್ಮನೆ ಒಂಜಿ ಐಸ್ತರ ಕಂಡನೆ ಇಲ್ಲ ಡಿಜ್ಜೆ ಮತ್ತೆ ಹೋಯಿಂದಾಂಡ ಅದು ಕೊಂಚ ನಮ್ಮನೆ ಬೇಜ ಅಳ್ಳುಕೊಂಡು ಪಂಡ ಅದಕ್ಕೆ ನಮ್ಮ ತಾಳೆ ಮಲ್ಪಲ್ಲಿ ಆಚ ಇನ್ನೂನೇ ಅದ ಕಣ್ಣನೆ ಬಡಿದ ಅವಿನಾಭಾವ ಸಂಬಂಧ ಪಂಡದಕ್ಕೆ ಇರ ಪಾತಿ ತಾತ್ಪರ್ಯ ಪಂಚೊಂಡ ನೇಸತಿವೆ ಅಂತದಾಗ ತನಕರನ್ನ ದಾಲ ಮುಚ್ಚಿ ಎಲ್ಲ ಬದುಕಿದ್ದಿರೋವನ್ನ ಕಣ್ಣನೆ ಮಾಡೋದು ಪಂಡ ಸರ್ವ ಸಮರ್ಪಣ ಭಾವಡ ಅಪ್ಪು ಬಾಡೋನು ಆವಡ ಅಪ್ಪಾಜಿ ಆ ಪ್ರಶ್ನೆಗೆ ಉತ್ತರ ತಿಕ್ಕೊಂಡು ಅಪ್ಪಾಜಿ ಕೊಡೋಗಿ ಪ್ರಶ್ನೆ ಸಮಾಧಾನ ಕತ್ತದ ಪಡ್ತೋಡು ಬಾನೋಡು ಗುರಿಕೆ ಬೊಲ್ಲಿ ಉಪ್ಪು ಆ ಬಜಿ ಬೊಲ್ಲಿ ಇತ್ತಿನ ಪೊರ್ಲಿ ಬಲ್ಲೆಗೆ ಅಕ್ಕನೊಟ್ಟಿಗೆ ದಾದು ಕೂಡ ಬಲ್ಲೆ ಚಂದ್ರೆ ಅಂಡಲ್ಲ ಬೋಡು ತಿಂಗಳು ದೇವಿ ಹೌದಾಗಿ ಇತ್ತಂದ್ರೆ ಕೊಂಚ ಶೋಭೆ ಬರ್ಪು ತಿಂಗಳು ದೇವಿ ದಾದ ಸಂಬಂಧ ಸಂಬಂಧ ಪನ್ಪೆರಂಚ ಚಂದ್ರದೇವರನ್ನ ಪೂರ ಬುಡದಾಳು ಅಂತ ತಾರಾದೇವಿನ ಓಹೋ ಮುಲ್ಪಲ ಅವೇ ಸಂಬಂಧ ಅವೇ ಸಂಬಂಧ ಅವಳಪ್ಪಾಜಿನಿ ಆ ತಾಣೆ ಕೆದುಟ್ಟು ಒಂಜಿ ಹಂಸ ಪಕ್ಷದ ವ್ಯಕ್ತಿನ ದೃಷ್ಟಿಕೋಣಪ್ಪಾಜಿ ದಾಯನ ಗೊತ್ತುಜಿ ಒಂದೇ ಇತ್ತಳು ಆನೆ ಏಪದಲಕ್ಕೆ ಇತ್ತುಜಿ ಐಟಿಲ್ಲ ಅವಲಕ್ಕೆ ಇತ್ತುಜಿ ತಮ್ಮನ ಮಾಡ್ದಲಕ್ಕೆ ಇತ್ತನಪ್ಪಾಜಿ ಹೌದಾಯಿ ಗೊತ್ತಾಣೆ ಒಂಜಿ ವಿಚಿತ್ರ ಬಣ್ಣಗ ಮಾತಾ ಜೀವರಾಶಿ ಇಡ್ಲ ಪೊದ್ದು ಪೊಣ್ಣು ಅನ್ನು ಪೊಣ್ಣು ಆನು ಬಂದ ಸಂಬಂಧ ಒಪ್ಪುಂಡು ಅಂದೆ ಹಂಸದ ಒಂಜಿ ವಿಶೇಷತೆ ಉಂಟು ಏನ ಹೊರ ಒಂಜಿ ಆನು ಹಂಸ ಒಂಜಿ ಪೊಣ್ಣು ಹಂಸನ ಪ್ರೀತಿ ಮಲ್ತಂಡ ಅವು ಒಟ್ಟುಗಾಂಡ ಬೊಕ್ಕ ಜೀವಮಾನ ಇಡಿ ಬೊಕ್ಕೊಂಜಿ ಹಂಸನು ತೂಪುಜಿಗೆ ಒಂಜಿ ಕಥೆನ ಗೆಂದಿನಿ ನಾನು ಪಂತಿನ ಗೆಂದಿನಿ ಜನಗಳು ಓದು ದಿನ ಗೊತ್ತು ಅಂಚ ಐಟು ಓವಣ್ಣನ ಒಂಜಿ ಹಂಸ ಸೈತನ ಎಂದಾಂಡ ಅದ ಬೊಕ್ಕೊಂಜಿ ಹಂಸ ಕುಡೊಂಜಿ ಹಂಸಗೂ ಬೆರಿಟ್ಟು ಪೋವಂದೆ ಒಂತ ಕಾಲೋಡು ಅವಳ ಸೈಪುಂಡಿಗೆ ಆತ ಮಲ್ಲ ಪ್ರೀತಿ ಐಕು ಒಂದೇ ಕೊಂಚ ಬೆತ್ತಪ್ಪನು ಅಪ್ಪಾಜಿ ಇದು ಮುಟ್ಟ ಯಾನು ಕೇಳಂದಿನ ಯಾನು ತೆರೆಯಂದಿನ ಪರಿಶುದ್ಧವಾದ ಪ್ರೀತಿ ನಿದರ್ಶನ ಬಂದದ ಮನಸ್ಸಿಗೆ ಸಂಬಂಧ ಮನುಷ್ಯರೆಲ್ಲ ಮೆತ್ತತ್ತಿನಂಚಿನ ಪ್ರೀತಿ ಹಂಸದ ಮಾತ್ರ ಒಂಜಿ ಬೇಜಾರ ಅಪ್ಪಾಜಿ
ಇದು ನನ್ನ ಅಪ್ಪಾಜಿಗೆ ಇದು ಮಾತ್ರ ಲೋಕ ಜ್ಞಾನ ಇತ್ತು ಇಲ್ಲದ ಬಗ್ಗೆ ಗೊಡವಣೆ ಜೊತೆ ಕೆಲವು ಸಮಯ ನೀರು ಬೇರೆ ಬಂದು ಪೋತಿನಾರು ಬಂದಾಗ ದಾದ ಮತ್ತೊಮ್ಮೆ ಇದ್ದಾರೆ ಸೂಚಿ ಮಲ್ಲಿಗೆದ ಮೂರು ಮತ್ತೊಮ್ಮೆ ಇದ್ದಾರ ದಾದ ಮಲ್ಪದ್ದಾರೆ ನಡ್ಪಾದಿದ್ದಾರೆ ಬೆಲ್ಲದ ಕಡೆ ಪಂಡದೆ ಓ ಯಾನು ಬಂದಾಗ ಏತು ಪುರ ಏನೇನು ಪುರ ಪತ್ತೊಂದು ಬರ್ತೆ ಅಪ್ಪಾಜಿ ಮಲ್ಲಿಗೆ ಅದು ನಿನ್ನೆ ಪತ್ತೊಂಬತ್ತಿನ ನೆನಪು ದೀಪನೆ ಈ ನೆನಪು ದೀಪದ ನೆನಪು ದೀವಡತ್ತೆ ಈ ಇಲ್ಲದ ಯಜಮಾನ್ಯತೆ ಒಂದು ಆಯ್ ಬಂಡೆ ಸಾವಿರ ಮಂಡೆ ಉಪ್ಪುನಾಗ ನಮ್ಮ ಒಂಜಿನ ಪುಟ ಅಪ್ಪಾಜಿ ಆ ಮಲ್ಲಿಗೆ ಪುರ ದುಂಬದಲಕ್ಕೆ ಇಚ್ಛೆ ಅಪ್ಪಾಜಿ ದುಂಬದಕ್ಕೆ ಹೆಜ್ಜಿದಂತ ಮಲ್ಲ ಅದು ಬುಳಿದು ಮಲ್ಲಿಗೆ ಬಿಟ್ಟದು ಸಾಧಾರಣ ಅಂದ್ರೆ ಎನ್ನಾತೆ ಆತೆತ್ತರಾತನ ಓ ಆವಲ್ಲಿ ಅಪ್ಪಾಜಿ ನೀರು ಗೊಬ್ಬರ ಸಾರಿ ಪಾಡೊಂದಿಲ್ಲ ಅಂತ ಅರ್ಥ ಯಾರು ತೂಗಲ್ಲ ಇದೆ ಬಿಟ್ಟ ಮಾತ್ರ ತಪ್ಪಾಜಿ ಅಲ್ಪ ಅಲ್ಪ ತೂಣಗಳಂತೆ ಇಲ್ಲಿಯ ಮುಗ್ಗು ತೋಜುಡು ಇಲ್ಲದ ಎಲ್ಲನಾ ಇಲ್ಲ ಆ ಮುಗ್ಗೆ ಉಂಡತೆ ಅದೊಂದು ಪರಿಮಳ ಕೊರಗೆ ಕಾತೋ ಒಂದುಂಡು ಅಪ್ಪಾಜಿ ಅಣ್ಣ ಆ ಬೂರುಗು ಆತಾರ ಇಚ್ಚಿ ಇನಿ ಹತ್ರ ಎಲ್ಲ ಎರೇನ ಇಲ್ಲದ ಅಡಿಗೋಪು ನಾವು ಬೇಲಿ ದಾಂಟ್ಲ ಹಂಚಿಗಪ್ಪು ಬೊಕ್ಕ ಏನಂದೂರಡೆ ಬರಿಸಕಲ್ಲ ಇಲ್ಲಾಗ ಅಜ್ಜಿ ಬೂರು ಅನ್ನದು ಈ ಎಂಕು ಏನಂತ ದೂರ ಬಲ್ಲಿ ಆ ಬೂರು ಒಂಜಿ ಆಧಾರ ಓಡು ಅತ್ತ ಏನಕ್ಕೆ ಆಧಾರ ಬರ್ತಾರೆ ಕೆಲಸರಿ ಆಧಾರ ಕೊರಂಡಲ್ಲ ಕೆಲಸರಿ ಏನಪ್ಪನ ಬಣ್ಣಗ ಬಾಕಿದ ಈ ಕೈ ಕಂಜಿಲು ಪುರ ಕಡಿಮೆ ಬಾಗಿ ಒಂದು ಬರ್ತದ್ದು ಅವು ಬೇಂತ ವಿಷಯ ಅಪ್ಪಾಜಿ ಅವತ್ತು ಒಂದು ಆಧಾರ ಗರ್ಭಿಣಿ ಆಧಾರ ಗರ್ಭಿಣಿ ವಿಚಾರಗೂ ಆತ ಮಂಡ ವಿಚ್ಚದ ಅಯ್ಯ ಒಂಜಿ ಕುಕ್ಕದ ಮರ ನೆಡ್ತು ನಾವು ಎಂಜಿ ಆಧಾರ ಹಾಪಿಜ ಹತ್ರ ಒಕ್ಕಂಜೇನ ನಿಮ್ಮ ಮಲ್ಲ ಅಂಜಿ ಕೋಲ್ ಗಂಟು ಇಂಥವನ್ನ ಆಧಾರ ಹಾಪಿಜ ಕೋಲ್ ಗಂಟು ಅಂತ ಪಲ್ಲಕ್ಕಲ್ಲ ಕುಕ್ಕದ ಮರನೇ ಅವಳು ಈದು ಗೊತ್ತಿಲ್ಲ ಅಂತ ಗಾಯ ಮಾಡ್ತಿದ್ದಾರೆ ಈ ವ್ಯವಸ್ಥೆ ವ್ಯವಸ್ಥೆ ಮಲ್ಪೊಡಿತ್ತಾರತ್ತ ಮಲ್ಪೊಡತ್ತ ತೊಂದರೆ ಒಂದತ್ತ ತೊಂದರೆ ಒಂದ ಅಲ್ಲೇ ನಿನ್ನ ಮನಸ್ಸಿನ ಅರ್ಥ ಪರೋಕ್ಷವಾದ ಎಂಚಿನ ಪಾತ್ರೆಯ ಪಂಪಿನ ಇತ್ತೆ ಕಟ್ಟಾണ് ದಾದ ಬಂಡೆ ಅಪ್ಪಾಜಿ ಬಾರಿ ಬುದ್ಧಿವಂತಡಿ ಐದು ಮಗಳತ್ತೆ ಅಂಜಾದು ಬುದ್ಧಿ ಕೊಡೆ ಈ ಹನ್ನೆರಡು ಬುದ್ಧಿವಂತಿಕೆ ತೋಜಾಯ್ನ ಇಚ್ಚಪ್ಪಾಜಿ ವಿಷಯ ಬಂಡೆ ಆತೆ ಮಲ್ಲಿಗೆ ಕೊಂಚ ಆಧಾರ ಬೋರ್ಡು ಮೊಕ್ಕ ಅದ ಐಕೆ ಸ್ವಶಕ್ತಿ ಬಂದ್ರೆ ಉಂಡೆ ಪಲ್ಲೆ ಬೂರತ್ತೆ ಅವು ಹಂಸ ಪಕ್ಷಿ ಒಂಜಿ ಪುನಗ ಬೇಜಾರಾಡು ನಿಜವಾದ ಅಪ್ಪಾಜಿ ఒక సూర్యకిరణం పుట్టుక కమ్మల అరణం ఉండట ఉంది ఎంకన్న బాగా ముద్దుడుతుంది అయితే సూర్యకిరణం ఓడు తీరిగి ತಾಮರೆಗೆ ಎನ್ನ ಬಾಲೆಗೆ ಅರ್ಥ ಇದ್ದ ಬರ್ತಾನ ಮಗ ಅಯ್ಯೋ ಮಲ್ಲಿಗೆ ಕೊಂಚ ಆಧಾರ ಕೊರಡು ಬಣ್ಣ ನಾನ ಕೊಂಚ ಆಧಾರ ಬೋಡು ಅರ್ಥ ಎಂಚ ಆಧಾರ ಅಪ್ಪಾಜಿ కొంచెం పొన్ను అయినాడు మళ్ళా అయినాక అలా కొంచెం కండనే పట్టిన సంబంధ వచ్చా బాడే పొచ్చా నిన్న అమ్మరు నీకు కొంచెం మధ్య మంది చేరే పట్టిన కొంచెం బేజారు అయ్యో దేవరే అప్పాజీ కితే నంచనడా అప్పాజీ మధుమే యానిల్లతే ఉన్నాయినాలు ಬಾಯಿ ಬಿಡ್ತು ಏನೆಲ್ಲ ಮನೆಯಲ್ಲಿಗೆ ಚದುಪ್ನಾಗ ಎಂಟು ಮತ್ತೆ ಹಾಕೊಂಡು ಓಪನ್ ನನ್ನ ಪಂಚಿನ ಉಂಡ ನಾಚಿಕೆ ಬುಡ್ತಿನ ಪೂರ್ಣ ಮಾನವ ಬುಡ್ತಿನ ಪೊಣ್ಣು ಒಂದು ಬಂದರು ಅದ ಮರ್ಯಾದಿದ ಪೊಣ್ಣು ಮನಸ್ಸಿನ ಆಸೆ ತಿನ್ನಲ್ಲ ಅದನ್ನು ನೇರವಾದ ಪರೋಕ್ಷವಾದ ಈ ನಮ್ಮ ನೀಡಿದ ಅಭಿಯುಕ್ತ ಅವು ಬುದ್ಧಿವಂತಿಗೆ ಲಕ್ಷಣ ಅಲ್ಲ ನಿನ್ನ ಪಾತ್ರ ಬೆಚ್ಚಿಗ ಅಂದ್ರೆ ವಾ ಅತ್ತೆ ಮಗ ಮಗಲಿನ ಮದ್ನಾಲ್ಕು ತಿಯೋರಿ ಅಲ್ಲ ನನ್ನ ಮಗಳಿಗೆ ಯೋಗ್ಯವಾದ ಕಣ್ಣನ್ನು ತಿಕ್ಕೊಡು ಎಟ್ಟೆ ಇಲ್ಲನ್ನು ಸೇರೋಡು ಅಲ್ಲ ಬಾಳ್ಯ ಬೆಳಗೋಡು ಬಂದಿನ ಆಸೆ ಸಹಜ ಎತ್ತಿನ ಇಪ್ಪು ಸಹಜ
ಇವೆ ಈ ಅಪ್ಪದ ಅಂತಿನ ಅದು ಅಮ್ಮೇಲೆ ನಿನ್ನನ್ನು ಪ್ರೀತಿಡು ಅರ್ತಿಡು ಹೋಗಿಡು ಕೂಡ ತಂಗದಿನ ಪ್ರಾಯ ಪ್ರಬುದ್ಧ ಅನ್ನಗ ಅಲ್ಲಿಗೊಂದು ಯೋಗ್ಯమైన ವರನ್ನು ನಾಡೋಡು ಬಂತು ನನಗೆ ಅಭಿಲಾಷೆ ಇಂಕಲ ಉಂಡು ಮಗ ಅದೇ ಇದಕ್ಕೆ ಬಂದಿತ್ತೆ ಅಪ್ಪಾಜಿ ಅಪ್ಪಾಜಿ ಇವ್ರು ಬಣ್ಣ ಬಣ್ಣ ಇತ್ತಂಗ ಮಂಡ್ಯಕ್ಕೆ ಹೋಗಿ ಯಾಂತ ಪ್ರಿಯನ ಅಪ್ಪಾಜಿ ಏನ ಇದು ಮತ್ತು ಪಾತಿರೋ ಜೇರಿ ಇಲ್ಲದ್ರಲ್ಲಿ ಹೊಲಸು ಬಾಡ ಬಾರಿ ದೂರ ಉಂಟು ಅಂಚಿನಪ್ಪ ಏನಾಗಿ ಅನ್ಕೋಗಿಲ್ಲ ಕತ್ತಿಗೆ ಏನಾಗಿ ಇವ್ರು ಪಾತಿರ್ಲ ಕತ್ತಿಗೆ ದೂರ ತುಳ್ಳಬ ಕೊಡ್ಲ ಗಂಟದ ಜವಾನಿ ಎಂದು ದೂರ ತುಳ್ಳಕ ತೋಜಿಂಡ ಹೊಲಸು ಮಲ್ತೊಂದು ಬಾಕಿ ಏನಾದ್ರು ಕುಂದುತ್ತೋಯ್ನಿ ಅಪ್ಪಾಜಿ ಜಾಗ್ರತೆ ಕೊಚ್ಚಿ ನಮ್ಮೆಲ್ಲ ಎಂಚಲ್ಲೇ ಎಂಚ ಇಪ್ಪಡ ಎಂಕಿದಾನೆ ಅಪ್ಪಾಜಿ ಅಲ್ಲೇ ಹಾ ಏನ್ ಪಂಡತ ನಿಕ್ಕು ಎನ್ನ ಮನಸ್ಸಿಲ್ಲ ನಿಕ್ಕೊಂದು ಎಡ್ಡೆ ಯೋಗ್ಯ ವರನ ಕೂಡು ಬಂಟ ಐಕ್ಲ ನಿಕ್ಲ ದಾದ ಸಂಬಂಧ ಅಪ್ಪಾಜಿ ಹಾ ಸಂಬಂಧ ಉಂಟು ಎಂಚಿ ನಾವು ನೀನು ಎರೆಗ ಕೊಡ್ದು ಮದ್ವೆ ಮಲ್ತದ್ದು ಊರ್ಗ ಕಡ್ಕೊಂಡ ಈ ಎತ್ತೋ ದೂರ ಏನು ಮತ್ತೆ ನಿನ್ನ ಎಂಕು ತೂರ ಸಾಧ್ಯ ಉಂಟ ಪಂಡ ಎಂಕು ಎನ್ನ ಬಾಲ್ಯ ಮಾತಾಡೋದು ಬಣ್ಣದ ಅನ್ನಗ ಈಗ ಐತಲ್ಲ ಪೂಜಾ ಐಕ್ ನಮ್ಮ ದೂರ ಊರಪ್ಪ ಅದಕ್ಕೆ ನಾನು ಇನ್ನೂ ನಿಂತವನಿ ಕೈತಲ್ಲೇ ನನ್ನ ಲೆಡ್ಡಂತಿನ ಹುಡುಗಿ ಅದಕ್ಕೆ ನಾನು ಮದ್ವೆ ಅಲ್ತು ಕೊರಡು ಪಂಡ ಒಕ್ಕ ವಿಷಯ ಉಂಟು ಕೈತಲ್ದ ಯಾವ ಸಂಬಂಧ ಅಪ್ಪಾಜಿ ಏನಾಟಲ್ಲಿ ಇದ್ದಲ್ಲ ನಂಚೆ ಎನ್ನದಿತ್ತೆ ಎಲ್ಲರಿಂದ ಕೂಡ ಬದಿಯ ಒಂದು ಕೂಡ ಕೊಟ್ಟು ಮದ್ವೆ ಮಲ್ತದ್ದು ಬದಿ ಕಾಸಿದೆ ಮದ್ವೆ ಆದ್ದು ಕೆಲ ಕೊನೆಲ್ಲ ಜೀವನ ಹಾಳು ಮಾಡ್ಕೊಂಡು ಉಂಟು ಅವೆಲ್ಲ ಕೂಡ ತೋಡ್ಕೊಂಡು ಜಾತಿ ಬದಿಗೆ ಕಂಡ ಬಟ್ಟೆ ಹೋಗ್ತೇನೆ ನಂದಿಸ ಎಡ್ಡ ಹುಡುಗನ ಪಂಡ ತೋಜ ಮತ್ತದು ದುಡ್ಡು ತಂದು ನಿನ್ನ ಮಾಡುವ ಆಲವರ ಬಲ್ಲಿ ಅಂತ ಐಕತ್ರ ಒಂದು ಯೋಗ್ಯమైన ಹೊರ ಏರುಂದು ಎನ್ನುವಾಗ ಯಾಕಡೆ ಪ್ರಿಯತ್ತ ಮನಸ್ಸು ಮಲ್ಪನಾಗ ಆ ಹುಡುಗನ ಯಾರ ಪ್ರಿಯ ಈ ಬಣ್ಣ ಬಣ್ಣದ ಕಲ್ಲದ ನಟ್ಟು ರತ್ನ ಎತ್ತಂಡ ಬಾಕಿದಗಳಿಗೆ ಅಡ್ಡ ಅಂಡ ಈ ನಂದಿ ಶ್ರೇಷ್ಠಿಯ ರತ್ನ ಪರೀಕ್ಷೆಗೆ ಆ ಕಲ್ಲುಲನ ನಡುಡು ರತ್ನವು ಬಂಡದ್ದು ಬೆಂಚಿದಪ್ಪನಂಚಿನ ಸಾಮರ್ಥ್ಯത്തിന് ಅಂಚಾದಪ್ಪನಗ ಎಕ್ಕಡೆ ಬತ್ತಿನ ನಿರ್ಗತಿಗೆ ಬಂತಿನ ಒಂದು ಗುಂಡ ಒಬ್ಬ ಪೂರಾ ಗುಣ ಉಂಡು ಅಜಾನುಬಾಹು ಸುಂದರೆ ಸದ್ರಡೆ ಎಡ್ಡ ಸ್ವಭಾವ ಪಾತುರಡೆ ಗೊತ್ತಾಂಡೆಂಗೆ ಎಲ್ಲ ಬಂತಿರುತ್ತಾ ಮೋನೆ ಬಂದಿರೋ ಹೃದಯದ ಕನ್ನಡಿಗೆ ఆయన ಹೃದಯ ಹೆಂಚಿನ ಬಂದಿನೋ ఆయన ಮೋನೆ ತುಳಿಗೆ ಅರ್ಥ ಬಂದಿದೆ ಸತ್ಯ ఆయన ಮೋನೆ ತುದು ఆయన రెండు ಪಾತ್ರನಾಗ ఆయన ಒಂದು ಯೋಗ್ಯತಾವಂತೆ ಬಂದಿನೋ ಹಿಂಗೆ ಅರ್ಥ ಅಂಡ ಅಪ್ಪಗಂಡ ಎನ್ನ ಮಗಳಿಗೆ ಒಂದು ಎಡ್ಡ ಕಣ್ಣನ ಬೋಡುಂದಾಂಡ ಇದ್ದೇನೆ ಸರಿಸಮಾನ ಬಂದಿನ ಭಾವನೆಯನ್ನ ಮನಸ್ಸಿಗೆ ಬರ್ತದೆ ಆಗ ಈಲಾಯನ ತೂತ ಅಂದೆ ಗುರ್ತು ಲೆಕ್ಕನೇ ಇದ್ದಿ ಪೊನ್ನುల తోడు ఆనుల తోడు భారీ పొరులునే పొన్నుల తోడు మరల గట్టోడు ఆత పొరులులే అప్పాజీ ఇది ఈల పాత్ర యానే పల ఇచ్చింది మర్పినాలత్త అన్ చందు ಒಂಜಿ ಪಾತ್ರ ಈಲ ಜೀವನ ಅನುಭವ ಮೆಲಿಟ್ ಆ ಒಂಜಿ ಸಜ್ಜನೆ ಅವರ ಯೋಗ್ಯತಾವಂತೆ ಬಂದಿ ತೀರ್ಮಾನ ಮಾಡ್ತಾರೆ ಆಂಡ ಕಾಲ ಕಲ್ಜಿಗೆ ಒಂದು ನಮ್ಮ ನನ್ನಲ್ಲ ಕಣ್ಣು ತೋಜು ನಾತ ಪೇರು ಪೂಜಿದುರೆ ಸುನ್ನದ ನೀಲಾದ ಪೇರು ಸಟ್ಟಂಡು ಅಂಚಂಡ ఆయన ಪರೀಕ್ಷೆ ಮಾಡ್ಕೊಂಡು ಮಾತ್ರತ್ತೆ ఆయన ಮನಸ್ಸತ್ತೆ ಇರೆಗೆ ಆನ ಒಂದು ಹೆಂಗ ಒಂದು ಮನಸ್ಸು ದಾದ ఆయన ಗುಣಶೀಲ ದಾದ ಅವೇನು ಪರೀಕ್ಷೆ ಮಾಡ್ಕೊಂಡು ಅವಕಾಶ ಕೊಡ್ತಾರೆ ಸೇವಕಿ ಅನ್ಕೊಂಡು ಸೇವೆ ಮಾಡ್ತಾರೆ ಚಿತ್ರಶಾಲೆಗೆ ಪರೀಕ್ಷೆ ಮಾಡ್ಕೊಳ್ಳಿ ಅವರ ಪರೀಕ್ಷೆ ಈಗ ಎಂದದವಲ್ಲ ಅವರಪ್ಪಾಜಿ ಹರಿವಾಣದ ತೆಗೆಯುತ್ತ
ಮನಸ್ಸು ಬಾರಿ ಬಂಗಾರದವು ಮಲ್ಲ ಮನಸ್ಸು ಬೈಯಗೆ ಅನ್ಪಿದಡಿಯ ಬೋಪನ್ ಕತ್ತಲಗಿ ಪೋರ್ನೇವಲ್ಲಿ ಎಲ್ಲಿ ಒಲ್ಪಾಯ್ಬೇಕು ಪೋಡು ಬತ್ತಿನಂಚಿನ ಬಿನ್ನೆಂದಂಗಲಿ ಉಂಟರೆ ಉಪ್ಪರಿಗೆ ಇಲ್ಲಿ ಕಟ್ಟಬಾರ್ದೆ ಓದುಕುಲ್ಲ ಅಂಚೆನ ಬತ್ತು ಬಗ್ಗುದ ಈ ಮಾಲಿಗೆ ಈ ಕೋಣೆದ ಮಾತಾಡು ಕೋಣೆಯನ್ನು ಸೂನಾಗ ಮುಲ್ಪದ ವ್ಯವಸ್ಥೆ ಸೂನಾಗ ಮನಸ್ಸಿಗೆ ಬಾರಿ ಸಮಾಧಾನ ಆಪುಂಡು ಬರುಡು ನಿದ್ರೆ ಬರುಂದು ಎನ್ನೆಯನ್ನು ಅಂಡಲ್ಲ ಪರ ಊರು ಪರದೇಶ ಅಂಚೆ ಹೊಸದು ನಿದ್ರೆ ಬರಂದು ಅಂದ ಪ್ರಯತ್ನ ಮಲ್ಪುಗ ಮುಲ್ಪದ ಜಪ್ಪುರೆ ಸಂತದ ಮನದಲ್ಲಿ ಬಳಿಯುತ್ತ ನಿರುಗಿಸುತ್ತವನು ನಿರುಗಿಸುತ್ತವನ ಚೆವ್ವಿಗೆಯ ನೋಡಿ ಮನನು ಎಂತ ಚೂದನ ಆ
ಎಂತ ಸುಂದರ ನೀನು ಸಾಕಲ್ಲ ಇಂಚಿನ ಒಂದು ಸಂದಿಗ್ಧ ಸ್ಥಿತಿ ಬರ್ತದ ವಾಕೊಂಡು ಸೋಪರ ಸಾಧ್ಯತೆ ಬಲ್ಲಿಗೆ ಒಂದು ಮಾತ ಬ್ರಹ್ಮನ ಕೈವಾಡ ಇಂಚಿನ ಒಂದು ವೇದಿಕೆ ನಿರ್ಮಾಣ ಆಪಣಿ ನಾನು ಕಲಮನಸ್ಸಲ್ಲ ಎಂದಜಿ ಅಣ್ಣ ದಾನ ಮಲ್ಪುಗ ಎಂಕ ತೀರೋಡತ್ತ ಒಂದೊಂದು ಗ್ರಹಚಾರ ಅನ್ಕೊಳ್ಳತ್ತೆ ಐಕೆ ಬಂದ್ಬಿನಿ ವಿಧಿಲೀಲೆ ಒಂದು ಏನೆಲ್ಲ ತಿಳಿಯೋಣ ಸಾಧ್ಯ ಅಜ್ಜಿ ಆಂಡಲ ಒಂಜಿ ಏನ ನೀ ಪರೀಕ್ಷೆಗ ವಿಧಿ ಒಟ್ಟಿ ಎತ್ತ ಕಾಯಿಗೆ ಶರಣು ಅಂದಪ್ಪ ಎಂಚಿನ ಒಂದು ಅಪ್ರತಿಮ ರೂಪರಾಶಿ ಸಕ್ಕರದ ಪಾಕೊಡು ಒಂಜಿ ಪ್ರತಿಮೆದ ನಿರ್ಮಾಣ ಮಾಡ್ತಾರಂದ ಆ ಪ್ರತಿಮೆದ ಅಂಗಾಂಗ ಎಂಚ ಚೀಪೆಪ್ಪುನ ಅಂಚಿನ ಈ ವ್ಯಕ್ತಿ ಅಂಗಾಂಗ ಪೊರ್ಲು 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 ಅಂದಿ ಪೊರ್ಲು ಪೊರ್ಲು ಒಟ್ಟು ಸುಂದರ ನಾನು ವಾಪುದಲ್ಲೆಪ್ಪಡು ನೀನು ಅರ್ಥ ಆಗುಜಿ ನಾನು ಮಲ್ಪುಗ ಇವನಿದೋಡು ಏತೆ ಮನದಿಲ್ಲ ಅಲ್ಪಡು ಆಸೆ ಉಂಡು ನನ್ನ ದಾನ ಮಲ್ಪುಗ ಶರೀರ ಇವನ ರೂಪ ಅಂತದ್ದು ಸೋತು ಪೋಣು ನನ್ನ ಕೈ ಕಾಲು ಬರ್ಪೂಜಿ ನನ್ನ ನಾಳೆದ ಬಲೊಟ್ಟೆ ಬದುಕೊಡ ಅಂದೆ ಅಂದಿ ಆ ನೀವೇನು ಯಾರು ಪುಗಾರ್ಜಿಲ್ಲ ಅಂಡ ಇಂಚಿನ ಒಂದು ರೂಪರಾಶಿ ತೋತು ದಾದ ಒಂದು ಅರ್ಥ ಉಂಡು ಬಲ್ಲೆ ಪಂಪೇವಿಕೆ ಅಂಡೆ ರೂಪಗ ಪುದರ್ ಪಡೆಯ ನಕಲು ಮನ್ಮತೆ ಜಯಂತೆ ನಳಕೂಪರೇನು ಪಂಡದು ಅಕ್ಲೆ ನಾನು ತೂತು ಜಿಂದಾಂಡಲ್ಲ ಅಕ್ಕನ ಗುಣವಿಶೇಷಣೆ ಅಂತೀರಿ ಒಂದೇ ಅಕ್ಕನ ರೂಪವಟನೆ ಅಂತೀರಿ ಒಂದೇ ಅವಿನ ಎಣ್ಣಿದೆ ಅಂಚಿನ ಸಾರ ಸಾರದ ನಮ್ಮ ಅಮ್ಮತನಕ್ಲೇನ ಕಣತದ ಈ ಪುಣ್ಯಾತ್ಮನ ಕಾರ್ಯ ಕಟ್ಟಲ್ಲ ದೇ ಇವನ ಕಾರ್ದ ಕೊರ್ಲ ಅಕ್ಕನ ಮೋನಿಗೆ ಬರಂದು ಆತು ಕೊರ್ಲದ ಮೋನೆ ಒತ್ತೊಟ್ಟು ಸುಲಭ ಕೊಡಂದೆ ಅರ್ಥ ಪೂಜಿ ಪಂಪಿ ಕೆಲ್ತೆ ತಿರ್ಲಗಳು ಪಂಕ್ತೆ ತುಲಿ ಹರಿಯ ನೇತ್ರಗಳೆರಡು ಸಿರಿಯ ವಾಸಾಲಯವು ವಾಣಿ ವರನ ಜನ್ಮಸ್ಥಾನ ಸರಸಿಯೊಳಿರುವ ಪಂಕಜವು ಮೆರೆದಪವು ಪಂಚವು ಪರಮ ಪಂಕಜಗಳೆಂದೇ ದರೆಯಲಿ ಇವನ ಮುಖ ಪಂಕಜಕ್ಕೆ ಅವು ಸರಿಯಹುದೇ ಇಜ್ಜಪ್ಪ ಇವನ ಕೊನೆಗೂ ವಾ ಮಾಡಲ ಬಂದು ತೂಯ ರೇತು ಒಂದು ಅಗಲವಾಯನ ಮೋನೆ ಅಬ್ಬ ಐದಲ ವಿಶೇಷ ಆಯ್ನ ಅಗಲವಾಯನ ಹೊಣೆ ಸಂಪಿಗೆ ಕೈತಿನಂದ್ರೆ ಏನೋ ಮೂಂಕು ನೀ ದರ್ಪಣ ಕಪ್ಪೋಲೆ ಅಂದ್ರೆ ಒಂದು ಜೊಕ್ಲಿ ಬಂದ್ಬೇಡಿ ಅಂಡ ಇವನ ಮೋನೆ ಅಂತ ನಮ್ಮ ಕನ್ನಡ ಲೆಕ್ಕದ ಜೋಡು ಆಹಾ ಶಶಿಕಾಂತಿ ಇವೆ ಚಂದ್ರಹಾಸ್ಯ ಮೋನೆ ತುಳಿಗೆ ಒಬ್ಬ
ಅವ್ಯಾರ ಮಲತೆ ಪೋಯೆ ವಾ ಪ್ರಕಾಶ ಆ ಪ್ರಕಾಶ ಆ ಸೂರ್ಯನ ಪ್ರಕಾಶ ಮಾತಾಂಡ ವರಕಿರಣ ಅಂದಿ ಅನೇಳ್ದವರ ಏನು ಅಪ್ಪಾಜಿ ಬೇಕು ಪುತಾದ ಕೊಂಡಿನಿ ವಿಭಾಗರತ್ತೆ ಇಮನ ಈ ಮೌನದ ಪ್ರಕಾಶ ತುಯ್ಬಕೊಂಡತ್ತೆ ಇವಾಗ ಒಂಜೇ ಪುದಾರ ಆದಿತ್ಯ ಅಂತ ದಿಂಡಂಚ ಛೆ ಆವಂದ ಇವನ ಕೈಯ ಇವನ ಕಾರ ಪೌರುಷದ ಪತಾಕೆ ಅವನು ವಿಕ್ರಮಿಂದು ದೆತ್ತು ಬರೋನುಂಡು ಇವನ ವಿಕ್ರಮಿ ಅಂದಲೆ ಪೊಲಿಯ ಎಂಚಲೆ ಪುನಿ ಆದಿತ್ಯಲೆ ಪುನಃ ವಿಕ್ರಮಲೆ ಪುನಃ ಕರ್ಮ ಒಂಜಿಲ ಅರ್ಥಾಕು ಜಂಕ ಆವಡು ಅಣ್ಣ ಒಂಜಿ ಮಾತ್ರ ಸತ್ಯ ಇವನ ಈ ರೂಪರಾಶಿನ ಆಂಜೋಕಲ್ ತೇಡಲ ಮರಳು ಪೋಡು ಎನ್ನಂಚಿನ ಪೊಂಗು ಮರಲಂದ ಪೋವಲ ಇವನಂಚಿನ ವಿಶೇಷವಾದಂಚಿನ ಸೌಂದರ್ಯ ರಾಶಿನ ಸೃಷ್ಟಿ ಮಾಡ್ಕೊಡು ನಂಡ ಆ ಬ್ರಹ್ಮಗ ಅವೇತು ಕಾಲಾವಕಾಶ ಬೋಡಿತನ ದಾನ ಬಲನೇ ಅಮಮ ಬ್ರಹ್ಮದೇವ ಇನ್ನ ಸೃಷ್ಟಿಗೆ ನಿಜವಾದ ಯಾನು ಶರಣು ఉంది ಏನೆಲ್ಲ ಶರಣು ಐತೆ ನನದಾದ ಮಾಡ್ಕೊಂಡು ನಿತ್ಯವಿ ಶರಣು ಪಂಡ ಅಂದಿನೋಡು ಇಚಿ ಚಿಚಿ ಜೈದತೆ ಇವೆ ಇಮೇನು ಮೆಂತುಂಡ ಎಂಚ ಮೆನ್ಪೊಡೆ ಎಬ್ಬಿದನು ಕೋಪಿಪನು ಛೇ ಎಬ್ಬಿದನು ಕೋಪಿಪನು ಎಬ್ಬಿದನು ಕೋಪಿಪನು ಎಬ್ಬಿದನು ಆ
ಆಗಿಲ್ಲತೆ ಊತ ಪಕಡಿದೆ ಪಾಪಿ ಒರ್ಲದವನಿ ಹಾಡು ಮಾಡಿಲ್ಲ ಅವನಿ ಪಣ್ಣು ಮಾಡಲ್ಲ ಒಟ್ಟಿಗೆ ಇತ್ತಿರಲ್ಲ ಅಂಡ ಹಾಯ್ ಮದೇ ತುಂತುದ ఆయన ಬೇಲೆ ಮಲ್ಪೋಯಿ ಅತಿ ಇತ್ತ ఆయన పూత పగరి బుడి పంక తప్పుంది మనిపినట్టు అండ్ ఆయన పూత పగరిల పంచబాణ ఎన్నమిత్తది ఇప్పుడు దాన పగ ఎన్నమిత్తు ఎన్నమిత్తు ಮೂಜನೆ ಮುಟ್ಟು ದಾನ ಆಯ್ತು ಬಂದೆ ಇವೆ ಎಚ್ಚರ ಆಯ್ತಾಯಿನ ಆಪುಜಿ ಮುಂತೆರ ಆಪುಜಿ ಹುಲ್ಲೇರ ಆಪುಜಿ ಭಾರಿ ಕಷ್ಟ ಆಗೋದುಂಡು ಅಂಚಂದು ದಾನ ಮಲ್ಪುಗ ಪಲ್ಲೆ ಇಮೇನವರ ಮೆಂತದ ಪಾತ್ರೆ ಅಂದು ದುಂಪಜ್ಜದಿಯೇ ಇತ್ತಿಗೆ ಎಂಚು ನಾನು ಮೇಲಿಗೆ ಬರುವ ಅಡಿಯವರ ಅಪ್ಪಗ ಹೊರಾನೆ ಅಲ್ಕದ ಬುರಿಯಾನ ಹೋಡ್ಗ್ಯಾನ ಇಂಕ್ ನಿದ್ರಾ ಭಂಗ ಮಹಾಪಾಪ ಅಂದು ಪಂಡಿರ್ಪೆ ಪ್ರಾಜ್ಞೆಯರು ಎಡ್ಡೆ ಕಥೆ ಪನ್ನಾಗ ಎಡ್ಡೆ ಪದ್ಯ ಪನ್ನಾಗ ಬೊಕ ಸರಸದ ಅವನ ಪದ್ಯ ಒಂದೇನು ಮಾತ್ರ ಹಾಳು ಮಲ್ಪೇರ ಪ್ರಯತ್ನ ಮಲ್ಪೇರ ಅಕ್ಕಳು ಮಹಾಪಾಪಿಲಿಗೆ ಆ ಮಹಾಪಾಪ ಯಾನ್ ಮಲ್ಪೇರ ಬಲ್ಲಿ ಆತ ಮಾತ್ರತ್ತಿಗೆ ಒಂದೇ ಕೈ ಬಚ್ಚಂಡು ಕಾರು ಬಚ್ಚಂಡು ನಾಳೆಲ್ಲ ಸೋತುಂಡು ಇಡೀ ಶರೀರನೇ ಸೋತುಂಡು ಇಮೇಲೆ ಅವನು ಎಂಥದ್ದು ಪಾತ್ರ ಎಣ್ಣಂಡ ನಿಜವಾದ ಒಂದು ಅಪಾರ್ಥವು ಯಾನು ಗುರಿಯಾತಡವು ಛೇ ಅಪರಿಚಿತ ಪೊಣ್ಣು ಏನ ಮೈ ಮುರಿದು ನಾಚಿಕೆ ಚಂದ ಏನ ಲಕ್ಕಾಲು ಪಂಡದು ಏನ ಮದ್ನಾಪಿನ ಹುಡುಕ ಏನ ಮೋನದ ಪಾತ್ರಲ್ಲ ಪಾತ್ರತಾಯಿ ಅಂಚಣ್ಣ ಅವು ಪೂರ ಮಲ್ಪನತ್ತು ಇವನವ್ರು ಯಾರಾದ ಪತ್ತಗ ಇವನ ತಿಗಣದ ಮಿತಿ ತಡೆದಿದ್ದು ಜಪ್ಪುಗ ಅಂತ ಆಸೆ ಅಂಡಲ್ಲ ಏನು ಅಪ್ಪಾಜಿ ಪಂತೇನೆ ಪೊಣ್ಣ ಜನ್ಮ ಮಗ ಜಾಗ್ರತೆ ಮಾಡ್ತವನು ಪಂಡದು ಏನು ಅಪ್ಪಾಜಿ ಕೊಡ್ತಿನ ಸಂಸ್ಕಾರ ಈ ಪುರ್ತುಡು ತಡೆಯೋ ಒಂದುಂಡು ಅಂಚಣ್ಣ ದಾನ ಮಲ್ಪುಗ ಒರ್ಲೋಡು ಜೈನೆ ಒರೆ ಮೇಲೆ ನೆನಪಿನ ಪ್ರಯತ್ನ ಮಾಡ್ತಾರೆ ಮೇ ಮುಟ್ಟದಾಗ್ತದೆ ಕಾರ್ದ ಗೆಜ್ಜೆ ಬಂದಾಯ ನನ್ನ ಹೆಚ್ಚೆ ಬಂದಾಯ ಅಂದಂಡ ಆ ಗೆಜ್ಜೆ ಕಡಿಮೆ ಬೋರು ಕಾಜಿ ಬಂದ ತುಕಾರ ಪನ್ನೀರು ಮತ್ತು ಬಂಗಾರದುಂಡು ಕೊಪ್ಪಿದ ಕಾಜಿ ದಾಂಟಲ್ಲ ಕೇಳಿ ಬಂದೆ ನಿಡವು ಪೊಡಿ ಅದು ಕಾರ ಕಂತದು ಐದು ಪನ್ನೀರು ನಟ್ಟೆ ಪನ್ನೀರು ತಲ್ತೆ ಓ ದೇ ನನಗೆ ವಾಲೋಕದ ನಿದ್ರೆ ಹೊಟ್ಟೆ ಛೇ ಅಂಚೂರ ಪನ್ನೀರಪ್ಪಣ ಯಾನು ಎಲ್ಲಿಗ అనಗ ఈ పుణ్యాత్మ కైపత మంచిన పొన్నత్త యాను ది ఆటోకు వెళ్ళిపోతుప్పేరా ఆటోకు నిద్ర మొత్తం ఇచ్చినగే అట్లా నెడుతుంది మొన్న కొత్త అప్పటికే అన్న అంచండ కాలం ఎత్తి తొలై ఇవి ఒళ్ళ పోదిత్తనే మన నిద్ర ఆవడచ్చ ಛೇ ಏನು ಮಲ್ಪುಗ ದಾದ ಮಲ್ಪೆಲ್ಲ ಅಪ್ಪಜಿ ಮೇಲೆ ನೆನ್ಪಂದ ಪಾತ್ರ ಗೊಬ್ಬಲಕ್ಕೆಜ್ಜಿ ಒಂಜಿ ಸಾದಿ ಐ ಜೈದೆ ಅತ್ತ ಪಕ್ಕಡು ಲಕ್ಕುಲಕ್ಕಜ್ಜಿ ಮುಖ ಎಂಕಿನಾನೆ ಪರಕೆ ಉಂಟ ಯಾಲ ಇದ್ರೆ ಕಚ್ಚತ್ತೆ ಮುಟ್ಟು ಪಂಚಿಲಿ ಸೈ ಹೊಡ್ ಬಂದದ್ದು ಛೇ ಅಂಚತ್ತು ಇಮೆ ಜೈದೆತ್ತ ಯಾಲ ಒಂತೆ ಪೊಟ್ಟು ಜೆತ್ತುಂಡದಾನೆ ಹಣ್ಣು ಜಪ್ಪು ನೋಡ್ಪೋಯಿ ಮಂಚದ ಬಳಿಟ್ಟು ಹಂಸದಲ್ಲಿ ಕಾತಾಡ್ಕೊಂಡು ಜಾಗ ಹಣ್ಣು ಬಂದದ್ದು ಅಲ್ಪನೇ ಬೂರುಂಡ ಅಪ್ಪುಜಿ ಎನ್ನ ಮನಸ್ಸು ಎನ್ನ ಉಡಾಲ್ಡ್ ದಾದ ಉಂಡು ಪಂಡದಾಗಿ ತೆರೆಯೋಡು ಅತ್ತಂದೆ ಒಂಜಿ ಸಂಸ್ಕಾರಯುತ ಪೊಣ್ಣನ ವರ್ತನದಾದ ಅವಲಾಗಿ ಅರ್ಥ ಅವ್ರೈಕ್ ಬೋಡಾದು ಆಯನ ಕಾರ ಮೊದಲು ಆ ಎಚ್ಚರ ಅನ್ನಗ ఆయన ಕಣ್ಣ ದೃಷ್ಟಿಗೆ ಎದುರಾದು ಕಾರ ಮೊದಲು ಜಪ್ಪು ನೀರು ಪನ್ನೆ ಚರಣದಾಸಿ ಕೈಪತ್ತು ಮಂಚಿನ ಬುಡಿದಿ ಮಾತ್ರ ಆ ಭಾವ ಈಗ ತೋಜಾರೆಗೆ ಬೋಡಾದು ಜಪ್ಪೆತ್ತು ಜಿಪ್ಪು ಮುತ್ತದ ಕಂಟಿಂದೆ ನನ್ನ ಒಂಥರ ಬರ್ತಿಂಚಿನದಿತ್ತು ಒಂದು ಪುಡಿ 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 ಆತು ಅಂದ ಇತ್ತ ಜಪ್ಪುನ ಬಂದು ಮತ್ತೆ ತಾಯಿ ಅಂದ್ರೆ ವಿಶೇಷವಾಗಿ ನಿಲ್ಲ ಮುತ್ತದ ಮತ್ತಿಡು ವಜ್ರ ಉಂಡು ಮುಂದೇನು ಹಂಸದ ಪೂಂಟ ಉಂಡತೆ Shiva Yogi Mandira
ಇದ್ದಾರ ಹಂತೂರ ಕಾಣುವ ಅಚ್ಚರಿ ಅರದ ಬೆರಗಾಗಿ ಅರದ ಬೆರಗಾಗಿ ಶಿಲಯೋ ಉನ್ನಂಜಿನಪ್ಪ ವಿಸ್ಮಯ ನಿದ್ರಣೆತ್ತಿನಂಗೆ ಹೊರಾನ ಎಚ್ಚರಿಕಾದ ಹೋಯ್ತು ಕಣ್ಣು ಬುಲಾತು ನಂಗೊಂದು ದೃಶ್ಯ ಸೋಂದುಲ್ಲಯಾನ ಆ ಗೋಡದ ಅಲಂಕಾರಕ್ಕೂ ಗೋಡಾದು ಕೆತ್ತದು ದೀಟಿರಂಚಿನ ಮಂಜಿ ಹಂಸ ಪಕ್ಷಿದ ಚಿತ್ರ ಐದು ಜುವಕಲ ಬತ್ತೀನಿ ಆ ಪಕ್ಕಿ ರಾವೊಂದು ಬತ್ತೀನಿ ಈ ಮಂಚೋದ ಕುಂಟದ ಮಿತ್ತಿತ್ತಿನ ಮುದ್ದ ಸರನು ಗೋಕಾಳಿ ಬಾಡೊಂದು ಇರ ಅವಳ್ಬೋದು ಕುಲ್ಲುದು ಒಂಜೊಂಜೇ ಮಣಿನೇ ದಿಂಗದು ಅಲೆ 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 ಬಂಜುದಲ್ಲ ಸೇರಾದ ಯಾನು ಎಚ್ಚರಿಗಳು ಒಳ್ಳೆ ನಿದ್ರದಲ್ಲ ಹೆಚ್ಚಿ ಒಂದು ಕರ ಸತ್ತು ಇಂಚ ಇಂಚಲ ಒಂದು ನೋಡ ಪರಂದ ನಿರ್ಜೀವವಾಯಿ ನಂಚಿನ ಸೊತ್ತು ಐದು ಜೀವ ಅಯ್ಯೋ ವಿಚಿತ್ರ ವಿಚಿತ್ರ ನನ್ನ ಮಾತ ಈ ಕೋನೆಯ ಮಾತ ಎಂಚಿನ ಮಾತ ಕುಡುಂಜ ಅಂಶ ಬರ್ತದ ದೇವರ ಬದುಕಿಯೇ ಒಂದು ಪೊಣ್ಣಿಯೇ ಯಾನೋದ ಪಿಂಗಿ ಬರ್ತದೆ ಹತ್ತು ಯಾನೋದ ಲಕ್ಕಸಿರಿದ್ದೇನೆ ಒರಾನೆ ಕಣ್ಣು ಬುಲಾನ ಇಂಚಿನ ಮತ ತೂನ ಎರೆಲು ಪೋಡಿಗೆ ಅವನ್ನ ಕುಲ್ಲ ಸರಿಯಾದ ತೂನ ಒಂದು ಪೊಣ್ಣು ಅತ್ಯಾನ ಆಲೋಚನೆ ಆಗ್ಬೋದು ಎಂಕಾಂಡ ಶನಿ ದೇವರ ಕಾಟ ಅಂದು ಮನೆಯಪ್ಪ ಮುಲಗಿರ್ನ ಕಾಟ ಈ ಪೊರ್ತುಡು ಈ ಕೊಲ್ಲು ಬರ್ತದು ಮುಜ್ಜೈ ನನಯಾಂಜಪ್ಪು ಲೆಕ್ಕನೆ ನನ್ನ ಜಪ್ಪು ಲೆಕ್ಕನೆಜ್ಜಿ ನನ್ನ ಲಕ್ಕನೆಗೆ ಹುಡುಗನೇ ಬಾಕಿ ತೂಕ ಎಪ್ಪಲ ಹೋಗ್ತದ್ದು ಜನಪದಿಯ ಜನಪದಿಯ ಲಜ್ಜೆಯನನು ಗೊಳಿಸಿ ಬೆರಗಾದ ಒಂದು ಲಕಿನಂದು ಏನನ್ನು ತುಯಿಲ್ಲ ಅಂದು ತುಯಿ ಪೆಟ್ಟಿಗೆ ಅಲ್ಲ ಒಂದು ಚರಿಯಡಿ ಬದಲಾವಣೆ ಒಂದಿಲ್ಲ ಕಾರ್ದ ಬಿರಿಯಳ್ಳಿ ಮಾತಾಡೇ ಇದೆ ಈಚು ಕಣ್ಣ ಸೊನ್ನೆ ಮಲ್ಪುನು ಇನ್ನು ಮತ್ತೆ ಅರ್ಥ ಒಂದಿನ ಎಲ್ಲೇ ಪ್ರಾಯದಲ್ಲಿ ಅನ್ನತ್ತು ಆನಂಗೆ ವಿಚಿತ್ರ ಈ ಜಾಗ ಇಂಚ ಮಾತ ಇಂಚ ಈ ಬರ್ತುಡು ಹೆಚ್ಚು ಬರ್ತಿಗೆ ಪುನಃ ಆಯ್ನಾತು ಬೇಗ ಒಳ್ಳ ಪಾತ್ರದ ಏರೊಂದು ಮತ್ತೆ ಯಾರೇ
ಸಾಮಾನ್ಯ ಪುದರ್ ಅವು ಹತ್ತನ್ನು ಗೊತ್ತಿನ ದೆಸೆಡ್ದು ಹಾ ಅವು ಪುದರ್ ಹೋಗೊಂದು ಹೆಂಗ ತೆಗೆಯದ ಹತ್ರ ಆಗಿ ಐಕೆ ಉಪಮಾಲಂಕಾರಗಳು ನೆತ್ತಿ ಅಣ್ಣ ನಳಿನಾಕ್ಷಿ ನಳಿನಾಕ್ಷಿ ಅಂಚಿನ ಪೂತರ ಕತ್ತಿನ ಕಣ್ಣೆತ್ತಿನ ಆಹಾ ದಾನೆ ಅದಾನೆ ಸ್ವಂತಿನ ಮಾರೈತೆ ಹಾ ನೀನು ತೂನಾಗ ಈ ಜಾಗೆಡೆ ಹಾ ಹೆಂಗೆ ಇಸ್ಮೆ ಆಗಿ ಹೋಯ್ದನ್ನು ಹೌದಾ ಈಗ ಯಾರು ಈ ಕೋಣೆಗೆ ಬಂದಾಗ ಒರಿಗೆ ಅನ್ನಂದ್ರೆ ಎಪ್ಪ ನಂಗೆ ಒರಿಗೆ ಎತ್ತಿನೆ ಅಂದಪ್ಪ ಎಚ್ಚರಿಕೆ ಆಯ್ತು ನಗ ಇಲ್ಲ ಒಳ್ಳೆ ಯಾನ್ ಎಪ್ಪ ನಂಗೆ ಇತ್ತುಜ ಇತ್ತಜಿ ಅಪ್ಪನಿಂದ ಕೇಳ್ಯ ದಾದೇನ ನಿಕ್ ರಾತ್ರಿ ಜತ್ತಿ ಒಕ್ಕ ತಿರ್ಗುನ ಅಭ್ಯಾಸ ಉಂಡ ಇಚ್ಚಪ್ಪ ಇಚ್ಚಿ ಕೆಲವರಿಗೆ ಕೆಲವೇರು ಒಂದು ಜಾಗ ಜಪ್ಪುನು ರಾತ್ರಿಗೆ ಬಲ್ಪನ ನಕ್ಕಲು ಕೂಡ ಒಂದು ಜಾಗ ಹಾ ಹಾ ಅಂಚ ಒಪ್ಪಣಿಗೆ ಕೆಲವರಿಗೆ ಮಾತ್ರ ಐದು ರೋಗ ಅನ್ನೋದು ಹಾ ಅಂಚನ ರೋಗದಾಲ ಇಚ್ಚಿ ಹೆಂಗೆ ಕೊಟ್ಟಿಗೆ ಹಾ ಇಚ್ಚಿ ಅಂಚದಾಲ ಇಚ್ಚಿ ಅವು ದೇವೇರು ಉತ್ತಿನ ಮಲೆ ದೇವರನಾಗ ಹಾ ಮೋಲು ಜಾಗ ಜತ್ತು ಒಬ್ಬಳ ಕೊಟ್ಟು ಗೆಲಿಗೆ ಬಿಡುವ ಮೋಲು ಇಲ್ಲದಲ್ಲ ಐತಿರ್ತೀನತ್ತ ಹಾ ಈ ಕೋನ್ ಹಿಡ್ದು ನಂಗೆ ಆಶ್ಚರ್ಯ ಹಾಕೊಂಡು ಅಂದೆ ಆಯ್ತಲ್ಲ ಹಾ ಕುರ್ಲ ಗಂಟಲ ಪೊಣ್ಣು ಪ್ರಾಯದಾಲಿ ಹಾ ಅತ್ತ ಹಾ ಪ್ರಾಯವಾಗಿ ನಂಚಿನ ಪೊಣ್ಣು ಹಾ ಈಗ ಏನ ತುಂಡ ದಾದ ಬಂದು ಬಂದು ಪ್ರಾಯದಾಲ ಪನ್ನಗ ಬೋಡ್ಗೆ ಅಂದೆ ಪ್ರಾಯದಲ್ಲಿ ಬಂದ ಪ್ರಾಯ ಸಂದಿನ ಹತ್ತಿ ಹಾ ಎಲ್ಲೇ ಪ್ರಾಯದ ಪ್ರಾಯದಿಂಜಿನ ಹಾಲು ಈ ಪೊರ್ತುಡು ಹಾ ಏರ್ಲ ತುಯ್ಯಡ ದಾದ ಒಂದು ವೇರು ದಾದ ಪಂಡುವೇರೆ ಪರಾಪರ ವಿಷಯ ಒಬ್ಬಟ್ಟಿಗೆ ಆದಿತ್ಯನ ಒಂಜಿ ಕೋಣಿಡು ಹಾ ಜಕ್ಕಡ ಜ ಬಂದಿ ಪೊಣ್ಣು ರಾತ್ರಿದ ಕೊಡ್ತಿತ್ತು ಅಲ್ಲಿಗೆ ತುಪ್ಪರ ಬಲ್ಲಿ ತಪ್ಪು 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 ಅತ್ತ ಅಂದಪ್ಪ ಅಪವಾದ ಆಹಾ ನಿಕ್ಕಲ ಅಪವಾದ ಹಾ ಎಂಕಲ ಅಪವಾದನೆ ಬಲ್ಲೆತ್ತೆ ಅತ ಹಾ ಅಂಚಾದು ನೀನಡ ಕೇಳ್ನಿಯ ದಾದೆ ಈ ಏರು ಹಾ ನಿನ್ನ ಪುದರೆಂಚ ಹಾ ಈ ರಾತ್ರದ ಹೊರ್ತು ಈ ಕೋಣೆಗೆ ಬತ್ತು ಈ ಜಪ್ಪೊಡು ಅಂಡ ಕಾರಣ ನಾನು ಹಾ ವಿಷಯ ಮಾತ್ರ ಪನೋಲಿಯ ನಿನ್ನ ಪರಿಚಯ ಇಚ್ಚೆ ಅಯ್ಯ
ನಂದಿ ಶ್ರೇಷ್ಠಿಲು ಅಂತ ಗೊತ್ತುಂಡೆ ನನ್ನ ಯಜಮಾನ ಇರಲ್ಲ ತಮ್ಮ ಇಡಿಗೆ ಅನ್ನ ಆರತ್ತೆ ಅನ್ನ ಅರೆಗುಂಡತ್ತೆ ಒಟ್ಟಿಗೆ ಮಗಲ್ ಹಾಲಪುದ್ರ ಹಾಲುವಾಲಿ ಕಾದು ಭಾರಿ ಕೊರ್ಲಿಲ್ಲ ಕೊಂಚ ಮಗಲು ಕೊಡಪ್ಪ ಐತೆ ಈ ಜನ ಹೇಳಿದ ನಾನೇ ನನ್ನ ಮಗಳಿ ನಂದಿ ಶ್ರೇಷ್ಠನ ಮಗಲ ಯಾನೆ ಇತ್ತು ಬೋಡು ಓ ದೇವರ ದಾದೆ ಇನ್ನು ಕಂಡು ಬಂದಿದ ನೆಂಗಳು ಅತ್ಲಿಗೆ ಪ್ರಾಣ ಕೆರ್ತಾವೆ ಮುಖ ಇಚ್ಚಿನ ಶಾಪದಿ ಬರ್ರೆ ಶಾಪತ್ತು ಮುಖ ಇಚ್ಚಿದೆ ಎಂಕಿಯಾನ ಶಾಪದಿ ಒಂದು ಗಿರಿಗಿರಿ ಶಾಪ ನೌದಾದೆ ಏನ ಲೆತ್ತ ಮತ್ತೆ ರೈಲಾಗ ಅಂದೆ ಲೆತ್ತ ಮತ್ತೆ ಎನ್ನ ಪುದರ್ಗೆಂಡರು ಊರಿಗೆಂಡರು ಎನ್ನ ದುಂಬು ಪಿರ ಪುರಾ ವಿಷಯ ಕೆಂಡರ ಪುಣ್ಯಾತ್ಮ ಮುಂದಪ್ಪ ಅವನು ತತ್ತದ್ಲ ಯಾನ ಅರ್ನ ಬಗ್ಗೆ ಕೇಂಗಿ ನೆಜ್ಜಿಲ್ಲ ಅಂಚ ಅರ್ನ ಕತೆ ಅರ್ನ ಸಂಸಾರದ ಕತೆ ಅರ್ನ ಜೋಕುನ ಕತೆ ಅಂತ ಕೇಂದ್ರೊಡತ್ತ ಇರ್ಬಜಿ ಪಾಪಯೇ ಅಂಚ ಆದ್ರೆ ಎನ್ನ ಬುದ್ಧಿಗೆ ಅನ್ನ ಸೈತು ಮಾಡು ಮನ್ನಿ ಮಲ್ಲೆಜ್ಜಿ ಒಂದು ಆಲೋಲಿಕ ನಿನ್ನ ಪುದರ ಇರ್ಬಜಿ ಪಸು ತಂಚಿರ ನರಮನಿ ಪಂಡ ತಿರುಗಿ ಮುಖದ ಕೇಳೋದು ಗೊತ್ತೇ ಆಪುಜಿ ಅತವು ಕೇನಂದ ಬೋಂಡ್ ಅವು ಕೇಳೋಡಿಸ್ತೀನಿ ನಾನು ಕೇನಂದ ಬೋಂಡು ಅವಡ ಆದ್ರನೇ ಮಗ ಯಾನ ಅಂದ ಎನ್ನ ಪುದರ ಆಲೋಲಿಕ ಜೋಕುಲೇತಾರೆ ಈಗ ಆನುಲೇತು ಬೋಂಡು ಲೇತು ಏರಿಗೆ ನಿನ್ನ ಅಮ್ಮೇರಿಗೆ ಬೊಕ್ಕೇರಿ ಚಚ್ಚತ್ತಿ ಅರೆಗ ಆನಗ ಆನ ಆದಲ பொண்ணக பொண்ண ಆದಲ ಯಾನ್ ಒತ್ತಿ ಮಗಲೆ ಮುಂಜಿಯೋ ಅಪ್ಪ ಕಾಲಿಂಚಿನೆ ಒಂಜಿಯೋ ಅಪ್ಪ ಈತು ಬರ್ಲಗಂಟದ ಈತು ಒಂಜಿ ಐಶ್ವರ್ಯದ ಮೋನೆ ಪುನ ಈತು ಬರ್ಲಗಂಟು ಪಾತಿರ್ನ ವಿದ್ಯಾಬುದ್ಧಿ ಇತ್ತಿನ ಹತ್ತು ಜೋಕುಲ್ದಾಗ ಒಂಜಯ್ಯಾವ್ಜ ಮತ್ತೆ ಎಡ್ಡೆಲ್ಲತ್ತೆ ಎಡ್ಡೆಲ್ಲ ಇದ್ದೀರ ಒಪ್ಪಿರತ್ತೆ ಅದು ಎಡ್ಡೆಲ್ಲ ಒಂದು ಒಪ್ಪಿ ಆರೋಲಿ ಕನ್ಪುದಾರೆ ಮತ್ತೆ ಇದೇ ಬೈದಿನ ವಿಷಯನೇ ಗೊತ್ತಾಯ್ತು ಅತ್ತಿ ಏನಾರು ವಾರ ಮಗನ ಮದ್ಮೆ ಒಪ್ಪಿ ಅತ್ತೆ ಈ ಮಾಡೋಡು ಹೆಚ್ಚಾಗಿ ಅನ್ಕೊಂಡಾಗಂತ ಮದ್ಮೆಗೆ ಈ ಮದ್ಮೆ ಆಪನ್ನು ಒಂಜಿ ಪಣ್ಣನ್ನ ಅಂಡಯ್ಯವು ಸಾಲು ಗಟ್ಟು ನಿಂತೀರ ಅಂಜು ಯಾನಾತ ಅತ್ತಿ ಅದು ರದ್ದು ಕಾರಣ ಉಂಟು ಅದಾದ ಕಾರಣ ಒಂಜಿ ನಿನ್ನ ರೂಪ ಒಕ್ಕೊಂಜಿ ನಿನ್ನ ಅಮ್ಮಿರಡಿತ್ತಿನ ಬದ್ದೆ ಬಂಗಾರ ಒಬ್ಬ ಬೋಡೋ ಮಾತುಂಡರಡ ಆ ರಡ್ಡೆಕ್ಕೂ ನೋಟದಿತ್ತು ಆಣುಲ್ಲ ಕಮ್ಮಿಲಿಕ್ಕೆ ಅಬ್ಬ ಎಲ್ಲೇನ ಅಪ್ಪಾಜಿ ಪಂಡೇಡ ಆಡಪ್ಪ ಬೆಲ್ಲದ ಸುತ್ತ ಪರ್ಪು ನಚ್ಚಿನ ಪೀಜಿಂದ ಮಾತೆಲ್ಲ ಪರದು ಬರ್ಪೇನೆ ಆಂಡೈತಿ ಅವನು ಹೇಳಿ ಬರ್ತೇವೆ ಮತ್ತಿಂದ ಗೊತ್ತುಂಡೆ ರಾತ್ರಿ ಬರ್ತಾ ಇದ್ದೇವೆ ಅಂದೇ ನಿನ್ನ ಸಂಶಯ ಸಹಜ ನನ್ನ ಅಪ್ಪಾಜಿ ವಿಷಯ ಕಾಲು ಬಾರಿ ಪೊಗರಿಯರು ಅಂಚಂದಿನ ತೂಡಿ ಪಾತ್ರೆಡು ಪಣ್ಣ ಆಸೆ ಇತ್ತು ನಂಗೆ ಅಂಡ್ ಅಪ್ಪಾಜಿ ಪಣ್ಣ ಒಂದೇ ಪಾತ್ರೆರ ಭಾರಿ ಅಮಸ್ರದ ನರಮಾಣಿ ಆಯೇ ಎಂಚಲ ಇಲ್ಲಿ ರಾತ್ರಿ ಉಂಟಾಯಿ ಯಾನ ಒಂಜಿ ವೇಳೆ ಯಾನ ಬೇನಿ ಕಣ್ಣು ಮದಾಯ ಪಿಲಕ ಮಲ್ತಂದ ಅಂಡ ಹಾಯ ಪುಲ್ಯ ಕೊಲಾತ್ನ ದುಂಬೆ ಜಾಗ ಖಾಲಿ ಮಾಡ್ತೇ ಪಣ್ಣದು ಬುರ್ದು ಪೋವೇ ಪಣ್ಣದು ಅಂಚ ಕೋಡಿದ ಯಾರು ಕತ್ತ ಇವತ್ತೀನಿ ಎಂದಾಯ್ ಮತ್ತೆ ಹೆಂಗೆ ಕೆಲವು ಸಮಸ್ಯೆ ಆ ಸಮಸ್ಯೆಗೆ ಎರಡು ಪರಿಹಾರ ಕೊಡು ಏನೋಡ ತೀರು ಉಂಡ ಮಲ್ಪುಗ ಮಾರೆ ನಾನು ಆಪುಜಿರ ಎಂಡ ಆಪುನ ಮಾತ್ರ ಆಪುನ ಅನ್ಪುನೆ ಅಂತೆ ನಿನ್ನ ಸಮಸ್ಯೆಗೆ ಪರಿಹಾರ ಕೊರಪಿನ ಶಕ್ತಿ ಸಾಮರ್ಥ್ಯ ಎಂಡ ಇತ್ತಿ ನಿನ್ನ ನಾನು ಖಂಡಿತವಾದ ಪರಿಹಾರ ಕೊಡ್ತೇನೆ ಅಂದೆ ಇತ್ತೆರಡು ಕೇಳುನು ನಿನಗಿತ್ತೆ ಎಲ್ಲವೇ ಬೋಡ ಅಂತ ಎಲ್ಲೇನು ಒಂದು ದಿನ ಉಂಟು ನಾನೇ ಒಂದು ದಿನ ಉಂಟರ ಬಲ್ಲಿಂದ ಲಜ್ಜಿ ಉಂಟುನಾಗ ಅರ್ಥ ಲಜ್ಜಿ ಅದು ಅರ್ಥ ಉಂಡಿ ಒಂಜಿ ಮರ್ಯಾದೆ ಒಂಜಿ ಪುಣ್ಯಾತ್ಮೆ ತಾಜಿನ ಮೂರ್ತಿನ ಎತ್ತೊಂಬತ್ತು ನುಪ್ಪು ಗುರಿ ರಡ್ಡು ಕೊಡ್ತು ಆಯ್ತು ಮೂಲೆ ಬಿಡಾರ ಮಾಡಿನಂಚಿನ ಸ್ವಭಾವದ ಯಾನ ಬಿಲ್ಲಿ ಕೂಡ ಬರಡು ಗಂಟೆ ಕೊಡುಗೆ ಬಯ್ಯ ಗೋಪ ಬಂದಾಗನೇ ಉಂಟಾಯ್ನ ಅದು ಒಂದು ಕರೀಬೋಡ ಸರಿಯಾದ ಪಾತ್ರ ಬಂದಾರೆ ಇಮೇ ಏಪರ ಪೋಯ್ದೆ ಪಾಂಗ್ಲ ಬೇರೆ ಬಲ್ಲಿಗೆ ಅಂಚುವರಿ ಬಿಣ್ಣೆ ಕೊಡು ಸಂಭಾವಿತ ಇರು ನಾನು ದಾಯ ಪಂಡೆ ಇದು ಉಂತಿರಿಗೆ ಅರ್ಥ ಉಂಟು ಇಲ್ಲಡು ಭಾರಿ ಗೌಜಿ ಉಂಡಿ ಮದುವೆ ಉಂಡಿ ಇಲ್ಲಡು ಉಂತವರ ಬಂದು ಅಲ್ಲಿ ದೇವರ ಏರಿಗೆ ಮತ್ತೆ ಪ್ರಾಣ ಮತ್ತೆ ಆಣ ಹತ್ರ ಪೊಣ್ಣಾಗ ಮತ್ತೆ ನಿಘಂಟು ಏರಂದು ಪಾನ ಆತ ಏರಗಿ ನಿಘಂಟು ಪನೋಡಿ ಇಂಡಿ ಮದುವೆ ಮದುವೆ ಎಂಕಿ ಭಾರಿ ಸಂತೋಷದ ವಿಷಯ ಉಂಟು ಅವನ್ ಪಂಡ್ರೆ ಇತ್ತ ರಾತ್ರಿ ಬರ್ತೀನಿ ದಾಯಿ ಮತ್ತೆ ಗೊತ್ತುಂಡೆ ಎಡ್ಡ ಸಂಭಾವಿತೆ ಇರು ಇಡಿ ಬರಡು ನನ್ನ ನಿಜವಾದ ಕಾರಣ ಒಂಜೆ ಎನ್ನ ಅಪ್ಪಾಜಿನ ಋಣಭಾರ ಇಲ್ಲ ಮಿತ್ತುಂಡು ಈರು ಒಂಜಿ ವೇಳೆ ಮದ್ಮೆ ಉಂಟಾರಲ್ಲ ಅಂಡ ಈರ್ನ ಪುಗೆದ ಮಿತ್ತಿ ಇರ್ತೀನಿ ಅಂಚಿನ ಎನ್ನ ಅಪ್ಪಾಜಿನ ಋಣಭಾರ ನೀರು ಜಾಯರಿಗೆ ಅವಕಾಶ ಉಂಟು ವಿಷಯ ಸತ್ಯ ನುಪ್ಪುದರಣ ಅದನ್ನು ತೀರಿಸೋಳು ಎಂಕಲ
ಅವಕಾಶ ತೀರಿಸವಳು ಅವಕಾಶ ಈ ಮನೆ ಅಡ್ಡಾಣ್ ಮಲ್ಲಜ್ಜಿ ಮಧ್ಯಾಹ್ನದ ಸಮಾರಂಭದ ಬರ್ತತ್ತ ಬೋರ್ಡ್ನಾಥ ಜನಕ್ಕೂ ಮತ್ತೆ ಹೆಚ್ಚು ಕಡಿಮೆ ಹಾಕೋಣ ಬೇಲೆಗೆ ಅಯ್ಯೋ ದೇವ್ರೆ. ಒಂಜಿ ಬೇಲೆ ಮಾಡ್ತದೆ ನಿನ್ನ ಮಧ್ಯ ಒಂಜಿ ಕರ್ತದ ಬೊಕ್ಕ ಪಾಪ ಅವಂದ ಛೇ 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 ಮಕ್ಕಳ ಮೇಲೆ ಜನ ಇಟ್ಲಲ್ಲ ಈಗ ಮಕ್ಕಳ ಮಂಟಪದ ಆಯ್ತು ನೋಡು ಮಂಟಪದ ಬಟ್ಟಲು ಇಜ್ಜಾರ ಬಟ್ಟುಳ್ಳೇನಪ್ಪ ಬಟ್ಟದಾಯ ಬಾಕಿ ಹತ್ರ ಕೊಡ್ಸಲ್ಪ ಇದು ಮದ್ವೆ ಎಲ್ಲ ಕಲಿಕೊಳ್ಳೋಳು ನಂದು ಅಂದೆ ಉತ್ತಮ ಇದು ಕೈಟಿ ಬರ್ತಾನೆ ನೋಡು ಎಲ್ಲ ಕಟ್ತೇನೆ ಒಂದು ಎಂಕಲ್ಲ ಹುಡು ಮಾತ್ರ ಈ ಕ್ರಮದ ಮದ್ವೆ ಒಂದು ಹೊಸ ಕ್ರಮ ನೀ ಇತ್ತ ಮದ್ಮನಿಗಂಟ ಆತಲೆ ಅಂಡ ಪೊಣ್ಣಗ ಒಂದು ಆತಂಡ ಪೊಣ್ಣ ನಮ್ಮೇರಿಗ ಒಂದು ಆತಂಡ ಅಂಡ ಆನಪ್ಪ ಮಾತ್ರ ಒಂದು ಗೊತ್ತಿಜ್ಜಿ ನಿಜವಾದ ಸಮಸ್ಯೆ ಅತ್ತೆ ನಿಕ್ಕ ಪರಿಹಾರ ದೇವಿರೇ ಕೊಡ ಅತ್ತಂದ ನರಮಾನ್ಯ ಕೊಡ ಸಾಧ್ಯ ಅಯ್ಯೋ ಅಚ್ಚ ಬರ್ಬಾರೆ ನಿಕ್ಕ ಮದ್ಮೆ ಆತಂದ ಗಂಟು ಮದ್ದ ಪಂಡಾಯಿ ಅಂದ ಅನ್ನಂದೆ ನಿಕ್ಕ ಒಪ್ಪಿಗೆ ಆತನ ಹಣಮಂಡ ಹೆಂಗೊಪ್ಪಿಗೆ ಅಪ್ಪಾಜಿ ಒಪ್ಪಿಗೆ ಆತನ ಮಂಡ ಅಪ್ಪಾಜಿಗಳ ಒಪ್ಪಿಗೆ ಹಣ ಒಪ್ಪಿಗೆ ಆತನ ಗೊತ್ತು ಜೀವಂಡ ನೀವು ನೀಗಟ್ಟು ಮಲ್ತೀನಿ ಇಂಜ ಮದ್ಮೆ ಹತ್ತು ಏಕಮುಖವಾದ ಗಂಟು ಮಾಡ್ತದ ಅಂಚನಿತ್ತ ಆನಡ ಕೇಳೋಡು ಒಂದು ಕೇಂಡಿ ಪೇಟಿಗೆ ಮನನಾಗ್ಲಿ ಮದ್ಮೆ ಆನಡಕ್ಕೆ ಏನಂದ ಮದ್ಮೆ ಅಪ್ಪನ ಎಂಚ ಆನಡಕ್ಕೆ ಏನೋಡ್ತದ ದುಮ್ಮತ್ತ ಅತ್ತಿ ಅಂದ ಆನಂತು ಗೊತ್ತಾನ ನೀವು ಆನಸುವರೆ ಬೋಡು ಇನ್ನಂತುವರೆ ಬರೋದು ಎನ್ನ ಅಪ್ಪಾಜಿ ಆನಂತೂತೇರು ಮಾತ್ರ ಎನ್ನ ಅಪ್ಪಾಜಿ ಪಂತಿ ಲೆಕ್ಕ ಆನಿ ಹಿರೇ ಪಂಡ ಆನಿ ಇರಲಕ್ಕನೆ ಎನ್ನ ಲೆಕ್ಕ ಇರಲಕ್ಕ ಆನೆ ಪಂಚರಿಗೆ ಲೋಕರು ಒಂಜೆ ರೂಪನೆಕ್ಕ 7 ಜನ ಇಪ್ಪುವರಿಗೆ ಒಂಜೆ ರೂಪರಿಂದ ಅಲಜಿ ಅಜ್ಜಿ ತೂನ ಹೊರನೆ ಅಗಲೆಂಟು ಲೆಕ್ಕ ಹಾಕು ಇಡೀ ಲೋಕೊಡುದು ಅಂಚ ಆ ಲೆಕ್ಕ ನಾನು ಉಪ್ಪರ ಸಾಧ್ಯತೆ ಉಪ್ಪು ಅಂಚ ಅದಕ್ಕೆ ಮುಂಚೆ ವೇಳೆ ಮದ್ನಾಪಿನ ಈ ಹಿರೇ ಮತ್ತಲ್ಕೊಂಡು ಯಾರನ್ನ ಇದೆಲ್ಲ ನೀವು ಸರಿತು ಯಾರತ್ತೆ ಎಡ್ಮೆದ 7 ಭಾಗದ ಅಟ್ಲ ಕೂಡ ತೆಜ್ಜಿಕೊಂಡಾರು ಎಂಚ ಯಾನು ಪೊಣ್ಣನ್ನ ಅಂಡ ಈ ರಾಣನ್ನ ಮದ್ಮೆ ಅವ ഞാൻ ആണ്ട ಆನಂದ್ ഈ പൊണ്ണൊന്ന് ആണ്ട ಆಂಡ ഈ ആണ്ടലാണ്ടದ ಸರಿ ಬಂದಿಗೆ ಗುಡ್ಪದ ಹೊರ ಸರಿ ನೋಡೆ ಅಂಚನೂರು ಎಡೆಬಲಿ ದೂರ ಪೋಡೊಂದಿಜ್ಜಿ ಈರೇ ಆ ನಡಕೆ ಎಡೆಬಲಿ ತೋಜುನ್ನತೆ ಮಲ್ಲ ಕನ್ನಡಿ ಸರಿಯಾದಂತಲೇ ಗೆಟ್ಟೋಲಿ ಜಾಲ ತೋಜುಂಡಿರೆಗೆ ನೆಟ್ಟಿಯಲ್ಲಿ ಎನ್ನನೇ ರೂಪದ ಒಂಜಂದು ಇಲ್ಲ ಪ್ರತಿಬಿಂಬ ತೋಜುನ್ನತೆ ಅನ್ನನ್ನು ಇತ್ತೆ ಸರಿತುಂದೆ ಇತ ಈಲ ತೋಜುವ ಅತ್ತೆ ಅರ್ಧ ಈ ತೋಜುವ ಅರ್ಧ ಯಾನ್ ತೋಜು ಅತ್ತೆ 2 ಜನ ಒಟ್ಟಾನಂಡ ಆ ಪ್ರತಿಬಿಂಬ ಎಂಚ ಜೋಡಿ ಪಲ್ಲ ಅಂದ ಜಾತನಿರೆಗೆ ಒಂದೆಲ್ಲ ಪ್ರಾಡ್ ಮಲ್ಲೆತ್ತಯ ಮಿರ್ಸೇತೇರೆ ಆಂಡ ನಿಂಗೆ ಭಾರಿ ಆಶ್ಚರ್ಯವಾದ ಗೊತ್ತುಂಡ ದಾದೆ ಎಟ್ಟೆ ಮನೆತನ ಎಟ್ಟೆ ಸಂಸ್ಕಾರ ಕೊಟ್ಟು ತಿಕ್ಕದಿನಂಚಿನ ಪೊಣ್ಣು ವ್ಯವಹಾರ ಮಲ್ಪ ಭಾರಿ ತತ್ತದ ಅನ್ಪುನ ಒಂದು ಅನುಮಾನನೇ ಇಜ್ಜಿ ಅಯ್ಯೋ ದಾನಿ ಸ್ವಲ್ಪ ಪೊಣ್ಣಡುಪ್ಪನ ಐಲಿ ಗುಣಕುಲೆಟ್ ವರ್ಣಡು ಬರತ್ತೆ ಇಜ್ಜಿ ಬಂಗಾರದ ಬಣ್ಣದಾಲಿ ಸಂತೋಷ ಆಕಾರ ತೊಂದರೆಜ್ಜಪ್ಪ ತೊಂದರೆಜ್ಜಿ ಅವಳ ಸಂತೋಷ ದೇವಣ್ಣ ಮಲ್ಲ ಇಲ್ಲದ ಪೊಣ್ಣು ಶುಚಿಬದ್ಧವಾದ ಭಾಗ್ಯವೊಂದಿಲ್ಲ ಸಂಸ್ಕಾರ ಅಮ್ಮೆರಡು ಬೈದನೆ ಗತಿರಲ್ಲ ಆಯ್ತು ತೊಂದರೆಜ್ಜಿ ಒಂಜಿ ವಿಭಾಗಗಳು ಕೊರತೆ ಅಂತ ತಗೊಂಡಿಲ್ಲ ಹೌದೇ ಮತ್ತಿತ ವಿಭಾಗ ಅಯ್ಯಯ್ಯೋ ದೇವಣ್ಣ ಸರಿ ಮಾಡ್ತೀನಿ ಸರಿ ತಿನ್ನತ್ತೆ ಐಟು ಒಂಚೂರು ಬಿರವಲ್ಲ ಹೌದಾಯ್ಕೊಂಡ್ರೆ ಎರಡ ಓ ವಿಷಯ ಪಾತ್ಯರುಳು ನಿಜವಾದ ಈ ವಿಷಯ ಪಾತ್ಯರಿತ್ತಂದ ಈಯತ್ತು ನಿನ್ನ ಅಪ್ಪಾಜಿ ಪಾತ್ಯರಿತ್ತಿನ ಈಯೇ ತುಂಬತ್ತದು ಅವಳು ಪೊರ್ತುದಾಂಚಿನ ಪೊರ್ತುಡು ರಾತ್ರಿದ ಪೊರ್ತುಡು ಒಬ್ಬಟ್ಟಿ ಆಪುನಂಚಿನ ಎನ್ನ ಕೋಣಿಗೆ ಪ್ರವೇಶ ಮಾಡ್ತದೆ ಈ ನಮ್ಮನೆ ಮಧ್ಯಾಹ್ನದ ಪ್ರಸ್ತಾಪ ದೀಪನ್ ಮನ್ನಗ ಯಾನಿಕ್ಕೆ ದಾಳ ಬಂದ್ಪುಜಿ ದೇವಣ್ಣಗ ಈಗೆಲ್ಲ ನುಪ್ಪುದ ಋಣ ಅನ್ಕೊಂಡು ಆಂಡ ಎನ್ನ ಸಂಸ್ಕಾರದಾಗ ಬಂದ್ಕೊಂಡು ನುಪ್ಪು ಒಡ್ನೆ ಅಂಚಿನ ಇಲ್ಲೂ ಪೇರು ಮೈತಿನ ಕೈಗೆ ಮರ್ಯಾದೆ ಕೊಡಪರೆ ಬಂದಿಲ್ಲ ಇನಿಕಾನಗ ಏನನ್ನ ನಂಬುದು ಈಗಲೂ ಒಂಜಿ ದಿನ ಉಂಚುವ ಬಣ್ಣಂಚಿನ ಪುಣ್ಯಾತ್ಮಗೆ ಅಂತ ದ್ರೋಹ ಮಂತಿ ಲೆಕ್ಕ ಮಾತ್ರ ಮದ್ಮೆದ ಪ್ರಸ್ತಾಪ ಎನ್ನ ಬದುಕಡು
ನನ್ನ ಬರಿಯರ್ನೇ ಸಾಧ್ಯ ಇತ್ತು ಹೌದೇ ಬಲ್ಲಿ ಹೌದೇ ಬಂದಾಗ ಅಂಚಿನ ಸ್ಥಿತಿಗತಿಯನ್ನ ಅದೊಂದು ಅಂದೆ ಅಂಚಾದಿಂದ ಬಂದ್ಕೊಣಿಯಾನೆ ಹಾ ಈ ಆಯ್ನಾತ್ ಬೇಗ ಮುತ್ತುದರ ಪೋಲ ಹಾ. ನಿನ್ನ ಅಪ್ಪಾಜಿ ತುಗಿಯಡ ಮೇನಿ ಏನನ್ನ ದಿವೇರಿ ಇನ್ನೆನ್ನ ದಿವೇ ಅಯ್ಯೋ ಅಂಚನ ಅಪ್ಪಾಜಿ ಹೆಂಚಿನ ಅಪವಾದದ ಪುದಗಿರಲು ದೀಪಲ ಬರೇ ಸಾತೀತು ದಾಯಿನ ಮಂಡ ಯಾನಿಗೆ ಯಾನಾದ ವೈದ್ಯ ಮಾತ್ರ ಅತ್ತೆ ಪುರ್ತುಗೆ ಅವಳು ನಿನ್ನ ಮನಸ್ಸಿಗೆ ಏನು ಒಪ್ಪಿದೇನ ఆయన ಮಧ್ಯಾಹ್ನಿಗೆ ಏಪಲಾಗಿನ ಒಪ್ಪಿಕೊಂಡು ಬಂದಿರೋ ಪಾತ್ರ ಎನ್ನ ಅಪ್ಪಾಜಿ ತುಂಬಿ ಹಿಂಗೆ ಬಂದಿರು ಆತ ಮಾತ್ರ ಅತ್ತೆ ಮುಖ ಉಂಡಿನ ಇಲ್ಲಕ್ಕೆ ಏನು ಅಂದ್ರೆ ಕಡ್ಡ ಬಗೆ ಇಲ್ಲನ ಅತ್ತ ಉಂಡಿ ಇಲ್ಲಕ್ಕೆ ವಿಷಕಾರಣ ಅತ್ತ ರುಬ್ಬುಬಾಟ ಕಾಯಿನ ತುಚಿನಚ್ಚಿನ ಪಾಪ ಇರಿಗೆ ಬರ್ರೆ ಸಾತೀಜಿ ಪುಣ್ಯಾತ್ಮ ದಾಯಿ ಗೊತ್ತುಂಡೆ ದಾಯಿನ ಬನ್ನದ ಎನ್ನ ಅಪ್ಪಾಜಿ ಇದನ್ನು ತೂದು ಒಪ್ಪಿದ್ದೀರಿ ಇರೋರಿ ಪ್ರಾಜ್ಞೆ ಇರೋರಿ ಸಜ್ಜನೆ ಬಂಟಂಚಿನ ತೀರ್ಮಾನ ಮಾಡಿರಿ ಇದಕ್ಕೆ ಮದ್ವೆ ಮತ್ತು ಕೊಡುಕೊಂಡು ಮನಸ್ಸು ಮಾಡಿರಿ ಇದು ಎನ್ನ ಸ್ಥಿತಿನ ತೋಲೆ ಇದು ಮುಟ್ಟ ವಾಣಲ್ಲ ಯಾನ ಕೂತಿನ ಆಲತ್ತೆ ವಾಣಲ್ಲಾತದು ಮೊದಲಿನ ಆಲತ್ತೆ ಇದನ್ನೆನ್ನ ಸರ್ವಸ್ವ ಎನ್ನ ಪತಿಯನ್ನ ಮತ್ತೆ ಈ ಪಡೆದು ಪೂರ ಎನ್ನದಿನ ಮಾತ್ರ ಎನ್ನ ಮತ್ತೆ ಉಂಡತ್ತೆ ಎನ್ನ ಮನಸ್ಸು ಪೂರಂದೇ ಎರಡನೇ ಉಂಡು ಸೆರಗುಡ್ಡಿದ್ದಕ್ಕೆ ಮದ್ಮೇಲೆ ಬರಗಾಲದ ಅಜ್ಜಿ ಈ ಬಾರಿ ಅಮಸರ ಮತ್ತದ್ದು ಭಾತ್ಯರು ಒಂದಿಲ್ಲ ಮದ್ವೆ ವಿಷಯದ ಅಮಸರ ಮಲ್ಪಾರ ಬಲ್ಲಿ ಎನ್ನನ್ನು ತೂದು ಮರಲಿ ಯಾಕೆ ಮಲ್ಪ ಮಾರಿದೆ ಏನನ್ನು ತೂಯಿ ನೀ ಜಾಗ್ರತೆ ರೂಪಗೂ ಮರಲಿಂದ ಯಾವನ ಬನ್ನು ರೂಪ ಶಾಶ್ವತನ ಬನ್ನು ಮದ್ವೆ ಆಗಬೇಕ ಪೊಣ್ಣಾಗ ಬದುಕು ಕೊರ್ಪಿನೇ ಬೋಡು ఆయన ರೂಪ ಮುಖ್ಯತ್ತು ಎನ್ನ ಸ್ಥಿತಿಗತಿ ತುಯ್ಯನ ಎರ್ನ ಕೈಯಡ್ಡೆ ಎರ್ನ ಬಾಯಡ್ಡೆ ಬಂದು ತುಪ್ಪು ನಂಚಿನ ದಿನ ಎನ್ನು ಊರು ಇಜ್ಜಿ ಬೋಯ್ನವ ಊರು ಬತ್ತಿನ ವಿದೇಶ ಮನ್ಪಿಲಕ್ಕೆನ್ನ ಬದುಕು ನಡತುಂಡು ಈ పొట్టు ನೀವನ್ ಭಯಂಕರ ಮದ್ಮೆ ಆರು ಬಂದು ಮದ್ಮೆ ಆಪುನಂಚಿನ ವಿಚಾರ ಬದುಕಲು ಬರ ಸಾಧ್ಯನೇ ಇಜ್ಜಿ ಹೊರತೆ ಹತ್ತು ಹೆಂಗ್ ಮದ್ಮೆ ಆಗ್ತದೆ ಕ್ಷತ್ರಿಯ ಮದ್ಮೆ ಆವೋಲಿ ಮದ್ಮೆ ಆವೋಡೇ ಬಂದದಲ್ಲ ಭಾಷಾಸ್ತ್ರ ಬರೀತಿ ಮದ್ಮೆ ಆವಲಿ ಆ ಕಾರಣ ಅಂತೋಡು ಮದ್ಮೆ ಆವಲಿ ಆವೋಡೇ ಬಂದು ಬರೀತಿನದಲ್ಲ ಅಜ್ಜಿ ತಪ್ಪುದಾನೆ ಇತ್ತೆ ತಪ್ಪುದಾದಂದು ಯಾನ್ ಪಂಪೆ ಬೊಕ್ಕನಿ ಇತ್ತೆ ನೀನು ಮದ್ಮೆ ಆಗಿಲ್ಲ ತುಂಬೋಯ ಇಲ್ಲಡು ಬುಡಿಯೋದಿ ಕಾಲು ಈ ಬಣ್ಣ ಮೈಸೂರು ಬತ್ತ ಮುಂದೆ ಹೇಳ್ದ ಅಕ್ಕ ಅವು ಅಕ್ಕ ಗಿಕ್ಕ ಮಕ್ಕ ರಡ್ಡೆ ಇದ್ದೀನಿ ಅವು ಬಿಡು ಇಚ್ಚಪ್ಪ ನಾ ಇದು ಮದ್ಮೆ ಆಯ್ತು ನಾ ಕುಡು ವಿಷಯ ಅಂತ ಎಂಚಿನಿ ಮದ್ಮೆ ಆದ ಪಂಚನೆಕ್ಲ ಇರ್ನ ಬುಡಿದಿಗೆ ಯಾರ ತಂಗಡಿ ಆಡ್ ಬದುಕುವೆ ಅನ್ಪತ್ತ ಇದು ಕುಡೊಂಜಿ ವಿಷಯ ಅನ್ಪ ಅವನಿಕೆ ಅಂಡ ಮಾತ್ರ ಈ ಮೂರು ಉಂಟ ರಡ್ಡು ಜೋಕುಲ್ಲ ಅಮ್ಮೆ ಜಕ್ಕಲು ಮಾಡಿ ಯಾರು ಗೊಬ್ಬಾವೆ ಒಣ್ಣಗೆ ಜೋರುಂಡಿ
పొన్నకు జోరుండు నెక్కు మా పండితేళ్ళ మధ్య దిక్కండి రాజా రెండు జోకులను అమ్మేందు అనిపే ఆవుంది అనుకోవాలి చెప్పండి మూలని ఆడలకు మోనలు చూచినాలత్త ఇది అర్థం చాలా పండిన కొంత ఊరు ఇళ్ళకు ఉలేకుండా తొంగి తిరిగాట మనకు పది వచ్చాప్పుడు కొన్నట్టు ఆనూరు లేదు ఈ రొట్టెగా తిరగటం అనుకున్నాను ನಿಕ್ಕೆ ಮನ್ಕುಡಿ ಎಂಚಿನೆ ನಾನು ಸತ್ಯ ವಿಷಯ ಬನ್ನಿ ಮದ್ಮಾತಿಲ್ ನಂದು ಗಡ್ಡು ಜೋಕುಲು ಉಪ್ಪುಲ್ ನಂದು ಎನ್ನ ಊರುಡುಲ್ಲೇರು ಮಾರಿದೆ ಗ್ರಾಚಾರ ದೋಷಗಳು ದೇಶಾಂತರ ವೈದಿನೇ ಅಂತ ನಿಕ್ಕೆ ಅಂತ ಮನ್ಕುಡಿ ಅಚ್ಚೋಡು ಒಂಜಿ ಮನ್ಪಾನು ಏನೋ ನೀರು ಮದ್ಮೆ ನಾನು ಉಂಡತೆ ಇರಿಗೆ ದೇಶ ಇಜ್ಜಿ ಕೋಶ ಇಜ್ಜಿ ಇಡ ಕಾಸು ಇಜ್ಜಿ ಇರ್ಗಕ್ಕೆ ಮಟ್ಟ ಪೋಡಿಗೆ ಬಚ್ಚಿರು ಎನ್ನ ಅಪ್ಪಾಜಿಡ ಬೋಡಾಯ್ ನಾತುಂಡು ಇರ್ಲ ಪೊಡೆದಿದ್ದು ಇರ್ಲ ಜೋಕ್ಲೆಗ್ ఒక ಎಂಕ್ ಎನ್ನ ಜೋಕ್ಲೆಗ್ ನಮ್ಮ ಇರ್ವೇನ ಜೋಕ್ಲೆಗ್ಲ ಏಕ ಬೋಡ ಹಾಕೊಂಡು ಅಪ್ಪಾಜಿಡ ಮಾತಾ ಸಮಸ್ಯೆಗಳ ಒಂದೇ ಪರಿಹಾರ ಒಂದೇ ಉತ್ತರ ಎನ್ನ ಮೊಟ್ಟಿಗೆ ಮದ್ಮೆ ಇಂಚಿತ್ತಿನ ಜೋಕುಲೆ ಬೋಡ ನನ್ನ ಅಪ್ಪಮ್ಮದು ಯಾಪ ಅಮ್ಮೆ ಮಲ್ತಿತ್ತಿನ ಒಬ್ಬ ಇದೇ ಪುಟ್ಟ ವಾಹನ ತೂದು ಇಂಚೆಯನ್ನು ಮಲ್ದಿನ ಅತ್ತೆ ಎನ್ನ ಪಾಲು ಕಲ್ಲನ ಆಪಿನ ಹೀರೇ ಪಡೆದು ಯಾನ ಮನಸ್ಸನ್ನು ನಂಬಿದೆ ಮುಂಬುದ ಕಾಲದ ಇಂಚೆನೆ ರಾಮದೇವರು ಒಟ್ಟು ಬೆರಿದಾಗಿ ಇವ್ರಿಗೆ ಆ ಬಂಡೇರು ಮದ್ಮೆ ಆತಂದ್ರೆ ಪಿರೋಡುಲ್ಲ ಎನ್ನ ಬಿಡಿದಿ ಮಲ್ಲಾಜಿ ನೀನೆಲ್ಲ ಕಡಿಮಂಡ್ರಿಗೆ ಅಯ್ಯೋ ದೇವರ ಅಲ್ಲಿಂದ ವ್ಯತ್ಯಾಸ ಅತ್ತತ್ತೆ ಅತ್ತೆ ರಕ್ಕಸೇದಿನ ಬೊಕ್ಕ ಗೊತ್ತಾಯಿಂದೆ ರಾಮದೇವರ ಎದುರು ಬೊರ್ಲಗಂಟ ರೂಪದ ಬೊಣ್ಣಾದೆ ಬೋತಲತ್ತ ಅಲ್ಲವೇ ಅಲ್ಲ ಯಾರು ಮೆದ್ದಿ ಅದು ಅಕ್ಕೆ ಆಯ್ತು ಉಪ್ಪು ಮಂಡಲ್ಗೆ ಅದಕ್ಕೆ ಕತೆ ಒಡೆಮುಟ ಬೋಡು ಮಣ್ಣು ಒಡೆಮುಟ ಬೋಡು ನಿಂಗೆ ಗೊತ್ತಿದೆ ರಾಮಾಯಣ ಕಥೆ ಹತ್ತಿರಿಗೆ ರಾಮಾಯಣ ಕಥೆ ಗೊತ್ತುಂಟು ದಸರಾದ ಮೂಜಿಬಡಿದಲ್ಲಿ ಇದ್ದೀರಾ ಇದು ಅಡ್ಡ ತಾನೆ ಅತ್ತಿಗೆ ಅದು ಗೊತ್ತಿರಬಹುದೇ ವಿಷಯ ಮುಲೆಟ್ಟು ಓದ್ತಲು ದೂರ ಉಂಟ ಓದುವ ಅಂಚನೆ ಉಡುಪಜಿ ಯಾರು ಸುರುಡಿಗೆ ಓದುವ ನಂಡ ದಶರಥ ಮೂಜಿ ಮದ್ಮೆ ಆಚಿನ ಜೋಕ್ಲಿ ಜಿನ್ನಾನು ಆಟದ ಮೂಜನ ಕಾಂಡ ಸುರುತ ಬುಡಿದಿರ ಜೋಕ್ಲಿ ಎಂದು ರಡ್ಡನೆ ಬುಡಿದಿ ನಾಯೆ ಐಟ್ಲ ಜೋಕ್ಲಿ ಮೂಜಿನೇ ಆಯೆ ಬೊಕ್ಕ ನಿಘಂಟು ಮಾಡ್ತೇನೆ ನಾನು ಆವಂದೆ ಬೋಪಿನತ್ತಂತೆ ಜೋಕ್ಲ ಆವತ್ತಂದು ಬೊಕ್ಕ ಗುರುಕುಲು ಬಂಡ್ಲೆಕ್ಕನ ಪುಸ್ತಕ ಎಷ್ಟು ಮಂತೆ ಅತ್ತೆ ಇತ ಎಂಕ ಸುರುತ ಬುಡಿದಿರಲ್ಲ ಸಮಸ್ಯೆ ಆಗ್ತದೆ ರಡ್ಡು ಜೋಕ್ಲು ಅಮ್ಮೆತ್ತ ಕುಡಿದ ಆಗ ಓಡಿ ರಡ್ಡು ಜೋಕ್ಲಿ ಕೂಡ ರಡ್ಡು ಜೋಕ್ಲಿ ತಿಲ್ಲ ದಾನೆ ಕೊರತೆ ಈ ಬದ ಕುಂತಿನಾಗ ಲಕ್ಕರದಿದ್ದಿ ಲಕ್ಕನೆ ಫುಲ್ಲರ್ದಿದ್ದಿ ಮದ್ವೆಗೆ ಇನ್ನೇನು ಸುಧಾರಿಪದ ಏನಾರ್ದು ಆವ ಅದೊಂದು ಆಲೋಚನೆ ಮಾಡ್ಕೊ ಎನ್ನೊಂದು ಸಾಮರ್ಥ್ಯ ಅಂತ ಓಡ್ಚ ಅಲ್ಲ ಕಂಟೆಯಲ್ಲಿ ಕಾರ್ ಮುಟ್ಟ ಆಮೇಲೆ ಗುದ್ದಾಗಾರ್ದಿರಿ ಎಂತ ಸಾಧ್ಯ ಇಲ್ಲ ಯಾನ್ ಅಂಚಿನ ಜಾತ್ರೆ ಆಯ್ತು ನಿನ್ನ ಅಪ್ಪಾಜಿ ರೋಡ್ ಬಂದು ಮೂಳು ಬಿಡರ ಬಣ್ಣೆ ಆಯ್ತು ಸೋತು ಒಂಜಿ ಸಾಜಿ ಉಂಟು ಮದ್ಮೆ ಆಪತ್ತ ಹಿರೇನೆ ಆಪತ್ತ ಅಂದ ಎನ್ನೊಟ್ಟು ಸಾದಿರಿ ಜಪ್ಪರದಾರುಲ್ಲನ ಜೋಲ್ಲ ಜಪ್ಪ ಗಂಜಿದಲ್ಲಿ ಬರದಾರುಲ್ಲನ ಬರುವೆ ಓ ಆರ್ನ ಇಲ್ಲ ಬೋದು ಬಾಜನ್ ದಕ್ಕರದಾರುಲ್ಲನ ಬಾಜಾರ ದಕ್ಕಂಡ ಎರ್ನ ಇಲ್ಲ ಬೋದು ಮಂಜಿದಲ್ಲ ಉಪ್ಪು ಕೊರ್ಬೇಕಂದು ಅಂಚ ಅವು ಐಕ್ಲ ತಯಾರಿಲ್ಲ ಯಾರು ಉಂದಾವೊಂದು ಎಂದಾವದಿ ಒಂದು ಮಂಡೆ ಬರಕಿಲ್ಲಿ ಒಂದು ಗೋಲ್ ಪಾಸ್ತ ಮ್ಯಾನ್ ಫೋರ್ನಾಡ ಬೋತ್ವೆ ಕನವಿ ಜಪ್ಪ ಕೇಳಲಿ ಮುಖ್ಯವಾಯ್ತು ನನ್ನ ಮಂಡೆ ಮತ್ತೆ ಆಲ್ಮೋಸ್ಟ್ ಹೋಚಿ ಆಪುಜ ಎದುರಲ್ಲ ಮಧ್ಯದ ಮರಳ ಜನಕ್ಕೆ ಜೋರು ಪಂಡಿತ ಬದಲು ಕಸಾಯ ಬರು ಸಮಾಪು ವೀರ ಮೊದಲೇ ಪಂಪಿನ ಆತ್ಮದ ಸಮ್ಮಿಲನಗೆ ಈ ಪೊತ್ತುಡು ಬಜಿ ಶಾರೀರಿಕವಾಗಿ ನಚ್ಚಿನ ಆ ಕಸುವು ಕೂಡ ಅಲ್ಲಿ ಕೇಳತ್ತೆ ಮನಸಾರಿ ಒಪ್ಪಿಗೆ ನಾಡ ಯಾರು ಬಲಾತ್ಕಾರವಾಗಿ ಇದನ್ನು ಒಪ್ಪಿಸಾವಂಚಿನ ಪ್ರಯತ್ನ ಏಕಲ ಮಲ್ಪಾಯ ತಾಯಿನ ಪಣ್ಣಗ ಮದ್ವೆ ಬಂಟ ಶುಭ ಸಂಸ್ಕಾರವು ಆನು ಪೊಣ್ಣು ಈ ರಡ್ಜಂತಲ ಮನಸ್ಸು ಒಗ್ಗೂಡುದು ಎರಡು ಈ ಪೊತ್ತುಡಿನಿ ನಾನು ಬಲವಂತ ಮಲ್ಪೋಜಿ ಅಂಡ ಎನ್ನ ಅಪ್ಪಾಜಿಡೆ ಈ ವಿಷಯ ನಾನು ಎಂಚ ಪಂಪಿನಪ್ಪ ಎನ್ನು ಮದ್ಮದ ಕನವು ಕಟ್ಟದಿರಿ ಎನ್ನ ಅಪ್ಪಾಜಿ ಛೇ ಉಂತೆ ರಾಪೂಜಿ ಉಂತಲ ಕೈಚಿ ಒಪ್ಪೆ ಕೊಟ್ಟು ಒಟ್ಟು ಎಂಚಿನ ಗೊತ್ತಾಗ ಹೆಂಗ್ ಕೊಟ್ಟು ಮರಲೇ ಕಟ್ಟಿಲ್ಲ ಯಾರು ಬೋಬಿರಂಗೆ ತಿರ್ಕೊಂಡು ಮುಲ್ಪನೆ ಸುತ್ತಂದು ಯಾರು ಪೋತುಜಿ ಕೆಲಸ ಗಿರಾವ ಏನ ಪೆತ್ತೋಲ್ ಮಾತಪ್ಪು ಅಂಚೆನಿ ಕೈಕಂಜಿಲ್ ಬದ ಅಂಚೆನೆ ಕೆಲಸ ಗಿರಾವ ಅಪ್ಪೇನು ಈತ ಈ ಎಂಚಿನ ಬಣ್ಣನ ಯಾನು ಕೇಳೋಣ ಅಪ್ಪಂಗೆ ಆಗುತ್ತುಂಡೆ ಒಟ್ಟಿಗೆ ಏನು ತರ ತಗ್ಗಾದು ಬೈದೆ ಐತೆ ಆವಿಡ ಆಪು ಜರ್ತೆ ಬಗದೆ ಪಾಸೇನು ಏನು ಪೋಪೆ ಎರಡು ಪಾಸೇನು ಹತ್ತಿಯ ಏನು ಕುತ್ತಲ ಮಾಡಿ
ಪೂಜಾ ಬೆಕ್ಕತ್ತಿದೆ ಅಂದೆ ಎಂಚಿನ ಓಲು ಉಂಡು ಎಕ್ಕಡಕ್ಕೆ ನಿನ್ನ ಮನಸ್ಸು ಓಲುಂಡು ಅವು ಎರಡನೇ ಉಂಡು ಕಂಡಿರತ್ತೆ ಇತ್ತೆ ಮನಸ್ಸು ಮಾತ್ರ ಕಂಡಿರತ್ತೆ ಅತ್ತಿ ಇದು ಮಲ್ಲ ಕಲ್ವಿ ಬಾಗಿಲಲ್ಲ ಕಲ್ವಿ ನಾನು ಅವೊಂದು ಕೇಂದ್ರ ಬಾಕಿತ್ತು ಬೊಕ್ಕ ಪಣಿ ಕೊಡ್ತಾರೆ ಯಾರಿಗೆ ಅತ್ತಿ ಇರೆಗೆ ಉಳ್ಳಾಡಿ ತೋಡು ಉಂಟು ಅತ್ತೆ ಬಾಯಪತ್ತು ಪನ್ನೀರ ಇರೆಗೆ ಎಕ್ಕಡೆ ಪನ್ನೀರ ತಾನೆ ಮದ್ಮೆ ಆಪ ಪಂಡದು ನನ್ನಲ್ಲ ಈ ಅಲ್ಪನೆ ಉಳ್ಳನ ಮಾರೇ ಬೊಕ್ಕ ಏಟು ದುಂಬತ್ತು ನನ್ನ ಅಲ್ಪನೆ ಹಿಂದೆ ತುಂಬಾ ಬಾಯಿ ಬಂಡ ಆಪುಜಿ ಈಗ ಪಚ್ಚೆ ಪೂಜೆ ಅಂದ್ಕೊಂಡು ಪೋಲ ಪೋಲ ಬಂತಾರೆ ಪೋಲ ಬಿಡ್ಪಾರ ಇದೆ ನಾನು ಯಾರು ಕಟ್ ಮಾಡ್ತೀನಿ ನಾನು ಸಂಕಲ ಪಾಠ ಕಟ್ಟು ಮಾಡ್ತಿದ್ರೆ ಒಯ್ಪಾರು ಹತ್ತು ಯಾರು ಮುಡ್ಚತಿ ಹೇಗೆ ಎನ್ನ ಅಪ್ಪಾಜಿನ ಬದುಕ ಭಾಗ್ಯ ಬರ್ಚಿ ಎನ್ನೊಟ್ಟಿಗೆ ಪುಗ್ನೆ ಬರ್ಚಿ ಯಾರು ಪೊಣ್ಣ ಬಂದೆ ಎನ್ನ ಮುತ್ತದ ಮಾಲ ಅವತ್ತೆ ಕುರಿ 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 ಮುತ್ತುದ ಮಾಲೆ ಓಲುತ್ತೀನಿ ಕೋರಿ ಓಲಿ ಪುರಿ ಸ್ವಲ್ಪ ಇರ್ತೀನಿ ಕೊರ್ಲಿಗೆ ನಿನ್ನ ಅನ್ನಂದು ಅಂಕೇನು ಗಿಡ ಮುತ್ತದ ಮಾಲೆ ಬರ್ಚಿ ಮದ್ನಾಲೆ ಮುತ್ತ ಮಾಲೆ ನಿನ್ನ ಎನ್ನನೇ ಮಾಲೆ ಮದ್ನಾಲೆ ಎಂದು ಅವಳೆಂತ ಜಪ್ಪು ಮಾಡೋದು ಯಾರು ಐತಿ ನಾವು ವಿಷಯ ಉಂಟು ಹೆಚ್ಚಿನ ಸತ್ಯ ವಿಷಯ ಬಂಪದಿಕ್ಕೆ ಎಂಚಿನೇನ ಈ ಕೇಣಿನ ಅಡ್ಡೆ ನಿನ್ನ ಮುತ್ತದ ಸರಾತ ಅಂದಿ ನಿಂಗೆ ಹೊರ ಎಚ್ಚರಿಕೆ ಆಗಿ ಹೋಯ್ದಿರ್ಡು ಐಕ್ ಆ ಪರ್ತಡೆ ಅಂತ ತೂನಾಗ ಒಂಜಿ ದೃಶ್ಯ ನಿನ್ನ ಅಪ್ಪಾಜಿ ಕೆಸದು ಮಾಡಿದಿರುತ್ತೆ ಗೋಡೆದ ಅಲಂಕಾರ ಅಂದಂದೆ ಆ ಒಂಜಿ ಹಂಸ ಪಕ್ಕಿದ ಚಿತ್ರ ಹಂಸ ಪಕ್ಕಿ ಲಕ್ಷ್ಮೀ ಸ್ವಯಂವರ ನಳದ ಮಯಂತಿ ಸಮುದ್ರ ಮತ ನೆಂಚೆಂಜಿನ ಮಾತ ಉಂಡು ಪೀಡಿತ ಮಿತ್ತಾಲೆ ದೇವಿ ಕುಲ್ದೇರಿ ಅಲ್ಲ ಅಲ್ಪ ಒಂಜಿ ಸಿಂಹ ಎತ್ತು ಮಾತ ಉಂಟು ಯಾರು ಮಿತ್ತು ತುಯ್ನೇ ಕಡಿಮೆ ಮಕ್ಕಳಾದ ಕುದಂಬ ತೂಕ ಅವೇನು ತುಯ್ಯ ತೂನಾಗ ತೂನಾಗ ಐಕ್ ಜೀವಾಗಲ್ಲ ಬರ್ತೀನಿ ಹಕ್ಕಿ ಪೊರ್ಲುಂಡು ಐಕ್ ಜೀವಾಗಲ್ಲ ಬರ್ತೀನಿ ವೆಂಕ ಕುಡ್ತೊಂದು ರಾವೊಂದು ಬರ್ತೀನಿ ಅದೇ ಮಂಚ ಹೌದಾ ಗುಂಟೊಳ್ತೀನ ಆ ಮುತ್ತು ಸಾರನ್ನು ಹೋಗಾಡಿ ಮಾಡೋದು ಗಿಡವಲ್ ಬೋದು ಕುಲ್ಲುದು ಎಣ್ಣೆ ಕೂಡೆ ಯಾರು ಇಂತ ಮತ್ತೊಂದು ಒಂಜಂಜೆ ಮನೆ ನಿಂಗದು ಬಂಜಿಲ್ಲ ಸರೀತುಲೆಗೆ ಬಂಜಿ ಮಲ್ಲ ಆಗ್ತದೆ ಅವು ನಿಂಗೂ ನಾನು ತುಯ್ಯ ಮಾಡದು ಇರು ಪನ್ನ ಪಾತ್ರ ಕೇಳುಂಡತೆ ತೆಲ್ಪೊಡ ಪುಲ್ಪೊಡ ಒಂಜಿಲ ಅರ್ಥ ಆಗ್ಬಿಟ್ಟು ಗಡ್ಲ ಮಲ್ಪು ಅದು ಎಂಟು ಮಾತ್ರ ಮರಲತ್ತೆ ಇರಡ್ಲ ಗಿರಾವ ಅಂತ ಆ ಗಿರಾವ ಹತ್ತು ನಾನು ಗಿರಾವ್ ಶುರು ಆದ ಕೆಲವು ವರ್ಷ ಅತಿ ಒಂಜಿ ಕತೆ ಬೇತವುಲ ಕತೆ ದಿಕ್ಕದ ಜೀರಿಗೆ ಸತ್ಯ ಕತೆ ಒಂದು ಮುತ್ತದ ಮಾಲೆ ತುಯ್ನ ಕತೆ ಎನ್ನ ಮುತ್ತದ ಮಾಲೆ ಅವನಿಂಗಿನ ಅವು ಈ ನಂಬರ್ ಸಾಧ್ಯ ಇದೆ ಬಟ್ ಏರ್ಲ ನಂಬರ್ ಸಾಧ್ಯ ಇದೆ ಈ ರೊಟ್ಟು ಮಾಲ್ ಕಟ್ಟ ಪೊಟ್ಟು ಕತೆ ಬಂದ್ಬಿಡ್ಸಿ ನನ್ನ ಮಗ್ನಾಲೆ ನನ್ನ ಮಾಲಕ್ಕೇನು ಇರಡನೇ ಪಡು ಅಂಚಿನ ಸಾರ ಮಾಲೆ ಕೊರ್ಪೆ ಮಗ್ನಾಲೆ ಯಾನ್ ಏರ್ನ ಆಜ ಬಾಂಡೈ ನಂಬೋ ಏರ್ನ ಜಲ ಬಚ್ಚಾಯ್ತು ಇಡ ಮುತ್ತದ ಮಾಲೆ ಕೊರ್ಲೆ ನಿಂಗಿನೇನು ತೂತ ಎಂಡ ಸಾರ ಹೆಚ್ಚಿನ ನಿಂಗಿನೇನು ತೂತ ಎಂಡ ಸಾರ ಸತ್ಯ ಬಂದಿನ Yeah.
ಅತ್ತೆ ಭಾರಿ ಶೋಕುಡು ಮೋಕಿಡಿ ಪಾತ್ರೆ ಬಂದು ನನ್ನ ಮಂಡೆಕಾಯಿ ಪದ ಪಾತಿರತ್ತೆ ಮಂಡೆಕಾಯಿ ಪದ ಪಾತಿರವರೇ ತಿಂಚಿನಿ ಇಲ್ಲಿ ಪೂರ್ವಾಲೆ ತಾವೇ ಹನ್ನೆರಡು ತೀರ ಕನ್ನಡಿ ಕೊಡಿ ಪ್ರತ್ಯಕ್ಷ ಪ್ರಮಾಣ ಕೊಡ ಮರ್ಯಾದೆ ಪನ್ಪೆ ಮುತ್ತದ ಮಾಲೆಣ್ಣತೆ ಮುಲ್ಪ ದೀಲೆ ಇದು ಮದ್ಮೇಲೆ ಕೊಚ್ಚಿ ಮಣ್ಣೆಲ್ಲ ಕೊಚ್ಚಿ ಅಂತ ಮುತ್ತು ನಡಪಿ ಕೊರಿ ಕೊರಿ ಅಯ್ಯೋ ದೇವರೇ ನೀತು ಬಣ್ಣದ ಮೇಲೆ ಈ ಪುಣ್ಯ ಮುತ್ತದ ಮಾಲ ಕೊಂಡಂಬೆಲೆ పోయింది లెక్కన ಏನೇ ఎక్కడ ఆత మనవల్ల రాచేద్దాం ಮಲಬಲ್ಲ ಪಾತ್ರದ ಜಾಗ ಗೊತ್ತುಂಡಿ ಎನ್ನ ಅಪ್ಪಾಜಿ ಬರ್ಲಕ್ಕ ಈರೋನಿ ಸತ್ಯಾತ್ಮ ಎಂದು ಆಲೋಚನೆ ಮಾಡ್ತೆ ಇಷ್ಟ ತುನಗ ಸತ್ಯಾತ್ಮಕತೆ ಅಬ್ಬಾ ಮೋಸ ವಂಚನೆ ಮಾತ್ರತ್ತು ಎಂಚಿನ పిత్తల బిద బూరుడు పిత్తల ఇర్ర బిదై బోర్ని ಒಂಜಿ ಶರತ ಎದುರುಡು ಊರಜ್ಜಿ ಮೋಕೆಲಜ್ಜಿ ಅವಲಜ್ಜಿ ಉಂದುಲಜ್ಜಿ ಬೂರಜ್ಜಿ ಇದೇ ಮುಟ್ಟ ಆರ್ಮೇಲೆ ಬರ್ತೈತೆ ಆರ್ಮೇಲೆ ಆಗ್ತದೆ ಓ ಕಳ್ವ ಮರ್ಯಾದೆ ಹಿಡಿದಿಲ್ಲ ಮಾಲೆ ಆಯಂಬೆ ಶ್ರೇಷ್ಠ ಮಗಲಿ ಯಾರು ದಿಯ ಮಾಲೆ ನಾನು ಹೆಚ್ಚು ಮತ್ತೆ ಮರಳು ಕಟ್ಟಾಡುಂಡಕ್ಕ ನಿನ್ನನ್ನು ಒಟ್ಟು ಮರಳು ಕಟ್ಟಂದು ಪೈ ಸ್ವಲ್ಪ ಜನ ಮಾಲೆ ನಾನು ಸತ್ಯವನ್ ಪುಣಿ ಮಾರೇಜಿ ಸೊಕ್ಕೆ ಕಣ್ಣು ಮುಟ್ಟ ಸುಳ್ಳು ಅಂತೀನಿ ಯಾನ್ ಉಂಡಿನಂಚಿನ ಉಪ್ಪುಗು ದೋಷವಂತ ಲೆಕ್ಕ ಹನ್ನೆರಡು ತುಯ್ಯ ನಿಂಗು ನೆನು ತುಯ್ಯ ಎಳ್ಳ ನಂಬಾಯರು ರಾಗದ ಪಾತ್ರ ಹೆಚ್ಚುವಾಗ వచ్చి ఈ మధ్య మాల అదిపుజన ఇచ్చ ఇవిడ యాను పాత్ర నత్తు ఈమెన పాత్ర వస్తారు ఎత్తుంటా ఎన్న అప్పాజీ 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 ಅಪ್ಪಾಜಿ ಕೆಳಗಡೆನು ஒரு சத்தியாத்மே ஆயினே ஒரு ಧರ್ಮಾತ್ಮೆ ಆಯ್ನೆ ஒரு ನೀತಿವಂತೆ ಆಯ್ನಂಚಿನೆ ஒரு ಎಡ್ಡನರವಾನಿ ಆಗ ಕಣ್ಣುಗೋ ಜಿಡಲಾವು ನನ್ನ ಕೈಕಾಲ ಸರಿ ಜಿಡಲಾವು ನನ್ನ ಕಣ್ಣನಿ ಬಂದೇನು ಒಪ್ಪಿರುವೆ ಇಂಚಿನ ಕಳ್ವನ ಕಂತದೆ ಕಟ್ಟೆ ಇರ್ತಾನೆ ಆದ ಪಾತಿರುವ ಮಗ ಇದು ಕೊರ್ಲ ಗಂಟದ ಜವನೆ ಎಡ್ಡ ನಡವಳಿಕೆ ಇಂಕಂಚೆಂಚದು ಎಂಕ ಅರ್ಥ ಆಡು ಎನ್ನ ಅಪ್ಪಾಜಿ ಈತ ಕೊರ್ತು ಪಾತಾಡು ನಂಡ ಇಮೆ ಬಣ್ಣಗನೆ ಅಂಚಿನ ಬಡಕಾಯ್ತು ಬಣ್ಣಗ ಬಸ್ನ ಮತ್ತ ಬೈದೆ ಬತ್ತದಿನ ಮಂಡಗೆ ಬೆಕ್ಕದೆ ಅಂದ ವಿಷಯ ಎಂಚಿನ ಗೊತ್ತುಂಡೆ ಇದು ಪಂಡರತ್ತೆ ಇಮ್ಮಡ ಬತ್ತ ಪಣಗ ಪಂಡದು ಬಂಗಾರದ ತಟ್ಟೆಡು ಪೂರ ದಿಂಜಾದ ಕಂದೆ ಒಂಜಿಯ ಬೊಳ್ಳಿ ಎಂಜಿನ ಪೇರು ಗಿಂಡೇಡು ಪೇರು ದಿಗತ್ರಾಯಿ ಪಾಡ್ತಿನ ಪೇರು ಪೂರ ಪಂಡದ ದೀತೆ ಇಮ್ಮೆಗೆ ಪೋಕಲ್ ಬಂದಿದ್ರೆ ಇಮ್ಮೇಲೆ ಮೆನ್ಪುಗ ಪಂಡ ಇಮ್ಮೇಲೆ ಲಕ್ಕದಿಜಿ ಐಕಿ ಯಾಂಗ ಅಲ್ಪನೆ ఆయన ಕಾರ್ ತಿತ್ರ ಜತ್ತೆ ಲಕ್ಕ ತೂಪೆ ಅಪ್ಪಾಜಿ ಇಮ್ಮೆಗೆ ಎಚ್ಚರಿ ಆತಡು ಇನ್ನು ಆಮೇಲೆ ವಿತ್ತು ಒಂದುಲೆ ವಿಷಯ ಪಂಡೆ ಮದ್ನ ಅಪ್ಪುಚಿ ಎಂದು ಪಂಡೆ ಅಪ್ಪಾಜಿ ಉಂಡು ಐಕದ ಬಂಡ ವೆಚ್ಚ ಆಲಾವದು ಕೋ ನಿಮ್ಮೆತ್ತನೆ ಮೇಲೆ ಸಾವಿರ ಅಮ್ಮನ ದಿಕ್ಕೇರು ಪಂಡದ ಕೋಪ ಬರ್ತನೆ ಅಪ್ಪಾಜಿ ಕೋಪ ಬರ್ತನೆ ಬಂದ ಯಾನು ಜಪ್ಪುನಗ ಬುತ್ತದ ಮಾಲೆ ಗೊತ್ತುಂಡತೆ ಬಂಗಾರ ಕಟ್ಟಾದಿನ ಅವೇನಿಗೆ ಎತ್ತದಿಂದೆ ಮಂಚದ ಗುಂಡನ ದಿದೀತೆ ಅತಿ ಗಿಡಿಗೊಂಡದ ದಿದೀತೆ ಲಕ್ಕದ ಮಗ ಮಾಲೆ ತೋಚಿ ಓಡಿಪೋಣದು ಕೇರ್ನಗ ಅಪ್ಪ ಜಯದಾದ ಮನೆ ಗೊತ್ತುಂಡೆ ಮುತ್ತದ ಮಾಲೆ ಆ ಚಿತ್ರಪಟ ಅಂಶದೋಷ ನೀರಿಗೆ ಅವು ಏಪಾಂಡ ರಂಕೆ ಕೊಟ್ಟದ್ದು ಜೀವಕಳೆ ಬೈದಿಲ್ಲ ಕೇಪಾಂಡಲ್ಲ ಒಂಜಿ ಪಂಪಿನ ಪಾತ್ರ ಅಲ್ಪ ಪಿಳ್ಳೆ ಉಂಡು ಐಕ ಜೀವಕಳೆ ಬೈದಿಲ್ಲ ಅಲ್ಪ ಹುಚ್ಚು ಉಂಡು ಐಕ ಜೀವಕಳೆ ಬೈದಿಲ್ಲ ಅಪ್ಪಾಜಿ ಆ ಚಿತ್ರಪಟದ ಅಂಶ ಉಂಡತ್ತೆ ಜೀವ ತಳೆದು ಒಂಜಂಜೆ 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 ಮುತ್ತಲು ನಿನ್ನದು ಮಾಯಂಗೆ ಅಪ್ಪಾಜಿ ನಡವಳಿಕೆ ದಯಪಂಡದು ಎನ್ನಿಯ ಪಾತರಗೆ ಎನ್ನಗ ಮನಸ್ಸಿನ ಸಂತೋಷ ಅಂದ
ಎಂತ ಮನುಷ್ಯ ಬಂದದ್ದು ಹಿಂಗೆ ಮೂಜಿ ದಿನದ ಇಂಚು ಒಣಸ್ತು ಮಲ್ದಿಗೆ ಬಂದದ ಅಲ್ಪ ಕಾದಿಡು ಕೊಡ್ಲಿಕ್ಕೆ ನಾನು ಇವತ್ತೊಂದು ಮತ್ತೊಂದು ಭ್ರಷ್ಟ ಅನ್ನ ಭೋಜನ ಮಲ್ಪ ನೆನಪಿದೆಯೇ ನಮ್ಗೆ ಇದೇನಾ ಮಲ್ತೇನಂಬೆ ಅತ್ತ ಉಂಡಿನ ಇಲ್ಲದು ಹಾ. ಗಟ್ಟೆಣ್ಣಿ ಅಂತ ಅಲ್ಲಮ್ಮ ಬಂದು ಅಂದ್ರೆ ಮಾಮಾಲೆ ಗಡ್ಡಡ ಬಂತೆ ಜೋಡಿತೇನೆ ಜೋಡ ಜೋಡ್ ನನ್ನ ಅಂತಿಲ್ಲ ಅವ್ರು ಗಡ್ಡಡ ಬಂತೆ ಹಾ ಅವು ಮುತ್ತುದವರ ಓಲ್ಬಂದು ಬಣ್ಣ ಅವು ಆ ನಮ್ಮನ ಇಂದ್ರಜಾಲಿಕ ಮಲ್ತದ್ದು ಗೀತೆ ಮೇಲೆ ಗೊತ್ತು ಅಪ್ಪಾಜಿ ಕೋಲ್ ಬಿಡ್ತದಾರೆ ಸಾಧಾರಣದ ತುಂಬೆ ಆ ಕಡೆ ಅಪ್ಪಾಜಿ ಆ ಕಡೆ ಆ ತುಂಬೆ ಮನುಷ್ಯ ಸಾಧಾರಣದೇ ತುಂಬೆ ಹಾ. ಅಂದ್ರೆ ಎಡ್ಡೆಡು ಹೊರದು ಓಪಾಡಲಿ ಅಂದ್ರೆ ಬಿಡುತ್ತೆ ನನ್ನೊಂದತ್ತ ಅಪ್ಪಾಜಿ ಅಪ್ಪಾಜಿ ನೀ ಬಾಡಿ ಏತ್ ಕೊಡಲಿಕ್ಕೆ ಕೋಲ್ ಬೇಕು ಹಾಕಿ ಹೆಂಗ್ ನಡಿಯಪ್ಪ ಆ ಕಡೆ ನಾನು ಸೂಯಿನಂಚಿನ ದೃಶ್ಯಗಳು ಇನ್ನ ಮಗಳ ಪಂಡೆ ಆ ಪಟ್ಟಿ ನಿಂಗಿದ್ದೀನಿ ಅಂದು ಸ್ವಾಮಿ ಯಾನ್ ಕಲ್ವಿ ಹತ್ತಿ ನಮಿತ ಹೋದ ಹೊರಡೆ ಬಣ್ಣದ ಪಾತ್ರ ಒಂದಿಲ್ಲ ಅಂದ್ರೆ ಓಡನ ನಾಟಕ ಸಂಸ್ಥೆ ಕೆಲಸ ಮಾಡ್ತಾ ನಾನೆ ಮತ್ತೆ ನಿನ್ನ ಈ ಪಾತ್ರವನ್ನ ನಾನು ನಮ್ಮಲಿಕ್ಕೆ ಮಾಡ್ಕೊಂಡ ಮನೋಲ್ಯ ನಮ್ಮಲ್ಯ ಏನೋಡ ಇಜ್ಜಿ ಸ್ವಾಮಿ ಏನಜ್ಜಿ ಸರ ಇಜ್ಜಿ ನೋಡ ನಿನ್ನಡ ಸರ ಇಜ್ಜಿ ಅವನು ಓಡಬಹುದು ಎರಡ ಬಂಪಣಿ ಅನ್ನ ಗ್ರಾಚಾರ ದೋಷ ಯಾರು ಸೂಯಿನ ಅಂದು ಈ ಎಂಕ ಬಗ್ಗುನ ಎತ್ತು ಮೇಲ ತನಿಖೆ ತಗೊಂಡು ಸತಿ ರಟ್ಟು ಕೊಟ್ಟು ಕೇಂದ್ರ ಗೊತ್ತಾವು ಓಯಾರ ನಡೆ ಹಲೋ ಒಂದು ಇಲ್ಲಿಯ ವಿಜ್ಞಾಪನೆ ಈ ಒಂದು ಯಕ್ಷಗಾನ ಆಯೋಜನೆ ಮಾಡಿ ಸ್ವಲ್ಪ ಬಿಲ್ಲವರ ಸೊಸೈಟಿ ಮುಂಬೈದ ವ್ಯವಸಾಯ ಸ್ಥಳೀಯ ಕಚೇರಿ ತಗಲು ಮಲ್ಲ ಒಂಜಿ ಪರಿಶ್ರಮ ವೈದ್ಯರಿ ಯಕ್ಷಗಾನದ ಕಡೆತ ಬಗಡೆ ಒಣಸ್ತ ವ್ಯವಸ್ಥೆ ಮಲ್ತಂದ್ರೆ ಅಂಚಾದ ಆಯೋಜಕರು ವಿಶೇಷವಾದ ವಿನಂತಿ ಬಂದರೆ ವೇರ್ಲ ಒಣಸ್ಮಂಪತೆ ಪೋರೆ ಬಲ್ಲಿ ಬಂದೆ ದಯದೀದು ಯಕ್ಷಗಾನ ಮುಗಿನಲ್ಪ ಮಾತಿಲ್ಲ ಪುಲ್ಲುದು ಕಡೆ ಮಟ್ಟ ತೂತು ಒಣಸ್ಮಂತ ಪೋಡ್ ಬಂದು ವಿನಂತಿ ಬಂತದ್ದು ಯಕ್ಷಗಾನ ತುಂಬದ ಭಾಗ ರಾಜ್ಯಸಭೆಯನ್ನು ಪ್ರವೇಶ ಮಾಡಿದೆ. ಪ್ರವೇಶ ಮಂತಿನೇ ತಡ ನಮ್ಮ ರಾಜ್ಯಸಭೆ ಸೇರಿದಿನ ಜನಕ್ಕೂ ಮಾತಲಕ್ಕುದಂತದು ಚಂದ್ರಸೇನ ಮಹಾರಾಜರಿಗೆ ಜಯ ಮಾಡಿಕೊಂಡಿದೆ. ಜಯ ಘೋಷಣೆ ಮತ್ತೊಂದು ಇನ್ನೇನು ಕೇಂದ್ರಗ ಮನಸ್ಸಿಗೆ ಸಮಾಧಾನನೇ ಅವನುಂಡು ಬೇರವು ಸ್ವಾಮಿ ಬಾರಿ ಮಲ್ಲ ಕೆಲಸ ನಡ್ತಕೊಂಡು ದಾದಾಣೆ ಬೀದಿ ಬಿಕ್ಕಾಗಿ ಲೆಕ್ಕ ಅಕ್ಷದ ಕಟ್ಟೆಡ್ ಬುರೊಂದಿತ್ತೆ ಪಾಪ ಪುಣ್ಯ ತೂತು ಒಂಜಿ ಪುಂಡಿ ನುಪ್ಪು ಕೊಡ್ತು ಯಾರು ಇಲ್ಲಡೆ ఆయన ಕುಲ್ಲ ಇಲ್ಲಿ ಆಯ ಮಲ್ತಿನ ಕೆಲಸ ಎಂಚಿನ ಮಲ್ತೆಯ ಉಂಡಿನ ಇಲ್ಲದ ಜಂತಿ ಲೆಕ್ಕ ಮಲ್ತೆ ಅಂಚಿನ ಕೆಲಸ ಮಲ್ತೆ ಎಂಚಿನ ಬಂದಿರತ್ತ ಜಂತಿ ಲೆಕ್ಕ ಹಾಕೊಂಡು ಅಂಚಿನ ಕೆಲಸ ಮತ್ತೆ ನನ್ನ ಮಗಳು ಮುಟ್ಟುದ ಮಾಲಿನ ದೀರ್ತಿನೇ ಮಾಯ ಅದು ಬಂದು ಮಾಯ ಕಾಪಿನ ಎಂಚ ಅಂದಾಗ ಇಲ್ಲಿ ಬಂದಿನಿಗೆ ಅವು ಚಿತ್ರದ ಪಕ್ಕಿ ಮತ್ತದು ತಿಂದು
ನಾನು ಬಂದ ಚಿತ್ರದ ಬಗ್ಗೆ ಇವತ್ತು ತಿನ್ಕುನಂಚಿನ ಸಂಗತಿ ಇನ್ನುಬಿಟ್ಟು ಯಾನಿಕೆ ಅಂದಿದ್ದಿ ಕೊಟ್ಟು ಆಪಿನೆಲ್ಲ ಸಂಭವಕ್ಕೆ ಇಂದು ಲಕ್ಕ ದಿನ ಈ ಮಾಯ ಕೂಡ ಲಕ್ಕ ಅದ ಓನು ಹೊರ ಕೊರ್ರು ಬಂದಾಗ ಹೆಂಗೊತ್ತೇ ಜವ್ಯ ವಿಷಯ ಬೇತೆ ಎನ್ನಡ ಜೀನಂತ ಐದು ನನ್ನ ಎನ್ನಡಕ್ಕೆ ಏನು ಪನ್ನೊಬ್ಬೆ ಅರ್ಥ ಒಂದು ಪಣ್ಣದು ಈರ್ನಡೆಲೆತ್ತ ಮತ್ತೆ ಈರ ಏನಂತ ಜೋರುಡು ತನಿಖೆ ಮಲ್ತಲ್ಲ ಬಾಯಿ ಗುಡ್ರಲ್ಲಿ ಮಲ್ತಿಯನ್ನು ಮೊತ್ತದ ಸರಿಯಾಗಿನ ಕೆಲಸನೇ ಮಾಡ್ತಾ ಅದೇ ಬಂದಿದ್ದೆ ಎರಡ ಪಗೋಡೆ ಯಾನವರು ನೋಡಿ ನಾನು ಸೈತ್ಯ ನನಗೆ ಅಪವಾದ ಐಕತ್ರದ್ದು ರಾಜಾಯನ ಎನ್ನಡನೇ ಕರ್ನ ಸಮಕ್ಷ ಪಡೆದ ಅಲ್ಲಂಟದು ವಿಲಯ ಯಾಪುಂಡ ಆವಾಡ ಪಡೆದಿಲ್ಲ ಅಂತ ಮತ್ತೆ ವಿಚಾರಣೆ ಯಾರು ಆತ ಮುಟ್ಟ ಇದ್ದು ಆಯ್ತು ಚಂದ್ರಸೇನ ಮಹಾರಾಜನ ಪಾದ ಸಮ್ಮೇಳನ ಲಕ್ಷ್ಮಣ ನಿನ್ನ ಎದುರುಡೆ ನಂದಿ ಸೇಸ್ತಿ ನೀನನು ದೋಷಿದ ಸ್ನಾನುಡು ನೀ ಅನುಕೂಲಾಗಿ ಆಯನ ಮಗಲ್ಲ ಓಣೆಡ್ದು ಈ ರತ್ನಹಾರು ಖಂಡಿಯ ಪಂಡದು ನಿಕ್ಕು ಬಂಜಿಗೆ ಬಡವುಗು ಒಂದು ಪಡದು ఆయన కట్టెడు పులిగిన ఆయన లెతంపోదు పంజర వనసు పాడాదు ಆಯಾಸ ఆయనకు ಜೆಪ್ಪರೆ ಜಾಗಲ ತುರಿಯಿಗೆ ಜತ್ತಿನಾಯೆ ఆయన ಮಗಲ್ನ ಅಂತಪುರೊಟ್ಟು ಮಗಲದೀತಿನ ರತ್ನದ ಹಾರನ್ನು ಗಂಡಿಯ ಪಡೆದು ನಿನಗಿತ್ತು ಅಪವಾದ ಪಾಡು ತೂನಗ ನಿನ್ನ ಕಲುವ ಲೆಕ್ಕ ಈ ತೋಜನ್ನುಚ್ಚ ಪರ್ಲ ಗಂಟದ ಜವನಿ ನೀನು ತೂನಗ ಒವ್ವ ಒಂಜಿ ರಾಜವನದ ನಡು ಪುಟ್ಟಿನ ತೋಜೊಂದಿಲ್ಲ ಏರಿ ದಾಯಗಿಂಚಿನ ಕೆಲಸ ಮಲ್ತ ಪನ್ನುವನ
ಪೊರ್ಲರನ್ನು ಒಯ್ತೊಂದು ಬರ್ತದೆ ಉಂಟಾದು ಅಂಜು ಕಣ್ಣಿನ ಅಪವಾದ ಬಾರ್ದು ಎಂಕ್ ನ್ಯಾಯ ಬೋಳುದು ಹೆನ್ನಗ ಲೆಕ್ಕಂದು ವೈದ್ಯನೆಯನ್ನು ಉಡ್ದೆ ಆ ಕಣ್ಣಿನವೇ ಸಮ ಒಂದು ಈ ತೀರ್ಮಾನ ಬೆಕ್ಕೊಂದು ಇನ್ನ ನಿಕ್ಕ ಇಂಚಿತ್ತಿನ ಶಿಕ್ಷೆ ಇಂದು ಈ ಶಿಕ್ಷೆಯನ್ನು ಕೊರ್ರೆ ಪೋತುಜ ಎರ್ನ ಮಿತ್ತ ಆರೋಪ ಉಂಟ ಆಗ ಪಾತೆರ್ಯರ ಅವಕಾಶ ಕೊರಿಯ ಸರಿ ಸಬಟಿ ಗೋವಂಜಿ ಬೋಡಿಗೆ ಅಂತಿರಲ್ಲ ಪಾತೆರ್ಲ ಈ ನಿನ್ನ ಮಿತ್ತ ಅಪವಾದ ಬೋದಿನ ಸರಿಯ ಅಂತ ಇನ್ನೊಂದಿಲ್ಲ ನ್ಯಾಯ ತೀರ್ಮಾನ ಸ್ವಲ್ಪ ನಿಕ್ಕು ಹೆಚ್ಚಿನ ವಿವೇಕ ಉಂಡು ಬಂದ್ಕೊಂಡು ಅರ್ಥ ಹೊಲ್ತೊಡ್ಡೆಯ ಬ್ಯಾಗಿಂದು ಬಂದಾಗ ವರ್ತಮಾನ ಕಾಲುಡಿ ಭರತ ಕಂಡಡು ನ್ಯಾಯ ತೀರ್ಮಾನ ಮಲ್ಪನಲ್ಪ ನಿಗಲಿಗೆ ಮಾತ್ರ ಚಕ್ರವರ್ತಿ ಜಾಗಡಿತ್ತಿನ ವಿಕ್ರಮಾದಿತ್ಯ ಕುದರ ಪಡೆ ಆದರ್ಶೋಡು ಅಂಕುಲು ಎಂಕುಲು ಅರ್ಧ ಸಾಮಂತ್ಯರಾದ ಬದುಕುಲ್ಪನಂಚಿನ ನಿಗಲೆ ಮಾತ ಆ ವಿಕ್ರಮಾದಿತ್ಯರ ನಡೆನೇ ನಿಗಲ ನಡೆ ಪಂಪುನೆ ನೀ ಪೊರ್ತುಡಿ ಅಂತ ತೆರಿಯೊಂಡ ಸಭಾಂಗಣವು ಬರದ ತುಂಬೆ ಆರಣಿ ನೆನೆತ್ತಿದ ನಮಸ್ಕಾರ ಮಾಡ್ತಿದ್ವಿ ನಕುಲು ಎಂಕುಲು ಅಂಚಿತ್ತಿನ ಚಕ್ರವರ್ತಿನ ಆ ನಡೆನು ಬತ್ತೊಂದು ಬದುಕು ನಂಚಿನ ನಿನ್ನ ಬಗ್ಗೆ ಈ ತಾಮಲಿಂದಾಪುರಕ್ಕೆ ಹೊಗ್ಗುನಗನೆ ಭಾರಿ ಜನಕಲ ಬಾಡಿಕೆ ಎಣ್ಣೆ ನಿನ್ನನ್ನು ಇಂದ್ರಲಕ್ಕಂತಿನ ಅರಸು ಮಂಡೆಯ ಈ ಲೋಕಡು ಮಾತ ಇಚ್ಚಿನಂಚಿನ ನರಮಾನಿನ ಮಾತ ಎಡೆಡ್ಡ ಕರ್ಮ ಮಾಡ್ತದೆ ಯಾಗ ಯಜ್ಞಾದಿಗಳನ್ನು ಮಾಡ್ತದೆ ಆ ದೇವತೆಲ್ಲ ಮನಸ್ಸನ್ನು ಮೆಚ್ಚಾಯಿ ನಿನ್ನಂಡ ದೇವತೆಗಳು ಕಾಲ ಕಾಲಕ್ಕೂ ಬರ್ಸನ್ನು ದೊರಿಪುವೆ ಐದು ಮೂಲ ಕಾರಣ ಇಂದ್ರನ ಅನುಗ್ರಹ ಆ ಒದಗದು ಬರಡುಂಡ ನಮಡ ಎಡ್ಡೆ ಅಂಚಿನ ಬೇಲೆ ಕರ್ಮ ಆಚರಣೆ ಆವಡತ್ತ ಇನಿಕಾನ ಈ ಲವ್ಯ ಜಾಗಡು ಇಲ್ಲ ನಿನ್ನ ಪ್ರಜೆಕ್ಕೂ ಮಾತ್ರ ನಿನ್ನನ್ನು ಕೊಂಡಾಡೋದು ಬಂದಾಗ ಪ್ರಜೆಕ್ಕನಿಗೂ ಬೋಡಾಪಿನೇನು ಕಾಲ ಕಾಲದಿ ಕೊರ್ದು ಆಗಲಿ ಕೊರ್ದು ಸಾಂಪನ್ನುಲ್ಲ ಅನ್ಕೊಂಡೇವೆ ಅರ್ಥ ಇನಿಕಾನಗೆ ಆ ನಿಂದ ಈತೇಕೆ ಉಣ್ಣಿ ಎನ್ನ ಪುದರ್ ವಿಭಾಕರೇನು ಹುಟ್ಟದ ಕ್ಷತ್ರಿಯ ಕೊರಡು ಪುಟಿದಿನೇ ಅನ್ನ ದಾನ ಮಲ್ಪುನಮನು ಗ್ರಾಚಾರ ದೋಷ ಅಂಚಿನ ಕೆಲಸದ ಅರ್ಥ ಗ್ರಾಚಾರ ದೋಷ ಇತ್ತಿನೆಟ್ಟು ಬೋಡಾದು ಎನ್ನ ಊರು ಬಿಡುದು ದೇಶಾಂತರ ತಿರ್ಕೊಂಡು ಬತ್ತದು ಮೂಲ್ ಬತ್ತು ಸೇರೋನ್ನೆ ಅಂದೇ ಅನು ಮೂಲ್ ಬತ್ತು ಸೇರೋನ್ನೆ ರಾತ್ರಿಯದ ಬರ್ತುಡು ಎಣ್ಣ ಕೋನೆಡೆ ಮುತ್ತದ ಸರ ಮಾತ್ರತ್ತೆ ಅನ್ನ ಮಗಲೆನ್ನ ತುಯ್ಯ ಯಾನು ತುಯ್ನಂಚಿನ ದೃಶ್ಯವು ನಿರ್ಜೀವವಾಯ ನಂಚಿನ ಹಂಸವು ಜೀವ ಕಲವತ್ತದು ಅವು ನಿಂಗಿನ ಯಾನು ಈ ಕಣ್ಣಲ್ಲಿ ಎಡುತ್ತುಯ್ಯ ಆಂಡ ಎರಡರ ಪಣ್ಣಿನಿಂದ ಆಂಡ ಎಂಕೆ ಮರಳನ್ನು ಕೊನ್ವೇರು ಆಂಡ ಕಣಂದ ನಿಮೃತ ಇಜ್ಜಿ ನಿಂದ ಸತ್ಯವಂತ ಸತ್ಯದ ಚಾವಡಿ ಪುಣ್ಯಾತ್ಮೆ ಅರಸುಯಿ ನಿನ್ನಡ ಯಾನ್ ಸುಳ್ಳು ಬನೆಯ ಯಾನ್ ಕಣ್ಣಿನೇ ಹತ್ತು ಅವು ನಿರ್ಜೀವವಾಯ ನಂಚಿನ ಪಕ್ಕಿಗೆ ಜೀವ ಕಲವತ್ತು ನಿಂಗಿನ ಸತ್ಯ 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 ಕಂಡೊಂಡಲ ಪಂಡೊಂಡ್ರೆ ಗೊತ್ತು ಬೋರ್ಡ್ಗೆ ಅಂಡ ಈ ಕಂಡೊಂಡ ಪಂಡೊಂಡ್ರೆ ನಿಕ್ಕು ಗೊತ್ತಿಚ್ಚಿ ದೇವನ್ನಾಗ ಏರಾಂಡಲ ನಂಬುನ ವಿಷಯನ ಒಂದು ನಿನ್ನ ಪಾತೆರ ಕೇಂದೇ ಸಭೆಟಿತ್ತಿನ ಊರ ತಿಳ್ತೊಂದುಲ್ಲೇರ ಚಿತ್ರದ ಹಂಸ ಮುತ್ತದ ಹಾರ ತಿಂಕುನಂದ ಅವೇ ಚಿತ್ರದ ಹಂಸ ಮಾತ್ರ ಇತ್ತಿರತ್ತ ತವಲು ತಿಲ್ಲಿತ್ತ ಇತ್ತು ಸಿಂಹದ ಆನೆದ ಚಿತ್ರ ಎತ್ತಿನ ಅವು ನಿನ್ನದೇ ಆಗಿ ನುಗ್ಗುಜಿ ಅವೇ ನಾನು ಹಿಂಗದಿಂದ ಅಡ್ಡತ್ತದೆ ನಾನು ಅವೇನು ಎಕ್ಕಡಿಂಚಿಲ್ಲ ಅವು ಏನೋ ನಿಂಗೆ ದೊಡ್ಡುತ್ತದೆ ಒಂದು ಅಜ್ಜಿ ಕತೆ ಅಜ್ಜಿ ಜೋಕ್ಲೆ ಕತೆ ಬನ್ಲಕ್ಕ ಹೆಂಗ್ ಬನೊಂದುಲ್ಲತ್ತ ಎಂಜಿನ ಮಾತೇರ್ವಾ ಮುತ್ತದ ಹಾರೋಣ ಚಿತ್ರದ ಹಂಸ ತಿಂದಿನ ಕಳ್ಳನ ನಿಮ್ಮದೆಯಲ್ಲಿ ಹುನೈವತ್ತು ಬಂದಿದಾನ ಬದಿ ಬೇಡೋ ಸೊಳ್ಳಿನ ಕಬಾಲದಿಂದ ತೌರಿನ ಉಳ್ಳಲಿನ ಕಳ್ಳನ ನಿಮ್ಮದೆಯಲ್ಲಿ ಹುನೈವತ್ತು
ಸಾಕ್ಷಿ ಅಂತ ಈ ನ್ಯಾಯ ತೀರ್ಮಾನ ಎಂಚ ಬರ್ಪವನ ಕಣ್ಣಿನಂಚಿನ ಸರ ಯಾನ್ ಕಣ್ಣಿನ ಅಂದಿನ ನಂದು ಎಂಡನೇ ಇಪ್ಪೊಡ್ದೆ ಎಂಡ ಶೋಧನೆ ಮಾತಾಗು ಮತ್ತದ ಆತನ ಎಂಡ ಸರ ಇಜ್ಜಿ ಐದಲ ವಿಶೇಷವಾದ ತುಯಿನಂಚಿನ ಸತ್ಯನ ಮಂಡೆ ಅವು ಅಂದು ಈ ಪಂಪುನಂದ ನೀನು ದೂರು ಏರ್ಲ ನಂಬರ್ ಸಾಧ್ಯ ಇಜ್ಜಿ ಆಂಡ ಅವಸರದ ತೀರ್ಮಾನ ಇದ್ದೆ ತನ್ನಡ ಈ ಡ್ಯಾವಿನ್ ಬಂದಾಗ ನಮ್ಮ ಎಣ್ಣಿಲೆ ಕೌಲ ಲೋಕೊಂಡು ನಡಪ್ಪುಜಿ ಪುಣ್ಯಾತ್ಮ ಇದು ನಮ್ಮ ಇತ್ತ ಪಾತ್ಯರು ಬಂಪ ಕಡಲದು ಪಗರಿ ಬಿಡ್ತು ಸಂಕ್ರಮ ಪರ ಸಾಧ್ಯ ಉಂಡು ಪಂಡಗ ಪಂಡಿನಾಯಕ ಮಂಡೆ ಸರಿಜ್ಜಿನ ಭಗವನಮ್ಮ ಆಂಡ ಒಂಜಿ ಕಾಡು ಸಂಕಮದಿನ ಉಲ್ಲೇರ್ದೆ ಹಾ ಅಪ್ಪಗಂಡ ನಮ್ಮ ಒವೇನು ಇಜ್ಜಿಂದ ಎನ್ನುವಣ್ಣ ಅವಳನ್ನು ಒವಾಳ ಕಾಲನ್ನು ನಡತಿದಂಚಿನ ಘಟನೆ ಮತ ಇಪ್ಪುಡು ಅಂಚ ಅದು ಇತ್ತ ಯಾನು ತೂಯಿನಂಚಿನ ದೃಶ್ಯ ಎಲ್ಲ ನಂಬರ ಸಾಧ್ಯ ಇಜ್ಜಿ ಅಂಡ ನಡತೀನಿ ಅಂದು ಪಕ್ಕ ಸತ್ಯದ ಚಾವಡಿ ಪುಣ್ಯಾತ್ಮ ಸುಳ್ಳು ಬಂದು ಬದುಕುನೆ ಅತ್ತಿಯಾಣ ಮಾತ್ರ ಅತ್ತಿ ನಿನ್ನಂಚಿನವ್ರಿಗೆ ತೆರಿದಿನ ಎದುರು ಅನ್ ಸುಳ್ಳು ಬನೆ ಒಂಜಿ ವೇಳೆ ಪದ್ದೇ ಬಂಗಾರದು ಸುಳ್ಳು ಸಾಕ್ಷಿ ಒರಿ ಕೊರಿಯನ್ನಂಡ ఆయన సంతాన పుట్టరెత్తిన సంతాన ಒಟ್ಟು ఆయన సంతానం ఆయన నరకొక వాళ్ళ కాపుడు పంపను ಶಾಸ್ತ್ರದ ಪಾತ್ರ ಈ ವಿಷಯ ತೆರಿನೆಂಚಿನ ಯಾನು ಏನ ಸಂತಾನವನ್ನು ನರಕದ ಕೂಪು ಬಾಡನೆ ಯಾನು ಅಂಚಾದ ಖಂಡಿತ ಹಾಡ್ಬೇಡ ಮತ್ನೆ ಹತ್ತಿ ಎನ್ನ ಮಿತ್ ವಿಶ್ವಾಸ ಇಲ್ಲ ಈ ಎಂಕಿನೇ ಪಿರತಿರ್ಕಾದ ಬರಂದಿಲ್ಲ ಆನೆ ಅಂಚಾತನು ಇತ್ತೆ ದೇವರ ಬಲ್ಲಿ ಮಾಡುದು ಆನೆ ಸತ್ಯದ ಯುಗ ಉಂದುಲ ಈ ಸಮಯದ ಅಂಚನೆ ಅವಳು ಇಚ್ಚತ ನಿಕ್ ಬಾಯಿ ಬಾತೆರೋಡು ನನ್ನ ದಾರ ಬಂದ್ರೆ ಹೆಚ್ಚು ಏರಿಯಾವ ಕಡುಗೆ ಎತ್ತೊಂದು ಬೋಡು ಕಾಡುಗಳು ಎತ್ತೊಂಬೋದು ಕೈನ ಕಾರನ್ನು ಕಡ್ತದು ಆತೇತ್ತು ಊರು ಬೂರಡಂಗೂರ ಸಾರೋಡು ಬೇಕು ಅನ್ನ ನೀರು ಏರ್ಲ ಕೊರ್ರೆವಲ್ಲಿ ಮಾಡುದು ಕೊರ್ನೆ ಹಾಕಲಿಕ್ಕೆ ರಾಜದಂಡನೆ Thank you.
ಪಾಲು ಕೊರಿಯರು ದೇವರೇ ಇರು ಪಂತಿರ ಅಪರಾಧ ಆಡು ಬೀರ ಕಾರಮದಿಲ್ಲ ರಂಗಲಾಜಿದ ಶಬರಿ ಕೇಳುತ್ತಾಡಲ್ಲ ಇರ್ನವುಡಲು ಕರದ ಪೂಜತಿ ದೇವರೇ ದೇವಮಾಯರು ಪಾವದ ಬುಡಯ ಅದು ಪಟ್ಟರೀರು ಪಡಿದ ಪಾತಿರನು ಕಾರ್ಯರೂಪಣ ಮಗದು ಯಾವನೇ ಕಾದ್ರ ಸಾಮಾನ್ಯವಾಗಿ ಪಣ್ಣನ ಮುತ್ತದ ಮಾಲಿನ ಲಕ್ಕ ಎಂದು ಮಾಡಪುನ ಕಲ್ವದನ ತಪ್ಪದೆರೆಯನ್ನು ಮಣ್ಣೆಡು ತುಂಬಾ ಎರೀರು ದೇವರೇ ಅಷ್ಟಾಗುಣ ಪ್ರಧಾನವಾದ ಚತುರಾಂಗನೆ ಛೇದನ ಮಲ್ವಾಯರು ದೇವರೇ ಇರು ಈರಮನದ ಕಷ್ಟನು ಕೊರಿಯರುತ್ತಾಡಲ ಎನ್ನ ಕಷ್ಟಗೆ ಇದು ಒಲಿದು ಬಸ್ಸು ಜರು ದಯ ಬರದ ಬೋಂಡೆ ದೇವರೇ ಲೋಕನೆ ಪಾಲನ ಮಲ್ಪುಣ ಇರವಡಲು ಕಲ್ಲಾದ ಬೋಂಡೆ ದೇವರೇ ತಡೆಯನ ತೀರಂತ ದೇವರೇ ಬೈದ್ರ ಕಷ್ಟನು ಮಾಜಾಲೆ ದೇವರೇ ಮಾಜಾಲೆ 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 சம்பந்தனே பாத்திரனாயிடு ലാലായിട് അവനികളിടതായക ചിന്ത ശബ്ദ ഭക്തു പോയിതെന്ന് തെരിയത്തിയേക്ക് നിഞ്ചിന സമിട്ട് ഇരണ്ടിന്റെ മൽത്തിന് അന്ന് ദേവരയാത് ದೇವನಿಂದ ಭಕ್ತನಿಂದ ಏಕಕಾಲನು ಮಲ್ತೆ ಬಡವನ ಕಾರಣ ಗಾತ್ರ ತಿತ್ತು ಜತ್ರ ಮಾತ್ರ ಇರು ವಿಸರದ ಗೈಟ್ ಬುದ್ಧಿನ ಕೊರಿಯರು ಬಾಲಿಗೆ ಸಮಾನವಾದ ಎನ್ನ ಬಾಲಿಗೆ ಕೋಪದೃಷ್ಟಿನ ಪಾಡಿಯರ ದೇವರ ಇರು ಇರನಿಂದ ಮಲ್ತಿನೇ ಕಾತ್ರ ಈತ ಮಲ್ಲ ಸಿಗಿಸನ ಸ್ವಾಮಿ ಕರ್ಣ ಬರತ್ತೆ ಪೋಡಿ ಇರಗು ಆ ಕಾಲುಂಡಲ ಯಾನ ಅನ್ಯಾಯ ಮಳತನ ಎತ್ತು ಧನಬಲ ಜನಬಲ ದೈವಬಲ ಎನ್ನ ಪಾಲಿಗೆ ಉಂಡು ಗ್ರಹಿತೆಯಾನು ಇರ ದೃಷ್ಟಿಗೆ ಬಲಿಯಾದ ಸಂದರ್ಭಡು ಫಲಲ ಎನ್ನ ಪಾಲಿಗೆ ಪ್ರಯೋಜನ ಇಚ್ಛಾಂತೆ ಪೋಡು ಅಪ್ಪ ಒಲಿದುವರಳ ಉಜ್ಜಯಿನಿ ಕಾಳಿ ಕಾಂಬ ವಜ್ರಾಯುಧ ಬಲವನ್ನ ಪಾಲಿಗೆ ಸಂದರ್ಭ ಮಾಡು ಬೆರಳು ದೋಜಾಯ ಮೇಲಿನ ತರಡು ತುಂಬದ ಮಲ್ಪಂಚಂದ್ರ ಬೇತಾಳನ ಸಹಾಯ ಆ ಪೊರ್ತುಗೆ ಜಂಗದ ಪೋಡುವುದು ತೆರಿಯಂತೆ ಪೋಡಿ ಎಂದು ದೇವರ ಇರು ಕಣ್ಣರ ತುಯಿನ ಕಾಲಡು ಎನ್ನ ಸರ್ವ ಬಲಲವಾದ ಭೂಮಿನ ಕೂಡ ಜಂಗದ ಪೋಡು ದೇವರೇ ಆಕೆ ಬದುಕರ ಆಸೆ ಇತ್ತನ ಎಂಗು ನನ್ನ ಬದುಕರ ಆಸೆ ಇಂಗಿ ದೇವರೇ ಪರದಾಂಡ ಮರಣದ ಶಿಕ್ಷೆ ನಿಂಗೆ ಪಾಲು ಕೊರ್ಲೆ ಈ ಭೂಮಿಡು ಬದುಕುನ ಆಸೆ ಇಕ್ಕಿ ഒരു പെരുന്നാണ്ട മാനവന്തരാത് ബതുക്കുന്ന ഭാഗ്യന് കൊറലേ ബതുക്കുന്ന ഭാഗ്യന് കൊറലേ ദേവരെ
ಹೋಗಲಿಚ್ಚಿನ ಈ ಕಾಡುಗು ಚಂಡಾಸುರ ಬಂಟ ಯಾನೆ ಹೆಚ್ಚಿನ ನರಮಾಸನ ವಾಸನೆ ಬರ್ಬಿಡತ್ತ ಓನು ಉಂಟದ್ದು ತೂಪೆನು ಮೋಪೆ ಮನುಷ್ಯನ ಪ್ರಾಣಿಯ ಕೈಚಿ ಕಾರಿಚಿ ಮಾಸದ ಮುದ್ದೆ ನೆಟ್ಟೆದು ತಡಮುಪ್ಪಳದ್ದು ನಿಂಗು ಹಬ್ಬಿದೆ
ನಿನ್ನನ್ನು ದಿನರ ಪತ್ನಿ ಹಂಚಿತ್ರ ಚಂಡಾಸುರ ಕಸಗೆ ಕೇಳ್ತದೆ ಮುಗಿತ್ತೆ. ವಿಕ್ರಮಾದಿತ್ಯ ನಿನ್ನನ್ನು ತುಲಾನಗ ಪಂಜಿಗೆ ಬುಡ ಓಡು ನರವನೊಂದಿಲ್ಲ ಪಾಚಲಿಗೆ ಉರುಳಂದಿಲ್ಲ ಚಿಂತೆ ಮಲ್ಪುಡ್ಚಿ ನಿನ್ನ ಒಟ್ಟಿಗೆ ಏಪಲ ಈ ಬೇತಾಳಿ ಒಳ್ಳೆ ಬಂಡದಿಲ್ಲ ಸ್ವಲ್ಪನೇ ಇತ್ತಿನ ಫಲ ಬರಂದಿಲ್ಲ ಒಡನು ನೀಗೊಪ್ಪು. ವಿಕ್ರಮಾದಿತ್ಯ ಈ ನಿನ್ನ ಸ್ಥಿತಿಗೆ ಕಾರಣ ಆ ಶನೀಶ್ವರನ ಕಾಟ. ಚಿಂತೆನೆ ಬಿಡು, ಈ ನಿನ್ನ ಈ ದುಸ್ಥಿತಿ ಒಂದೇ ಸಮಯನೇ ನಿವಾರಣೆ ಹಾಕೊಂಡು ಅಡೆಮುಟ್ಟ ಶನಿದೇವರ ಧ್ಯಾನ ಮತ್ತೊಂದಿಪ್ಪಲ್ಲ ಯಾನೆ ಈ ಮರತ ಕೊಟ್ಟಿ ನೆಲೊಂದು ಏನು ರಕ್ಷಣೆ ಮಲ್ಪ. ಕರುಣಿದಲ್ಲಿ ದಯವೊಮ್ಮೆ ನುಡಿದರು ಪ್ರೀತಿ ರವಿನಂದನ ಭಕ್ತರ ಹದೀನ ದೇವ ಬಡಮನ ಸತ್ಯನು ಲೋಕಗೂ ತೋಜಾಗುರಿಡವ ಭಕ್ತ ವತ್ಸಲ ಇರುನಾಮನೆ ಸುಗಿಪುನ ಮಿತ್ರನವ ಪಾಲಿಗೆ ಈ ಹೃದಯ ಇತ್ಯಾದೆ ಬೋಡೆ ಎನ್ನ ಕರುಣೀರ ಕಾಡಿಗೆ ಸ್ವೀಕಾರ ಭಕ್ತನ ಇರು ಎನ್ನ ಪಾಲಿಗೆ ಒಲಿದು ಬರಂದೆ போயிருப்பா வீரு நனலாதாயின மனசு கல்லாத போடு பக்தி சுவாமி என்ன ಭಕ್ತಿನ ಕಾಡಿಗೆ ಸ್ವೀಕಾರ ಮಲ್ಪುಲ ಎನ್ನ ಪಾಲಿಗೆ ಬೈದರೆ ಕಷ್ಟನು ಪರಿಹಾರ ಮಲ್ಪಯರ ದೇವರೇ ಪರಿಹಾರ ಮಲ್ಪಯರ ಇದೆ ಮಣ್ಣದ ಬಾಗಿಲನ್ನು ಎಂಚ ರಕ್ಷಣೆ ಮಾಡ್ತದೆ ಜಾಗ್ರತೆ ಮಾಡ್ತದೆ ಬಲಕೆ ಬರ್ಬೇಡ ಅಂಚನೆ பொண்ணಲ್ಲ ಜೀವನ ಕೊಡು பொಣ್ಣು ಜಾಗ್ರತೆ ಉಪ್ಪೋಡು ಜಾಗ್ರತೆ ತಪ್ಪದಿಪ್ಪರೆ ಬಲ್ಲಿ ಪಡ್ಬೇಕು ಮಾತಿನ ಉಂಟು ಅಂದ್ರೆ ಪುಟಿಪುಲೇನ ಊರು ಉಜ್ಜಯಿನಿ ಕೇಳಿ ಬಾರಿ பொருளுಡೆ ಪುಟಿಪುಲೇನಾಲೇ ಯಾನು ಅಲ್ಪದ ಸಂಸ್ಕಾರ ಸಂಸ್ಕೃತಿ ಪೂರ ತೆರೆದಿನಾಲೇ ಯಾನು ಪ್ರಾಯ ಬತ್ತಿನ ಮದುವೆ ಮರ್ತದ ಕೊರಿದು ಮಡಿಗೆ ಈ ತಾವಲಿಂದದ ಊರುಗು ಅಂದು ರಾಮಗಾಣಿಗೇರು ಪಂಪಿನರ್ನ ಮಗಕ್ಕೆ ಮದುವೆ ಮಲ್ತ ಕೊರಿಯೇರು ಮದುವೆ ಆಗ್ಬಿಡ್ದು ಎಂಗಲ್ ನಲ್ತಾರು ಭಾರಿ ಉಪದಾರಿಗೆ ಬೇಳಿಕೆ ಲೆಕ್ಕ ಸುತ್ತ ಒಂದಿತ್ತೇರಿಗೆ ಪಂಡಿನ ಕೇಳೊಂದಿತ್ತಿದ್ದೇರಿಗೆ ಐ ಕೊಂಚ ಉಪಾಯ ಹಿರಿಯಕ್ಕಳು ಮಲ್ಪುನ ಕಂಟೆಲ್ಲಿ ಕೊಂಚ ಕೋದಂಟೆ ಕಟ್ಟೊಂದು ನನ್ನ ಸಂಡೆ ಹಾಕೊಂಡು ಒಂದು ಅಂಚ ಎರಡು ಮದುವೆ ಮತ್ತು ಕೊಡಿ ಅಂಚ ಹತ್ತಿ ಪಾತ್ರೆ ಮಾಡಿನಿ ಹೊಡೆದಿ ಬತ್ತಿ ಬಕ್ಕ ಕಣ್ಣನೆ ಎಟ್ಟೆ ಹಾಕ ಬಂದು ನಂಜೆ ಪಾತ್ರೆಗೋಸ್ಕರ ಅಂಚ ಅನ್ಪೇರು ಕೆಲವೇ ಅಂಚ ಮದುವೆ ಆದ ಬತ್ತಿ ನಡೆದು ಬಕ್ಕ ಎಂಗಲ್ ನಲ್ತಾರು ಭಾರಿ ಸುಧಾರಿಕೆ ಇಡಲೇರು ಸಮಾಧಾನ ಭಾರಿ ಎಟ್ಟೆ ಪೊರ್ತು ಇಲ್ಲಾಗ ಬರ್ಪೇರು ಅಂದಪ್ಪ ಮಕ್ಕ ಮಗನ ಹಿರಿಯರನ್ನ ಪಾತ್ರೆಯನ್ನು ಕೇಳೊಂದಿತ್ತು ದುಂಬು ಇತ್ತೆ ಅಂಚತ್ತು ಹಿರಿಯರ ಕಲೆಯನ್ನು ಭಾರಿ ಪಾತ್ರೆ ಭಾರಿ ಮೋಕೆ ಆವಡೆ
பொன்னாயினலிக்கு கண்டனில்லடி ஏத்து சுக்க ಇತ್ತಿಡುಂದಾಂಡಲ ಇನ್ನು 4 ದಿನ ಅಪ್ಪ ಇಲ್ಲ ಹೋದು ಅಂತ ತಿಳಿ ಗಂಜಿ ನೋಡ್ ಬಂತೀನಿ ಅಂಚಿಂದ ಆಸೆ ಅಂಚ ಮೇರ್ ಕೋರೆ ಬಿಡು ಪೂಜಾರಿ ಒಂಜಿ ಗಲ್ಲಿಗೆ ನಾನು ಓ ಯಾನ್ ಈ ಸಲ ಎನ್ನಿದೆ ಪೋತೀನಿ ಹೆಣ್ಮತ್ತಿನ ಕುಂದು ಬರ್ತೆ ಅಂತ ಯಾನ್ ಹೋದು ದಿನ ಎಡು ಮಾತೀನಿ ಮಾತ್ರ నేను 4 సార్లు జనగడ ప్రియర్ బరవుడికి అందిర్దు అండ బార్పూజంది కొల్దిತ್ತೆ ಇತ್ತೆ ಅಂಜಾತುಜಿ ಎನ್ನ ತಮ್ಮಲೇನೆ ದಂಡಿಗೆನೆ ಗುರುದುಗಡ ಬುದ್ದಿರ್ ಬರವುಡು ಒಂದುಡ್ಡು ತಮ್ಮಲೆ ಬಣಿಬೇಕು ಬರಂದಿ ಕುಲ್ಲರೆ ಅಪ್ಪನ ಮೇರ್ ಬರ್ತೀನಿ ಕತ್ತಪ್ಪ ಯಾನ್ ಬರ್ತೀನಿ ತಮ್ಮಲೆ ಇಲ್ತಿರಂದು ಬರ್ತೀನಿ ಆ ಬಡಿ ಮಧ್ಯಾಹ್ನದ ಪೊರ್ತು ನೆಸರು ದೇವರ ನೆಚ್ಚಿಡುಲ್ಲೇರಿ ಈ ಪೊರ್ತುಗು ದಂಡಿಗೆ ನೀರು ಬರಂದಿಲ್ಲೇ ತಾಮಲಿಂದದ ಊರಿಗೆ ಪೊಕ್ಕುದೆ ಆತ್ರ ದಾದನು ಏರೋ ನರಳು ಶಬ್ದಕ್ಕೆ ಏನುಂಡು ದೂರುಡಿ ತೂನಗ ಏರೋ ಒಂದು ವ್ಯಕ್ತಿ ಬಹುಶಃ ದಾದಾಂಡದ ಶಿಕ್ಷೆ ಅನುಭವಿಸುವ ಒಂದು ಉಲ್ಲರ ಅನ್ನು ಏರಾಂಡ ದಾನಿ ಮಾನವೀಯತೆ ದೃಷ್ಟಿಡು ಅರಿನ ಒಂಜಿ ತೂವೋಡು ಅರಿಗ ಬಾಜಲು ಪಡೊಂದು ಉಲ್ಲೇರು ಒಂತೆ ನೀರಿನ ಕೊಡ್ದು ಅರಿನ ಕ್ಷೇಮ ಸಮಾಚಾರ ಎತ್ತೊಂದು ಯಾನ್ ದುಂಬು ಪೋಂಡ ಎಡ್ಡೆ ಅತ್ತ ಅಂಚಾದ ಯಾನ್ ಕೋಪಿತು ಕಾರಿಗೊಂದು ನೀರು ನಿಂತು ಪೋಸ್ತೆ ಮಹಾರಾಜರೇ ಅರೆ ಈ ಪರಿಸ್ಥಿತಿ ಯಾರು ತೂಪೆ ಎನ್ನಿದಿತ್ತು ಕಟ್ಟು ಕೈಲಾಯಿಸಿ ಕಟ್ಟು ಕಾಲಾಯಿಸಿ ಬಾಜಲಿ ಜೋಕು ಲೆಕ್ಕ ತೋತಿನಂಚಿದ್ದ ಅರಸನಿಗೆ ತಾಯಿಗೆ ಇಚ್ಚಿದ್ದ ಪರಿಸ್ಥಿತಿ ಬರ್ತದಪ್ಪ ತಾಯಿಗೆ ಇಚ್ಛ ಪರಿಸ್ಥಿತಿ ಬರ್ತದೆ ಭೂಮಿಯಪ್ಪೆ ಎರಡು ತಾಯಿಗೆ ನನ್ನಲ್ಲ ತುಂಬುದು 21 ಬಾಯಿದಂತದೇನು ನಿಂಗರದಲ್ಲಿ ಇಚ್ಚಿಟ ಈ ಹಾಳಾಯಿನ ಕಣ್ಣು ತಾಯಿ ಕೊಡಿದು ಪೋಣಪ್ಪ ಯಾರು ಎಂಚ ತೋಲಿ ಅನ್ನ ಪರಿಸ್ಥಿತಿ ಹೊರಡವರಟ್ಟು ಪಾತಿರಡು ಸ್ವಾಮಿ ಸ್ವಾಮಿ ಕರುಣ
ఈ సత్యసంధిరాయన చిన్న ఎన్న పరిస్థితి దాయికించాడు స్వామి, దాయికించాడు. అయ్యో రెండు కారులు ఎగ్గుల ఆశీర్వాదం పడవ తెచ్చిన చిన్న కారులా ఇది స్వామి, ఇది కై తెస్తుంది எங்களுக்கு ஆசீர்வாதம் வந்துட்டாரு. ரெண்டு கைக்குள்ளா இச்சி స్వామి కాళికా దేవిన వరప్రసాదం పడితే నచ్చిందా ఇరికి వేదాల వెరిసాయి నచ్చిందా ఇరికి వా దుష్టరెడ్డు ఇంచిత పరిస్థితి బతుడు స్వామి, ఇంచిత పరిస్థితి బతుడు పనువరే స్వామి. ಮಗಳೇ ಎನ್ನ ಎದುರುಡೆ ನರಗಂತವಾದ ಕಡನೀರ ಕಾಣಿಕೆರ ಸತ್ತಾಯ ಬಂದನ ಈ ಪುಣ್ಯಮಾನ ಪಡ್ಮನ ಪಾತ್ರನು ಎನ್ನಗ ರೋಮಾಂಚನ ಎನ್ನ ಪಾಲುಗೆ மீறிலுக்க கண்ணுக்கு எவையாது அறுப்புலையான பேத்தேர்லத்து இருந்த ஊர்த பிரஜை என்ன சுஷீல அப்பெல்லாம் ಕಣ್ಣನೆಲ್ಲ ಪಾರಪಿದಾಡು ಸಾಧ್ಯ ತನುಬಂದುಡಿ ಎರಡು ತಿಳಿಯದು ಅರಸುಲಾಯ್ದು ಇರಗೀರ ಬಿಡದ ಕಷ್ಟದ ಹೈದು ಬತ್ತರು ಎರಡು ಬತ್ತರು ತೆರಿಯದ ಕೋಡಿಯಕ್ಕೆ ಪರಡು ಬಂದ್ಮೇಲೆ ಕಂಗಲಾಜಿದ ಕೇಳುತ್ತಲ್ಲ ಬಾಲ ಸುಶೀಲ ಈ ತಿನ್ನ ಸತ್ಯ ಮಗ ಈ ಸಾಧುವಿನ ಪದ ಜನಮಾನಿ ಏತಾವು ಮನೆಗೆ ಏರಲ ಎನ್ನ ಪರಿಚಯ ತಿರಿಜರ್ ಮಗ ತಿರಿಜರ್ ಈ ತಿರಿಯ ಬದುಕಡ ಪಾತಿವ್ರತ್ಯ ಧರ್ಮನ ಪಾಲನ ಮಂದಿರದ ಅವರ ಊರು ನಾಳೂರು ಅರಸುರನ ಗುರುತು ನೀ ತೆರಿಯ ಮಗ ತೆರಿಯ ಎನ್ನ ಪಾಲಿಗೆ ಬೈದನ ಕಷ್ಟನು ಕೇಳೋದಿಲ್ಲ ನಮ್ಮ ಎಂಚಿನ ಅದು ಮರಡು ಮಣ್ಣೆ ಬೈದಿನ ನೀರು ಕಾರಿಗೆಜ್ಜೆ ಎಪ್ಪಡ ಬೈದಿನ ಕಷ್ಟ ಪರಿಹಾರ ಆನಂಗೆ ನಮ್ಮ ಮಾತಂತ ಆಟಬೇಡಿ ಕೊಡು ಮಗ ಅನ್ಯರು ಗುರಿನ ಕಷ್ಟ ಅತ್ತು ಏನನ್ನು ಉಣ್ಣು ಮಲ್ತನ ಬ್ರಹ್ಮದೇವರು ಎನ್ನ ಹನಿಟ್ಟು ಮರೆತು ನಾವು ಯಾನ ಅನುಭವಿಸಿದೆ ನೀರೋಡು ಮಗ ಉಪಕರಣನಾಯ ನೀರಿಂಜ ಬರೋಣ ತಪ್ಪು ಮಾಡ್ತಾನ ವ್ಯಕ್ತಿ ಶಿಕ್ಷಣ ಅನುಭವಪಡನಾದೆ ಸತ್ಯವಾದ ಮಗ ಆ ಒಂಜಿ ವಿಷಗಳಿಗೆಡು ರಾಜದ ಬಿಡುತ್ತನ ಯಾರು ಆ ಗಲಿಗೆಡ ಪಡಲಿನ ಒಂಜಿ ಶಬ್ದ ಎನ್ನ ಬಾಯಿಡು ಬಂದರು ಹೋಯ್ತಿರ್ದು ದೇವನಿಂದ ಭಕ್ತನಿಂದ ಎಲ್ಲ ಕೈಗೆ ಆಯ್ನಿಡ್ದ ಅವರ ದೇವರೇ ಮುನಿದ ಈ ನಮನದ ಪರಿಸ್ಥಿತಿಗೆ ನನ್ನ ಬಲಿ ಮಲ್ತೇನೆ ಮಗ ನರಮಾನ್ಯದ ಮೈದಿನ ಕಷ್ಟ ಎಲ್ಲ ಸ್ಥಿತಿನ ತೂದು ಎದ ಮಲ್ಪಡ ಕಣ್ಣನೆಲ್ಲ ಪೋಪನಾಲ ತಾಯಿ ಸಂತೋಷಡು ಪೋವಡು ಮಗ ಪುಣ್ಣಾದ ಪುಟ್ಟಿನಲ್ಲಿಗೆ ಮುತ್ತಿಸಿ ಮುಂಡೊಡು ಕುಂಕುಮದ ಭಾಗ್ಯ ಮಲ್ಲಿಗೆ ಕಂಟಿಡಿದ ಕರಿಯಡಿದ ಭಾಗ್ಯ ಮಲ್ಲಿಗೆ ಆ ಭಾಗ್ಯವನ್ನು ಪಡೆಬಂದು ಬದುಕದ ಅಂತ್ಯಕಾಲವರ ಮುಟ್ಟಗು ನಿರ್ಮಲಡು ಧರ್ಮಡು ಸತ್ಯಡು ಬಾಣಲಪ್ಪ ಆತಿನ ಯಾನ್ ಮಾತ್ರ ಪನೊಲಿ ಮಗನಿಕ್ಕೆ ದೇವರೇ ಯಾರಿರಲಿ ಈ ಪರಿಸ್ಥಿತಿನ ಕುರಿತು
ಬೋಂಡ ಎಲ್ಲ ಎನ್ನ ಮನಸ್ಸು ಒಪ್ಪೆ ಪಡ್ಲೆ ಖಂಡಿತ ಸಾಧಿಸಿ ಯಾನೇನೇನ ಈ ಪರಿಸ್ಥಿತಿ ಇಟ್ಬಿಡ್ತು ಖಂಡಿತ ತುಂಬು ಪೋವೆ ಖಂಡಿತ ತುಂಬು ಪೋವೆ ಅರ್ಥಲೆ ಯಾನು ಉಜ್ಜಯಿನಿಗೆ ಬಂದಿನಾಲು ಅಂತ ಕೇಳಿದ್ದು ಇದು ಮನಸ್ಸಿಗೆ ಏತ ಸಂತೋಷ ಆಡಿ ಏತ ನೆಮ್ಮದಿ ಆಡಿ ಎನ್ನ ಉಜ್ಜಯಿದ ಪ್ರಜೆ ಕುಡುಪುರ ಎಂಚ ಉಳ್ಳೇರಿ ಜನ ಪ್ರಜಾಜನಕ್ಕೂ ಎಂಚ ಉಳ್ಳೇರಿ ಪ್ರಾಣಿ ಮಾಸದಕ್ಕೂ ಎಂಚ ಉಳ್ಳೇರಿ ಅಂತ ಕೇಳಿ ಮಾತಿಲ್ಲ ಎಟ್ಟಡಿ ಉಳ್ಳೇರಿ ಸುಕ್ಕೋಟಿ ಉಳ್ಳೇರಿ ಆಂಡ ಮನಸ್ಸಿಗೆ ಒಂದಿ ಬೇಜಾರು ಕುದುರೆ ಏದು ಪೋತಿನ ಅರಸಲು ಒಪ್ಪಿರ ಬೈಚೀರು ಹಿರಿನ ಸಾಧಿನೇ ಕಾದುಂದುಳ್ಳೇರು ಅರಸುಲೆ ಇರು ಸಾಧಿನೇ ಕಾದುಂದುಳ್ಳೇರು ಅರಸುಲೆ ಈ ಕೊಟ್ಟು ಎನ್ನ ಒಂಜಿ ಪಾತ್ರ ನಡಪಾದು ಕೊರುಡು ಈರು ದಾದ ಬಗ ಈರು ಏಕಲೆಗೆ ನುಪ್ಪು ಕೊಡ್ತೀನ ಅಮ್ಮೇರೆಗೆ ಸಮಾನ ಈಗಲು ದಿನ ನಮ್ಮ ನಂಚಿನ ದೇವರಿಗೆ ಸಮಾನ ಈರು ಇದನ್ನು ಈ ಪರಿಸ್ಥಿತಿ ನಾನು ಖಂಡಿತ ಮುಟ್ಟು ಈರು ಎನ್ನ ಇಲ್ಲ ಬರಡು ಎನ್ನ ತಮ್ಮಲಿನ ಯಾರು ಒಪ್ಪಿಸಬೆ ಹಠ ಮಲ್ಪರೆ ಬಲ್ಲಿ ಎನ್ನೊಟ್ಟಿಗೆ ಬಲ್ಲೆ ಸ್ವಾಮಿ ಬಲ್ಲೆ ಯಾರು ಈ ತಿರುನಲ್ಕರೆ ಯಾರು ಸತ್ಯಡು ಬಾಳಿನಾಯಪ್ಪ ಬದುಕನಾಯೇ ವರ್ತಮಾನ ಕಾಲಡು ಸತ್ಯನು ತಿರಿದು ನ್ಯಾಯಡು ಇತ್ತದು ಧರ್ಮಡು ತನ್ನ ಕೀರ್ತನ ಲೋಕ ಮೆರಪಾಜನ ವಿಕ್ರಮಾದಿತ್ಯರು ದೇವರ ಲೆಕ್ಕತ್ತದ ನನ್ನ ಮಾನಿ ಬಂಟು ಲೆಕ್ಕ ಎನ್ನ ಊರದ ಪ್ರಜೆಗಳು ಬಾಯಿ ನಿಲ್ಕೆ ಕಾರಣಗ ಉಡಲ ದಿಜ್ಜೊಂದು ತುಂದಂದು ಸತ್ಯ ಮಗ 4 ವೇದ ಆದಿ ಶಾಸ್ತ್ರ 18 ಪುರಾಣ 32 ಲಕ್ಷಣ 54 ವಿದ್ಯೆ ಸುನ್ಪತ್ತಾಜಿರತ್ತು 108 ನೀತಿని ಮೇದೇವಿಯಾದ ಬಾಳಿನಾಯ ಬದುಕನಾಯದ ಎನ್ನ ಪಾಲುಗು ಈ ನಮನ ಕಷ್ಟವರಿಯರೆ ದೇವಮಾಯ ಮಗ ಒಂದು ದೇವಮಾಯ ಅಚ್ಚಾಯ ನಡೆದವರ ಎದೆ ಮಲ್ಪಡ ಕಣ್ಣನಲ್ಲ ಪೋಪಿನಾದ ಏನನ್ನು ನೆತ್ತದು ಕೊರಿಯಂದಾಂಡ ನಿನ್ನ ಮಾಮಿ ತಪ್ಪಲೆ ನಾನೊಂಜಿಪ್ಪುದನ್ನು ಕೊಡಬತ್ತ ಬಂಟು ಲೆಕ್ಕ ಬಡತನದ ಬಗ್ಗುಜಿ ಮೇಯ್ದು ನಿಂತು ತೋಜಾಯ ಲೆಕ್ಕ ಮಗ ಮಾತ್ರ ಯಾರು ಕೇಳಿ ಸಾಮಾನ್ಯ ಗಾನಿಗೆ ಬಂದ ಗಾನಿ ಈ ತಾಮಲಿಂದ ಪುರ ಊರು ಹಿರೇಗೊಂತ ಕೆಮ್ಮಿ ದೂರ ಆತ ನಾನು ತಾಮಲಿಂದ ಪುರ ಪಟ್ಟಣಕ್ಕಿನ ಊರುಡು ರಾಮನ ಗಾನಿಗೆ ಬಂದ ಗಾನೆ ಹೌದಾ ಪಾತ್ರಗೂ ಸನ್ನಿ ಮೀರಾಡು ನಮ್ಮಡ ಪೂರ ಎಣ್ಣೆಲ್ಲ ಉಂಟು ತರಕು ಬಾಡಿನ ಎಣ್ಣೆಲ್ಲ ಉಂಟು ಗಂಟೆ ಬೇನೆಗಳ ಎಣ್ಣೆ ಉಂಟು ಕೆಮಿಗೆ ಬಾಡ್ರಲ್ಲಿ ಎಣ್ಣೆ ಉಂಟು ಕಣ್ಣಿಗೆ ಬಾಡ್ರಲ್ಲ ಉಂಟು ನನ್ನ ದೊಡ್ಡಗೆ ಯಾನ್ ಎಣ್ಣೆ ದಾರಿ ಕೇಜಿ ದೊಡ್ಡಗೆ ಬಾಡ್ಲ ವಿರೋಧ ಕಡೆಗೆ ಓಡು ಅಂದ ಬೊಕ್ಕ ಇತ್ತೆ ಕಂಡಪಟ್ಟ ಗಂಟು ಬೇನತ್ತೆ ಮಾತಾಡಕ್ಲ ಬೇರೆ ಬೇರೆ ಗಂಟು ಬೇನೆ ದನಿ ಪೂರ ಬರ್ಕೊಂಡು ರಾಮನ್ನೇ ಸುರುಕು ಮತ್ತ ರಾಮನ್ನೇ ಅಂತ ಬಜ್ಜಿ ಒಂದೆಟ್ಟಲೆ ತೊಂದಿತ್ತೇನೆ ಇತ್ತೆ ಮತ್ತ ಒಂದೇ ಕಾಸಾಯ್ಬೇಕು ಅಂತ ಮರ್ಯಾದೆ ಕೊರ್ಪೇನೆ ಜನ ಕೂತುಲೆ ಮತ್ತ ರಾಮಣ್ಣ ಗಾಣಿಗ ರವರು ಒಂದೇ ಕಾಸಾಯಿನೇ ಮದ್ವೆ ಆಯ್ನಿ ಮದ್ವೆ ಆದ ಎನ್ನ ಮದ್ವೆ ಆಯ್ದೆ ಗೊತ್ತುಂಡೆ ಎನ್ನ ಅಮ್ಮೇರು ದಾಸ್ಕರ ಎನ್ನ ಅಮ್ಮೇರು ಮಂಡೇರು ಮದ್ವೆ ಒಂದು ಜೋಕುಲಪ್ಪಡ ಜೋಕುಲ ಆಗಿಂದ ಈ ಬಿಸಾಚಿ ಅಪ್ಪ ಅಂತ ಅಮ್ಮೇರ್ನ ಬಾತೇರಿ ಒರಿ ಪರವನಿ ಮದ್ವೆ ಆಯ್ನಿ ಮದ್ವೆ ಆಯ್ನಿ ಜೊತೆ ಒಂಜಿ ವರ್ಷದಲ್ಲ ಒಂಜಿ ಮಾಲೆ ಆನೆ ಮಾಲೆ ಆ ತೀರೆ ಗ್ರಂಥ
ಅತ್ತೆ ಆನವಾಲೆಯನ್ನು ಪೆತ್ತೀನಿ ಎನ್ನ ಬಡಿದಿ ಬಜೆ ಬರ್ತೀನಿ ಎನ್ನ ಬಡಿದಿ ಕಾಲಿ ಅತ್ತೆ ನಾನು ಆನವಾಲೆಗೆ ಎಡ್ಡೆನೆ ತಾಂಕದ ಮಲ್ಲವಂತೆ ಒಕ್ಕ ಆಂಜೋಕುಲು ಬಜಿ ತಿರುಗಿದು ಬಾಡರ್ ಯಾವರ ಬಂದಿಟ್ಟುನೆ ಅಕ್ಲೆಗೆ ಬೆಂದಿದಿ ನೋಡು ಬೆಂದಿದಿ ನೋಡು ಅಂಡ ತರತ್ತ ಬುದೆಟ್ಟು ಜವಾಬ್ದಾರಿ ಯಾವಡು ಅತ್ತೆ ಜವಾಬ್ದಾರಿ ಯಾವಡು ಒಂಜಿ ಮದ್ಮೆ ಮಲ್ತೆ ಓ ದೂರದತ್ತಿ ಕೈತಲ್ದಾನೆ ಉಜ್ಜಯಿನಿ ಬಂದ್ಪುನ ಊರ್ದ ಬನ್ನು ಸುಶೀಲ ಎಂದು ಮುದಾರ ಮತ್ತೆ ಆತು ಕೆಲವು ಸಮಯ ಆಗ್ತದೆ ಇದ್ದ ಪೊಣ್ಣು ಅಪ್ಪ ಇಲ್ಲ ಅಪ್ಪೆಂದು ಎರಬೋತೀನಿ ನನ್ನಲ್ಲ ಬರ್ಪುನ ತೋಜತ್ತ ಇದಾನಿ ನಡ್ತೊಂದು ಬತ್ತಿ ಯಾನಿ ದೊಂಬುಗು ಮಾರ ಇದೆ ನಡ್ತೊಂದು ಬರಿಯರ ಬಲ್ಲಿ ಮತ್ತು ದಂಡಿಗೆ ಕೊರ್ಸು ತಗೊಂಡ್ಬಿಡ್ತೀನಿ ದಂಡಿಗೆ ಉಂಟು ಮಾಮಣ್ಣ ಅವಳು ತೂಲಿಗೆ ದಂಡಿಗೆ ಹಿಡಿದು ದಾನಮಂತ ಮಾರಿದ್ದೆ ದಾನಮಂತ ಸೌಭಾಗ್ಯ ಲಕ್ಷ್ಮಿ ಆದಿ ಇಲ್ಲಾಗ ಬೊಗ್ಗೋಡಾಯಿನ ಅದು ಉಡು ಬೊಗ್ಗಿಲಕ್ಕ ಬೊಗ್ಗಿಯತ್ತ ಆ ದಂಡಿಗಡಿ ಎರಡು ಗುಲ್ಲ ಒಂದಿಲ್ಲ ತೊಂದು ಬೈದೀನಿ ಕಲ್ವೆ ಕಲ್ವೆ ಕಲ್ವಾನ ಈ ದಂಡಿಗೆ ಮೆತ್ತ ಗುಲ್ಲ ಒಂದಿಲ್ಲ ತೊಂದು ಬೈದತ್ತ ಮಾಮಣ್ಣ ಪುನೀರ್ ಕೊರಿಯರ ಬಲ್ಲಿ ಬಂತೇರು ಮಾರಿ ಒಂದು ಸಮಾಧಾನ ಬಂತೊನ್ನಿ ಇನ್ನ ಮರ್ಮಲ್ದಾನೆ ಆತು ಮರ್ಲಿದೀಯಾ ನಾನು ಪದ್ಮನೆ ಹೇಳಿಕೆ ಬೊಕ್ಕ ಈ ಕಡಿಮೆ ಕಡಿಮೆ ಪಡೆದುಲ್ಲ ಅರ್ಥ ಏನು ವಿಚಾರ ಗೊತ್ತುಪ್ಪದ ಅಂಚಿ ಮಾತೇರಿ ಇರಬಲ್ಲೆ ಆ ಏನು ಅಂಚಿಂಚಿಂದ ಹತ್ತು ಯಾಕಂದ್ರೆ ಊರ್ದ ಅರಸುಲು ಎತ್ತರ ಮಾತಿದ್ದೇರಿ ಇತ್ತು ಒಂದು ಅರೆನಾ ಬೊಕ್ಕ ಇರನ್ನು ಕೊಡ್ತಾ ಜಾಂಡಿ ಎಂಕ ಪರಿಚಯ ಉಂಟರ್ನ ಅಂಚಲ್ಲ ಸ್ವಲ್ಪ ಹತ್ತೀನಿ ನಾನು ಈ ಪನಿ ಬಕ್ಕ ಒಂಜಿ ಸೊಲ್ಲೊಂಜಿ ಮನೆ ನಮ್ಮೋಡ ಹಾಕೊಂಡು ಅಂಡ್ ಊರ್ದ ಅರಸುಲು ನಮ್ಮ ಊರ್ದ ಅರಸುಲು ಕಲ್ವೆ ಆಯ್ನ ಇಲ್ಲ ಮತ್ತ ಜೀವನಡೆ ನುಪ್ಪು ನೀರು ಕೊರಡೆಂದು ಬಂದು ಮಾಮಣ್ಣ ದಾಳಿಗೀರ್ ಪೋಡಿಂದುಲ್ಲರಿ ನಮ್ಮ ಅರಸು ಎಟ್ಟೆ ಆದನ ಗರ್ಬೋಡು ಬಂದುಪ್ಪೆ ರಂಚ ಅಂಡ್ ಇತ್ತಾರಿ ಲೆಸೊಂದು ಬೈತೆಯ ಎಲ್ಲ ಒಂಟೆ ನಾಳೆ ಬರ್ತದೆ ಕೆರ್ರೇರು ಮಾರಿ ಮಾಮಣ್ಣ ಇದು ಕಾರು ಪದ್ಧತಿ ಕೇಳುವುದಿಲ್ಲ ಅರಿಗು ಅದನ್ನ ಸೇವನ ಆ ಭಾಗ್ಯ ಎಂಕು ಕರೆನ್ಸವಡು ಇಂದೇ ಇರ್ಗೆ ನಾಲ್ ತೊಂದರೆ ಅಪ್ಪುಜಿ ಎಂಕು ರಟ್ಟು ಪೊರ್ತು ಉಂಟು ಆಯ್ತು ಒಂದೇ ಪೊರ್ತು ಉಂಡುದು ಒಂಜಿ ಪೊರ್ತುದನಿ ನಾನು ಅದೇ ಕೊರ್ಪೆ ಮಕ್ಕ ಇರ್ನ ಸೇವೆ ಮಲ್ಪರಿಗಿಲ್ಲ ಯಾನ್ ದಾಲ ಪಿರಚ್ಚ ಅಪ್ಪುಜಿ ಇಂದೇ ನನ್ನ ಪಾತ್ರ ಕೇಳಿದರಿಂದ ಅಣ್ಣ ಇರ್ತಾನೆ ಇಂಚ ಆಗ್ತದೆ ಯಾನೊಂದು ಕೆಲಸ ಅಲ್ಪ ಅರಸುಲೇಡ ಅಲ್ಪ ಎಂದು ಬರ್ತೀನಿ ಅವ್ಯಟ್ಟೆ ಬರ್ತೀರಾ ಗೊತ್ತಾರ ಈಗ ಅಮೂಲ್ ಉಂಟು ಇಚ್ಚಪುರ ಅಮಸರು ಆವಡು ಆಯ್ನ ಬೇಗ ಆವಡು ನಾನೇ ಅಲ್ಕೊಂಡು ಮಾರ ಇದೆ ಓದ್ ಬತ್ತೆ ಕೇಂದ್ರ ಅರಸುಲೇಡ ಕೇಂದ್ರ ಬರ್ತೀನಿ ದಾಟ ಬಂಡೇರಿ ಜೋಲಿ ಬಂಡಿ ಹುಲ್ಲರ ಬಂಡೇರ ನೀರು ಕೊರಲಿಗೆ ಇಲ್ಲಡು ಬಂದೆ ಮನಸ್ಸು ಖುಷಿಯಾಗಿ ಇದೇ ನನ್ನ ಮಂಡೆ ಬೆಚ್ಚ ಅಲ್ಪೊಚ್ಚಿ ಆರಿನ ಸೇವೆಲೆ ಆನ್ ಮಲ್ಪುವೆ ಈರಿನ ಸೇವೆಲೆ ಆನ್ ಮಲ್ಪುವೆ ಎಂತ ಆವತ್ತೇನಿಗೆ ಸಮಾಧಾನ ಉಂಟತ್ತೆ ಮಲ್ಪನೆ ಅವಂದೆ ಕುಲ್ವಾರ ಇದೆ ದಾದ ಪಂಡರು ರಾಮಣ್ಣ ಗಾಣಿದ ಅದು ಕುಲೋಡ್ಲೆ ಎಂದು ಆ ರಂಜಿನ ಕುಲ್ಲು ಹತ್ತಿಗೆ ಕೆಲಸ 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 ದಾದಿ ಮಾಡುದಿಲ್ಲ ನೀ ದಾಯಿ ಕೆಲಸ ಮಾಡ್ಕೊಡು ಎನ್ನ ಮನಸ್ಸದ ಬೇಸರ ಪರಿಹಾರ ಆಪುನೆಗೆ ಬೋಡಾದು ಹೊರತು ಕರಿಪುನೆಗೆ ಬೋಡಾದು ಗಾಣದ ಜಿಡ್ಡೆಡುಕೊಳ್ಳೋದು ಗಾಣದೇರಡು ಮನ್ಪರ ಆವಡು ಮಲ್ಲೆತ್ತು ಈ ಪೊರ್ತುಗಳ ದೇವರು ನಟದ ದಿನೇರ ಬಲ್ಲಿ ಬೆನ್ನದ ದಿನೋಡು ಬಂದ್ಮೇಲೆ ಕರ್ಮ ಇಚ್ಛೆ ಅಂದ ಈರು ಪಡಿನ ರೀತಿನೇ ಗಾಣದ ಜಿಡ್ಡೆಡುಕೊಳ್ಳೋದು
ಗಾಡನು ದೇರೊಂದು ಇದೇನಿಲ್ಲ. ಯಾನ ಆಡು ಈ ಲೋಕಡಿಯನ್ನು ಪಾಪಶೇಷ ಕೂಡ ಅಪ್ಪಳು ನರಮಾನೆಯಾದ ಕೊಟ್ಟುವೇರು ಅಂಚನೆ ಕೆಲವೇರು ಬಂಡೇರು 7 ಜನ್ಮದ ಪಾಪದ ಪ್ರತಿರೂಪವಾದ ಕೊಟ್ಟು ಗರ್ಭಿಣವೇ ಪುಣ್ಯ ಜನ್ಮ ಆಗ ಮಾತಾ ಪ್ರಾಜ್ಞರು ಒಟ್ಟು ಸೇರಿ ಬಂದಂತಿನ ಒಂದೇ ಪಾತ್ರ ಈ ನರಮಾನಿ ಜನ್ಮ ಒಂದು ಪುಣ್ಯ ಜನ್ಮ ಮಾನವ ಜನ್ಮ ದೊಡ್ಡದು ಇದರ ಹಾಳು ಇದು ಹಾಳು ಮಾಡಬೇಡಿರಾಗಿ ಆ ಪಂಡದು ಅಂಚಂದಾಂಡ ಈ ಪುಣ್ಯ ಜನ್ಮದ ಈ ನರಮಾನಿ ಜನ್ಮ ಕಾರಣ ಉಂಡು 7 ಜನ್ಮಡು ಮಲ್ತಿನ ಪಾಪುಲಿನ ಮಾತ ಈ ನರಮಾನಿ ಜನ್ಮಡು ಮಲ್ತಿನ ಸತ್ಕರ್ಮ ಹಿಡಿದವರ ದೂರ ಮಲ್ಪನ ಸಾಧ್ಯ ಉಂಡಿಗೆ ఆయన ಹಿಡಿದವರನೇ ಒಂದು ಪುಣ್ಯ ಜನ್ಮ ಐಟ್ಲ ನಾನು ಆಲೋಚನೆ ಮಾಡ್ತೇನೆ ನಾಂಡ ಈ ಲೋಕಡೆ ಎನ್ನಾತ್ರ ವಲ್ಲ ಭಾಗ್ಯವಂತಿದೆ ಇರಲೇರು ಸದ್ಧರ್ಮ ಚರಿತೆಯ ಸತ್ಕೀರ್ತಿ ಪ್ರಸೂತಿರಾದ ಪುನಂಚಿನ ರಾಮಲಿಂಗ ಅರಸುವ ಚಂದ್ರಸೇನ ಏಕಮಾತ್ರ ಪುತ್ರಿಯಾದ ಈ ಪೊಟ್ಟು ಪದ್ಮಾಕರನ್ನ ಪುದಾಡಿ ಮೆರೆಯೊಂದಿಲ್ಲೇ ನಾನು ಮನಸ್ಸಿಗೆ ಭಾರಿ ಸಂತೋಷ ದಾಯನ ಬಂದಾಗ ಯಾನು ಉತ್ತರಾಗ ಕೊಲ್ಲಾಗ ಜಪ್ಪುಲಾಗ ಲಕ್ನಾಗ ಎನ್ನ ಕೈ ತತ್ತಿರ್ತ 50 ಜನ ಸಖಿ ಜನಪ್ಪನೆಂಗಿನ ಬೋಡು ಬೊಚ್ಚಿ ಅವಿನ ತುಯರಿಗೂ ಬಡ ದಿಪ್ಪುನಪ್ಪಲು ಮಾತಾ ಸುಖಭೋಗಲ ಎನ್ನ ಪಾಲುಗೊಂಡು ಬಾಲ್ಯಕರಿಲು ಕೋಮಾರಿಲು ಬುಡ್ದು ಯೌವನ ಪಂಟಿನ ಹೊಸ ತಟ್ಟದ ಮಿತ್ತು ಹೊಸ ಪಜ್ಜಂದಿತ್ತಿನಾಲಿ ಯಾನ ಈ ಪೊತ್ತುಡಿಯನ್ನು ಆಲೋಚನೆ ಮಲ್ಪುಂದಾದ ಮಾತಾ ಪೊಣ್ಣುಜಕ್ಕಳಿಗೆ ಆವಡ ಆಯ್ನಂಚಿನ ಮದ್ವೆ ಪಂಟಿನ ಶುಭ ಸಂಸ್ಕಾರ ಎನ್ನ ಪಾಲಗಳ ಆವಡ ಪಂಟಿನ ಆಸೆ ಎಂಕಿತ್ತಂಡು ಅಂಡ ಆ ವಿಷಯಕವಾದ ಎನ್ನ ಅಪ್ಪಾಜಿ ಬೇಜಾರು ಮಾಡ್ತದಲ್ಲಿರತ್ತ ಐಕೆ ಕಾರಣ ಒಂಜಿ ದಾದ ಪಂಡ ಯಾನ ಪಾಡ್ನಂಚಿನ ಭಾಷೆ ಅಂದು ಎಲ್ಲಿಯ ಪ್ರಾವಿಡೆ ಲಲಿತ ಕಲಿತ ಮಿತ್ತು ವಿಶೇಷವಾದ ಆಸಕ್ತಿ ಅಭಿರುಚಿ ಎಂಕ್ ಐಕ್ ಬೋಡಾನೆ ಸಂಗೀತದ ವಿಶೇಷವಾದ ರಾಗುಲಿನ ಮಾತಾ ಕಲ್ತಿನ ಯಾನು ಆ ಪೊತ್ತುಡಿ ಎಂಕ್ ತಿರ್ನಂಚಿನ ಒಂಜಿ ವಿಷಯ ಈ ಲೋಕಡು ದೀಪಕ ರಾಗ ಪಂಚಂಚಿನ ಶ್ರೇಷ್ಠವಾದ ರಾಗವಂಜಿ ಕೊಡುಗೆ ಅವು ಪರಡುನಾಂಡ ಪರಮ ವೈಷ್ಣವಾದ ಕೊಡುಗೆ ಮಾತೃತ ಪರಮ ಧಾರ್ಮಿಕ ಆದ ಕೊಡುಗೆ ಸಾಮಾನ್ಯರಿಗೆ ಅವನ ಪರ್ವ ಸಾಧ್ಯ ಆ ಪೊತ್ತುಡೆ ಯಾನೊಂದು ಭಾಷಣ ಪಾಡ್ನಾಲು ಏನಾಯ್ ಮೊಹಮ್ಮದ್ ವ್ಯಕ್ತಿತ್ವ ಇತ್ತಿನ ವ್ಯಕ್ತಿ ದೀಪಕ ರಾಗನು ಪಂಡಿತ ದೀಪವನ್ನು ಪೊತ್ತವನು ಮಾತ್ರತ್ತೆ ಎನ್ನ ಮನಸ್ಸಿನ ದೀಪವನ್ನು ಪೊತ್ತಾದ ಎನ್ನ ಅಂತರಂಗವನ್ನು ಗೊಲ್ಪು ಮಾಡ್ಕೊಂಡ ಸಾಮರ್ಥ್ಯವನ್ನು ಪಡೆಯೊಂದುಪ್ಪೇನ ಆಯ್ನೆಯಾನ ಮತ್ಮೆ ಅವರು ಪಂಡದು ಅಂಡ ದಾನ ಮಲ್ಪುಗ ಇಲ್ಲಿಯ ಪ್ರಾಯಡಿ ಆನು ಪಾಡ್ನಂಚಿನ ಭಾಷೆ ಎನ್ನ ಬದುಕದ ಸುಖಕ್ಕೂ ಅಡ್ಡಿಯಾದ ಪೋತುಂಡು ಅವೇ ಬೇಜಾರ ಎಂಟು ಎನ್ನ ಅಪ್ಪಾಜಿಲ ಆ ವಿಷಯಡೆ ಬೇಜಾರು ಮಲ್ತೊಂದು ದಾನ ಮಲ್ಪುಗ ಕತ್ತಲ್ಲ ಇಪ್ಪತ್ತು ಎನ್ನ ಬದುಕದ ಬೊಲ್ಪು ಒಲ್ಪ ಪಡೆದ ಆಲೋಚನೆ ಮತ್ತೊಂದು ಎನ್ನ ಅಂತಪುರ ಸೇರ್ನಾಲ್ ಯಾನು ಶಯ್ಯಾಗಾನು ಸೇರ್ದು ನನ್ನ ಜಪ್ಪುಗಂದ ಆಲೋಚನೆ ಮತ್ತೊಂದು ಲೆಕ್ಕ
ಈ ಪೊತ್ತೋಡು ಯಾರು ಎಣ್ಣೆ ಮಾಡಂದೆ ಹೊರಾನೆ ಮಾತಾದಿ ಮೂಲ ತನ್ನಿಂದಾನೆ ಪೊತ್ತೊಂಡು ನಂಡ ನಿಂಗೆ ದಾದ ವಿಶೇಷ ಪಡೆದು ಎನ್ನ ಅಂತಪುರದ ಪರದಿಲ್ಲ ಸರಿತು ತುಪ್ಪೆ ಅಬ್ಬಬ್ಬ ದಾದ ಆಶ್ಚರ್ಯ ಒಂದು ಆಮಲಿಂದ ಬರುತ್ತಾ ಇಡೀ ಎಂಕಲ ರಾಜ್ಯವೇ ದೀಪದ ಕಡಲಡಿ ದೀಪದ ಆ ಉಜ್ಜಾಲನೆ ತೂಗೊಂದುಂಡ ಅತ್ತ ತೇಲೊಂದುಂಡ ಪಂಚ ಭಾಷಾ ಒಂದುಂಡು ಎಂಕ ಭಾವ ಪುಟ್ಟೊಂದುಂಡು ಚಂದ ಸರಿಯಾದ ಕಿವಿ ಕೊರ್ಮಗ ಈ ದೀಪದ ಉಗಮ ಎತ್ತ ಬೇರೋಡ್ದು ಒಂಜಿ ಸೊಕ್ಕೇನೊಂದುಂಡು ಅಂಚಂಡ ಏರಾಂಡ ಅಲ್ಪ ಅಂದಲ್ಲ ದೀಪಕ ರಾವಣ ಪರಂದುಪ್ಪೇರು ಏರಲ್ಪ ಸಖಿ ಜನಗಳು ಆಯ್ನ ಅಂತ ಬೇಕಬಹುದು ಏರೇ ಆವಡು ಆಯ್ ಕುಂಟೆ ಆವಡು ಕುರುಡೆ ಆವಡು ಅತ್ತ ಆಯ್ ದರಿದ್ರನೇ ಆವಡು ಈ ರಾಗ ಏರು ಪಂಪೇರು ಪಂಪಂಚಿನ ಶೋಧನೆ ಮಾಡ್ತಿದೆ ಆಯ್ನ ಅಂತ ಬೇಕಲ್ಲ ತೊಂದು ಬಲ್ಲೆ ಯಾನು ಬನ್ನೇ ತಟ್ಟಾಗು ಎತ್ತಲು ಬೈದೇನೆ ಯಾನೇ ತುಂಬಾದ ಹೋದ ಆ ವ್ಯಕ್ತಿಯ ಪಾತಿರ್ಬೋದು ಕೈ ಜೋಡ್ತದೆ ಇರಗನೆ ನಮಸ್ಕಾರ ಸಲ್ಲಿತು ಅಂತಲ್ಲೇ ಆತ್ಮ ಎನ್ನ ಕೆಬಿಕ್ಕು ಕೇನಂಚಿನ ರಾಗ ಆ ರಾಗದ ಉಗಮುಗು ಕಾರಣ ಏನಂಚಿನ ಎನ್ನ ಕಣ್ಣು ತೋಚಂಚಿನ ದೀಪ ಒಂದು ಮಹಾತ ಒಂಜಾದ ಈ ನಿತ್ರ ಕೊಡ್ತಿದ್ದ ಇಡಬಿಟ್ಟಲ್ಲ ಎಪ್ಪಡಾರೆ ಕಾರಣ ಅಂತ ಗೊತ್ತಲ್ಲ ಎನ್ನ ಸಕ್ಕಿನ ಕೊಡು ದಂಡಿಗೆ ತಂದು ಬತ್ತು ಮುಲ್ಪ ಎನ್ನ ಅಂತಪುರನ್ನು ಸೇರ್ಸಾಯರ ಹಾಡಿನ ತುಳಗ ಅಪ್ಪ ಕಾದಪ್ಪ ಇದ ದಯನೀಯ ಸ್ಥಿತಿ ಮುಂದೆ ತುಳ್ಳಗ ಏನೇ ಆವಡಪ್ಪ ಬರೀ ಕಟ್ಟಿಗೆಯನ್ನು ಅನ್ನಲ್ಲ ಅವನ ಕಣ್ಣು ಕತ್ತಂತ ಬರೋಡಪ್ಪ ಹಂಚಿನ ಪರಿಸ್ಥಿತಿ ಇದ್ನ ಶರೀರದ ಕಾಂತಿ ಇರ್ನ ಈ ದೇಹದ ಓಜಸ್ಸು ತೇಜಸ್ಸು ಹಾಂಡ ಇರ್ನ ಈ ಅನ್ನಹೀನ ಸ್ಥಿತಿ ಲೆಕ್ಕದಾದ ಕಾರಣ ಇರ್ನ ಈ ಕಷ್ಟದ ಪರಿಸ್ಥಿತಿಗೆ ಏನು ಕಾರಣ ಸರ್ವರಿ ಪುಣ್ಯಾತ್ಮ ಅದು ಮಾತ್ರ ಅತ್ತು ಎನ್ನ ಕಿವಿಗೆ ಕೇಮಂಚಿನ ಆ ರಾಗ ದೀಪಕ ರಾಗ ಅವನು ಪಣ್ಣು ಅಂಚಲ್ಲ ಪರಮ ಧಾರ್ಮಿಕ ಪರಮ ವೈಷ್ಣವಿ ಪುಣ್ಯಾತ್ಮ ಇರನ ಪಲ್ಲೆ ಸ್ವಾಮಿ ಸಖಿ ಹೇಳಿದ್ಬೋಡ ಅದು ಈ ಊರಿನ ಅರಸನ ಮಗಳ ಪದ್ಮಾವತಿ ಬಂಡ ನಿನ್ನ ಸತ್ಯುಡಿ ಆದ ತೆರಿಯೊಡ್ಡೆ ಅಂದಿ ನಿನ್ನ ಊರುಡೆ ತೆಗೆದು ಪೋಯಿನ ದೀಪಲ ಪುನರಪಿ ಅದೊಂದು ಕಾರಣ ಅಂದ್ರ ಸತ್ಯನ ತೆರಿಯರ ಪ್ರಯತ್ನ ಮಾಡ್ತಾನ ಉಲ್ಲ ಸತ್ಯಪ್ಪ ತೆಗೆದು ಪೋಯಿನ ದೀಪಲ ಪುನರಪಿ ಅದೊಂದಕ್ಕೆ ಯಾವನು ಪಣ್ಣಿನ ಪದನೇ ಕಾರಣವಾದದ್ದು ದೀಪಕ ಮಾನ ರಾಗ ಆ ರಾಗೋಡ ಪದ 12 ಅವರ ತಾಮಲಿಂದ ನಗರುಡು ಪೂರ್ವರ್ಮಲ ತೆಗೆದುಪೋಯಿನ ದೀಪಲು ಪುನರಪಿ ಅರ್ಮನೆಗೆ ಕಾರಣ ಆದುಕೊಂಡು ಪಡಿನ ಪಾಪಿ ಯಾನ ಕೇಳ ಒಂಜಿ ಕೇಳಿಕೆ ಒಂಜಿ ಕೋರಿಕೆ ಇದು ತಪ್ಪು ತೆರಿಯುಂಡ್ರೆ ಬಲ್ಲಿ ಈನ ಮನಸ್ಸಿನ ದುಃಖ ಪಣ್ಣಾಂಡ ಈನ ದೈನ್ಯ ಸ್ಥಿತಿಗೆ ದಾದ ಕಾರಣ ಪಂಡು ಯಾನು ಒಕ್ಕುದಕ್ಕುದು ಕೇಂದ್ರ ಸಾಧ್ಯನೇ ಕೇಂದ್ರ ಬಲ್ಲಿ ಯಾನು ಕೇಣ ಆಂಡ ಒಂಜಿ
ಆಸೆ ಒಂಜೆ ಇರುವ ರಾವಣ ತುಂಬು ಬಂಡರ ಅವನ ಪಿರವರ ಎನ್ನ ಕಣ್ಣಾರೆ ಎನ್ನ ಕೆಬಿಯಾರೆ ಕೇಳುಡು ತೂಡು ತೂಡು ಬಂದಿನ ಆಸೆ ಅವನ ಪಿರವರ ಪನ್ವರ ಸ್ವಾಮಿ ಪದ್ಮಾವತಿ ಇದರ ಪರಿಸ್ಥಿತಿನ ರೂಪ ಬದಲಾದಿಗೆ ಒಡೆಯನೆ ಮನಸ್ಸಾರೆ ಪ್ರತ್ಯಕ್ಷವಾದ ಆಶೆ ನಿಂಗೆಂತ ನಡೆದ ಅವರ ದೀಪಮಾಲರಾಗದ ಯಾರು ಪಟ್ವೆ ಕೇಳು 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 ಪೂರ ಬುಲ್ಪುಲ ಅಡ್ಲೊಂದುಂಡು ಸಂಗತಿದಾದ ಬಡುವೆ ಲಕ್ಕದು ದೂರಗ ಮಗನ ಅಂತಪುರೊಟ್ಟು ಸಂಗೀತದ ಸ್ವರಣಕ್ಕೆ ಏನೊಂದುಂಡತ್ತ ಉಪೆಬೋದು ಸಂಶಯ ಅಪ್ಪಾಜಿ ಅಮ್ಮೇಲೆ ಇತ್ತು ಸಂಗೀತ ಅಭ್ಯಾಸ ಮಾಡ್ಕೊಡೋ ಬಂಡೆ ಬಂಡ ಓಡು ಆಯ್ನ ಸಂಗೀತ ವಿದ್ವಾಂಸರನ್ನೇನೆ ಒಕ್ಕಮಲ್ತೆ ಅಲ್ಲ ಕಲ್ತೊಂದಿತ್ತ ಅಂಡ ಇನಿ ತೂನಾಗ ಈ ಮಲ್ತಿನ ಕೆಲಸ ಎಂತಿನ ಏರು ಮಾಡ್ದು ಗೊತ್ತು ನನಗೆ ಏನಪ್ಪಾಜಿ ಎನ್ನಡ್ತೆ ಶಿಕ್ಷೆಗೆ ಒಳಪಟ್ಟು ಪಡೆದಿನೇ ಕೈ ಕಾರಣ ಕಡುಪಾದಿನಿ ಯಾನೆ ಬೇ ಕಲುವೆ ಪಡೆದ ಅಪವಾದನು ನಂದು ಶ್ರೇಷ್ಠಿ ಪದವು ಇರುವಂತೆ ಆಯನ ಮಗನ ಮುದ್ದ ಹಾರನೆ ಲಕ್ಕಾದಿನ ಕಲುವೆ ಎಂಬೆ ಐಕು ಬೋಡಾಣಿನೇ ಶಿಕ್ಷೆಯನ್ನು ಬರ್ತೆ ಆಯ್ತ ಹಾಗೆ ಬಿಟ್ಟಾರೆ ಬೋಡಾದು ಮಾಟ ಮಂತ್ರ ಮಾಡ್ತಿದ್ದು ಇದೇ ತಂದು ಬಿಡ್ತಾನ ನಾನು ಕೋಪ ಮಾಡ್ಬೇಡಿ ಅಪ್ಪಾಜಿ ಕೋಪದ ಕೈಕೇರ ಬದಿಲು ಬರುದಿಲ್ಲ ಪಶ್ಚಾತ್ತಾಪ ಇಂಟು ಮೂಡೋದು ಅಪ್ಪಾಜಿ ಏನು ಮೊದಲು ಯಾನು ಹೆಂಗೆ ಬರ್ತಿನ ಸಂಸ್ಕಾರ ಏಪಾಳ ಕೊರತೆ ಸಾಧ್ಯ ಉಂಟೆ ಪನ್ನೆ ಎನ್ನ ನಡೆ ನುಡಿಟಾವಡು ಯಾರು ಪಾತ್ರೆ ಮಂಚಿನ ಪಾತ್ರೆ ಒಲ್ಪಾಳ ತಪ್ಪುವರ ಸಾಧ್ಯ ಉಂಟೆ ಪನ್ನೆ ಹೋಗಿ ಈ ವಿಷಯ ಯಾರು ಮಲ್ಕೊಡುದಂಡ ಮಸ್ತ್ ಆಲೋಚನೆ ಮತ್ತೆ ಯಾರು ಅತ್ತೆ ಅಂಚಂದ ಅಂಡ ಎನ್ನ ಮಿತ್ತಿತ್ತು ಅಂಚಿನ ಆ ವಿಶ್ವಾಸದ ಮಿತ್ತ ದಾಯಗಪ್ಪಾಜಿ ಎರೆಗೆ ಈ ಪೊರ್ತುಡು ದೊಡಕ್ ಬತ್ತನ ಪನ್ನೆ ಈ ವ್ಯಕ್ತಿನ ತೋದು ಇರೊಂದು ಪಾತ್ರ ಪನೊಡೆ ಎನ್ನ ಕಣ್ಣ ದೃಷ್ಟಿಗೆ ತೋಚ ದೀಪದ ಮಾಲೆಗಳು ಇಡೀ ತಾಮಲಿಂದ ಹೊರೊಟ್ಟೆ ದೀಪನೇ ಉರ್ಕಂದು ಬರದುಂಡ ಪನ್ಪಿಲಕ್ಕ ಎಂಕ್ ತೋಜಿದು ಬತ್ತಡು ಮುಂದೆ ಎನ್ನ ಕಣ್ಣಿಗೆ ತೋಜಿ ನಂಚಿನ ಸತ್ಯ ಮಾತ್ರಕ್ಕೆ ಎನ್ನ ಕೆಮಿಕೆ ಕೇಂದ್ರ ರಾಗ ಐಕ್ಲ ನೆಕ್ಕಲ ದಾದಾಣ್ಣನ ಮಂಜಿ ಸಂಬಂಧವನ್ನು ಪಂಡದೆಯನ್ನು ಸಗ್ಗಿಕ್ಲೇನು ಕಡಪು
ಪುಡಿಯೆ ಅವಾಗ ನಾಡದ ಮಿತ್ತು ಕುಲ್ಲುದಿಮ್ಮಿ ಪದ್ಯ ಪ್ರಾರಂಭಿಸಿಗೆ ಆ ಪದ್ಯದ ಪ್ರಭಾವ ದಾವನ ಅಂಚಿನ ಒಂದು ವಿಶೇಷವಾದ ಅದ್ಭುತ ಪದವನ್ನು ನಡಪರೆ ಸಾಧ್ಯ ನನಗೆ ಅದನ್ನು ತೆರೆದೇನ ದಂಡಿಗೆ ಕಡಪುಡ್ದು ಈ ವ್ಯಕ್ತಿ ಮುಟ್ಟೆ ಪ್ರಾದ ಅಪ್ಪಾಜಿ ದಾದನ ಉಲ್ಪನ ತಪ್ಪು ನಡತದಕ್ಕೆ ಸಾಧ್ಯ ಉಂಟು ಅಪ್ಪಾಜಿ ದೀಪಕ ರಾಬರು ಪಂಪಂಚಿನ ವ್ಯಕ್ತಿ ಆ ಮಹೋನ್ನತೆ ಅಂಚಿನ ಮಹಾತ್ಮೆವರಿ ಕಣ್ಣಿನ ಮೇಲೆ ಬರ್ತಾರೆ ಸಾಧ್ಯ ಉಂಡೆ ಪಂಡೆ ಈ ಪೊತ್ತುಡಿ ಒಂದು ಪಾತ್ರೆ ಬಂತ ಮಕ್ಕಳಾತಿ ಪಂಡದ ಬೇಜಾಡಿತ್ತಿನಾರು ಏರೆ ಈ ಪೊತ್ತುಡು ಯಾರ ಪಾಡ್ನಂಚಿನ ಭಾಷೆಗೆ ಸರಿಯಾದ ದೀಪಕ ಮಾಲ ರಾಗುನು ಆ ದೀಪಕ ರಾಗುನು ಪಂಡದು ದೀಪರು ಪೊತ್ತಾಯ ನಂಚಿನ ಈ ಮಹಾತ್ಮಗೂ ಏನನ್ನು ಮದ್ನ ಮಂದು ತೋಡ ಅಪ್ಪಾಜಿ ಕೈಕಾಲು ದಾನಪ್ಪಾಜಿ ಗುಣಸೋ ಮದುವೆ ಈ ಆಯಂದ್ರಾಂಡ ದಾತ ಸುಖ ದಿಕ್ಕು ಏನಿಕ್ಕು ಅವೇನಾಂಡಲ್ಲ ಈ ಆಲೋಚನೆ ಮಲ್ದನ ಆಲೋಚನೆ ಮಲ್ಪುನ ಪ್ರಾಯ ನಿನ್ನ ಉಂದತ್ತು ಹೀರೇ ಕೊಟ್ಟಂಚಿನ ಸಂಸ್ಕಾರ ದೈಹಿಕವಾಯಿನಂಚಿನ ಸುಖ ಮಾತ್ರ ಮುಖ್ಯತ್ತು ಮನುಷ್ಯಗ ಮಾನಸಿಕವಾಯಿನ ಸುಖಲಬೋಡು ಇದು ಮುಟ್ಟೆನ ಮಗಳಿಗೆ ಮತ್ನಾತಜಿ ಒಂಜಿ ಊರ್ದ ಅರಸನ ಮಗನಾದವ ಮೊನೆಗೆ ಮದ್ವೆಗೆ ಯೋಗ್ಯ ಅಂತ ವರತಿಗದಿಗೆ ಅಂತ ಕಣ್ಣೀರು ಜಪ್ರಾಂದಿತ್ ಮಂಚಿನ ಈರು ಇತ್ತ ಮೇಡಪ್ ಮಂಚಿನ ಈ ಅಂಗೈನ ಸ್ಥಿತಿ ತೋದು ಏನ ಮದ್ನ ಮಂತು ಕೊರ ದುಬ್ಬುಬಿರ ತೋಂದುಲ್ಲ ಅಪ್ಪಾಜಿ ತಪ್ಪತ್ತೆ ಪಂದೆ ನಿನ್ನ ತಪ್ಪತ್ತು ನಿನ್ನ ಪ್ರಾಯದ ತಪ್ಪು ನಿಕ್ಕದಾನ ಬಿಡದ ಪ್ರಯೋಜನಕ್ಕೆ ನಡಬೂರಾಯಿ ಎನ್ನ ಮಗಳಿಗೆ ಮಂಗವಾಯ ಮಾಟ ಮಂತ್ರ ಮಲ್ತಿದೆ ಇಡೆಮುಟ್ಟ ಬರ್ಪುಡಿ ಬರ್ಪಾಯ ನಿಕ್ಕು ಆನಿ ಕೈಕಾರು ಕಟ್ಪುನ ಬಿಡ್ತು ನಿನ್ನ ತರೇನೇ ರಟ್ಟಾದೆ ನಾನು ಕಟ್ಟೇನ್ ನಾಂಡ ಈ ತಾವರನೆ ಎತ್ತಿಚಿ ನನ್ನ ಕಾಪುನತ್ತು ಏರಾವು ಕಟ್ಗೆ ಬಲೆ ಮೇನ ಗಾಡಿಗೆ ರಿದಂಪಾದು ಮೇನ ತರೇನೇ ರಟ್ಟಾಲೆ ತರೇನೇ ಕಟ್ತದೆ ಮುಖ್ಯ ದ್ವಾರಗೂ ಅಕ್ಕಡ್ಲಿ ಅದೇನೆ ತಪ್ಪದು ಓ ದೇವರೇ ನನ್ನ ಲಾಯರಿಗೆ ಕರುಣ ಬಂದಿದೆ ಸ್ವಾಮಿ ಕೇಳು ಪರಮ ಪಾವನ ಕೇಳು ದೇವರೇ ಬೈದರೆ ಕಷ್ಟನ ಮಾಜಾವರ ಏರಡ ಹೊರತು ಬೇತೆರಡಲ ಸಾಧ್ಯತೆ ದೇವರೇ ಎನ್ನ ಪಾಲಿಗೆ ಒಲಿದು ಬತ್ತದ ಬೈದರೆ ಕಷ್ಟನ ಪರಿಹಾರ ಮಲ್ಪುಲೆ ದೇವರೇ ಪರಿಹಾರ ಮಲ್ಪುಲೆ ಜನಪದಿಗೆ ಮೈಗೋ ವಿಕ್ರಮ ಕೇಳಲ್ಲ ಮಾತಾ ಚಕ್ರ
ವಿಕ್ರಮಾದಿತ್ಯ ಎಂದರೆ ಜೀವನಡು ಭಕ್ತರಂಚಿನ ಕಷ್ಟದ ಬೇನೆದ ಕೋಟಲಿಡಿ ಹುಲುಮೆಡಿ ಬೈತಿಲೇಕ ಬೈತಿ ಅಂದು ದೇವರೇ ಜೀವನಡು ಈ ಎನ್ನಂದನ ಜನ ಕಷ್ಟ ನಿನ್ನ ಪಾಲಿಗೆ ತಿಕ್ಕೊಂಡು ಪರಪ್ಪನಂಚಿನ ತುದೆಟ್ಟು ನೀರು ಬರ್ರೆ ಅಂದು ಬತ್ತಿನಂಚಿನ ಆನೆನು முதல வஜி ಭತ್ತಂಡ ಎಂಚ ಆನೆ ನೀರಿಡು ದರಾಣ ಅಂಚಾಣ ನಿನ್ನ ಸ್ಥಿತಿ ಅಂದು ದೇವರೇ ಕಷ್ಟ ಪನ್ಪುರವು ಪ್ರತಿಯೊಂದು ಜೀವಿಗಳ ಬರುಡಾಯಿನವೇ ಧರ್ಮ ಆಯೆ ಏರು ಆಯೆ ಎಂಚ ಆಯೆ ಧಾಯೆ ಆಯನ ಪಚ್ಚೆ ಎಂಚ ಉಪ್ಪೊಡು ಕಂಡುದು ಕಷ್ಟದಂತ ಧ್ವಜಾದುಕು ಪುಟ್ಟಿನಂಚಿನ ಜೀವಿ ಕ್ಷೇಮವಾದ ಬದುಕೊಡುಂದಂಡ ಸಂಸ್ಕಾರ ಮುಖ್ಯ ಸಂಸ್ಕಾರ ಇಟ್ಟದು ಸಂಸಾರದೊಟ್ಟಿಗೂ ಮೆರೆದು ಅರಸೊತ್ತಿಗೆದ ಮಿತ್ತ ಮುಟ್ಟೊಡಿಕ್ತನ ನಿಕ್ಕು ವೈತಲ ಕೊರತೆ ಇಜ್ಜಿಂಡಲ ಈ ಲೋಕಗೆಂಚ ತೋಜೊಡು ಬನ್ಪುರವು ಪ್ರಾಮುಖ್ಯವಾದಿತ್ತಂದು ಅಂಚಾದು ಈ ಪೊರ್ತುಗು ಈ ಭಾರಿ ಕಷ್ಟೊಡು ಭಾರಿ ಬೇರೆನದಿಂದ ವಿಕ್ರಮಾದಿತ್ಯ ದೇವರೇ ಈ ಪೊರ್ತುಡು ನರಳು ನೀನು ತುನಗ ಎನ್ನ ಮನಸ್ಸಿಗೆ ಗೋಡಿ ಈ ಎಂದಿ ಅಯ್ಯ ದಾನವರವೊಳಗೆ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇರ ರಕ್ಯ ರಕ್ಯ ಸರೀಶ್ವರ ರಕ್ಯ ರಕ್ಯ ಸರೀಶ್ವರ ದೇವರೇ ಈ ಮನುಷ್ಯ ಜೀವಿಲಿ ಏರಲ್ಲ ಕೆರುಪುನಾರತ್ತು ಒರಿಪುನಾರು ಮಣ್ಮನ ಸತ್ಯರು ಅಂಗ ಹೀನತೆನ ಪಡೆಯಿನ ಕಾಲುಗು ತಿಂಗಳು ರಡ್ಡು ಕರಿಂದಾಂಡಲ ನುಪ್ಪು ನೀರು ಇಂಜಾತ ಬದುಕದು ವರಿನಲ್ಪ ಇರ್ನ ಮಾಯದ ನೆಲೆನಿ ಅದು ತೆರೆಯೊಡ್ಡೆ ದೇವರೇ ಅಪಾರ ಮಹಿಮಾನ್ವಿತ ಮಟ್ಟದ ಸತ್ಯನ ತೆರೆಯೊಡ್ಡೆ ಯಾದು ಅಂಚಿತ್ತನ ಎಂಕಲ 17 ವರ್ಷ ಪರ್ಯಂತರ ಪೀಡೆ ಕೊರಿಯರ ನಾಡಲ ಈರು ಕೊರಿನ ಪೀಡೆಯನ್ನು ತಡೆತಂದು ಕೂಡಲ ಭಕ್ತಿ ನೀರನ್ನು ಸುಗಿತದಲ್ಪ ಭವ್ಯವಾದ ದಿವ್ಯ ಸ್ವರೂಪಡು ಪ್ರತ್ಯಕ್ಷವಾದ ಭಕ್ತರೆ ದೇವರೇ ಇರೇ ಪ್ರತ್ಯಕ್ಷವಾದ ಭಕ್ತರೆ ಇರ್ನ ದಿವ್ಯ ರೂಪಡು ತುಯಿರಲ್ಪ ವಿಕ್ರಮಾದಿತ್ಯನ ಕಣ್ಣು ಪಾವನಾಡು ಸ್ವಾಮಿ ಪಾವನಾಡು ಇರ್ನ ಅಮೃತವಾಡಿ ಕೇಳದಲ್ಪ ಎನ್ನ ಕೆಬಿ ಪಾವಿತ್ರತನ ಪಡೆದು ದೇವರೇ ಇರಡ ಪಾತ್ರರು ಆಯ್ನಲ್ಪ ಎನ್ನ ನಾಲೈ ಪಾವನಾಡು ಸ್ವಾಮಿ ಒಲಿದು ಬೈದರ ಇರು ಓಡಾಯ್ನವರನ್ನು ಕೇಳನ ವಿಕ್ರಮ ಕೊರುವೆ ಮಂಡಲಗ ಭಾಷಣ ಕೊರಿ ಈ ಬರ್ತೀವಿ ಕೇನ್ನಂಚಿನವರನ್ನು ಕೊರ್ರೆ ಸಿದ್ಧಾದಲ್ಲೇ ಶನಿ ದೇವರೇ ಲೋಕನು ಪಾಲನ ಮಲ್ಪಲ ಲೋಕನಾಥ ಇರು ಯಾನ ಅಂಚನ ಪನ್ಲಿಗೆ ಅಂಗೈ ಅಗಲದ ಒಂಜಿ ಊರುನು ಪಾಲನ ಮಲ್ಪಲ ರಾಜನಾಥ ಅದು ಈ ಲೋಕನು ಸರ್ವ ಜೀವರಾಶಿನನ್ನು ಉಂಡು ಮಾಡ್ತಾನ ಭಗವಂತ ಇರು ಈರೆ ಉಂಡು ಮಾಡ್ತಾನ ಜೀವಿಲಿಡು ಒರಿಯಾಯನ ಎನರು ಉಂಡು ಮಾಡ್ತದಲ್ಪ ಎನ್ನ ಬಾಲಿಗೆ ದಾದನು ಓಡಾದವನ್
ಮಾತ ಕೊರ್ತನಾರ್ ಇರು ದಾದನು ಕೊರಂದ ಇರು ಒರಿಯರು ಮಟ್ಲಕ್ಕೆ ಇರಡೆಯಾದ ಕೇಳದು ಪಡೆವಡು ಆಟಲ ಈರ್ನ ಬಾಯ್ದ ಪಾತ್ರ ಮಣ್ಣಾದ ಪೊಯ್ಯರಬಲ್ಲಿ ಎಲ್ಲ ದಾನಿಗೆ ಊರ್ದ ಜನಕ್ಕೆ ಲಿಂಗ ಪಡೆಯರಬಲ್ಲಿ ದೇವರು ಪಂಡರಿಗೆ ಕೊರಂದ ಪೊಯ್ಯರಿಗೆ ನಾವರೆ ಬಲ್ಲತ್ತೆ ಇರ್ನ ಪಾತ್ರ ಸಂದಾಯ್ತ ಆಗುಡುತ್ತಾಂಡ ಯಾನು ಕೇಳೋಡು ಈರು ಕೊರಡು ಯಾನು ಪಡೆವಡು ಐಕಾಂತರ ಎನ್ನ ಉಡಲ್ದ ಬಯಕೆ ನಿನ್ನ ಕಾಲಬದಲು ದಿವತ್ತುಲ್ಲ ಜೀವಿತಾವಧಿ ವಿಕ್ರಮಗವಾನ ಮಡದ ಕಷ್ಟನು ಕೊರಿಯರ ಅಂಚಿತ್ರ ಕಷ್ಟ ಭವಿಷ್ಯತ್ ಕಾಲದ ಮಾನವ ಜೀವನಕ್ಕೂ ಕೊರ್ಪು ಜೀವನ ಭಾಷೆ ನೀರು ಕೊರ್ಲೆ ವಿಕ್ರಮಾದಿತ್ಯ ದೇವರೇ ಈ ಬರ್ತುಗೂ ಈ ನಿಕ್ಕ ಬೋಡ ನಿಕ್ಕೇನಂದ್ರೆ ಜೀವಜಾಲಕ್ಕೂ ಬೋಡ ಆದವರಕ್ಕೇನೊಂದಿಲ್ಲ ಅಂದು ದೇವರೇ ಮನಸ್ಸಿಗೆ ತೃಪ್ತಿಯಾಂಡಿ ಈ ನಮನೆದ ಕಷ್ಟನಿಯಾನ ಜನಮಾನಿಲೆಗೆ ಕೊರ್ಪುಜಿಂದ ನಿಕ್ಕ ಆ ಪಾತ್ರನ ನಿತ್ತ ಕೊಡುಂದ ಜನಕ್ಕೂ ನನ್ನ ಪ್ರಪಂಚಡು ಅನ್ಯಾಯನೇ ಬಲ್ಪುಜರು ಫಲವಾಗ್ತಾರೆ ನಿನ್ನ ಸನ್ನಿಧಿಡ್ದು ಬರ್ರೆ ಸಾಧ್ಯ ಏರೆಗೆ ವಾಪಡ್ತಡು ರಾಶಿ ಪ್ರವೇಶವಾದ ಅಕ್ಲೆ ಕೊರ್ಪುರಂಚಿನ ಶಿಕ್ಷೆ ಅವು ಶಿಕ್ಷಣ ರೂಪಡು ಪುಡಕ್ಕಂದ ಶಿಕ್ಷಾ ರೂಪಡ ಶಿಕ್ಷಾ ರಕ್ಷಕರ್ತೃ ಆಯ್ನ ಶ್ರೀಮನ್ನಾರಾಯಣ ದೇವರು ಸಂಕಲ್ಪ ಪುತ್ರೆಯ ಅಧ್ಯಾನ ಈ ಬರ್ತು ಪನೊಂದುಲ್ಲೆ ಏರಾಯಿನಕ್ಕಲು ಸತ್ಯಧರ್ಮದ ತಾದಿಡಿತ್ತದು ಈ ಚರಿತ್ರೆಯನ್ನು ಪೊರ್ಲುಡುಕೇನು ಬೇರ ಕಥೆನು ಪಿಂದೋನು ಬೇರ ಈ ವಿಕ್ರಮಾದಿತ್ಯನ ಚರಿತ್ರೆಂಚಿರಂದ ತೇನು ಬೇರ ಅಕ್ಲೇಗಿಯಾನ ಶಿಕ್ಷೆನು ಕೊರೆಯೇ ಬೊಕ್ಕಲ ಪನೊಂದುಲ್ಲತ್ತ ನಿನ್ನ ಇನಿ ರಾಜ್ಯಗೊಂಡು ಬೊಕ್ಕಸಗೊಂಡು ಭಂಡಾರಗೊಂಡು ಕೈಕಾರ ಮಾಡು ರೂಪಕರು ಮಾಡು ವಿಕ್ರಮಾದಿತ್ಯ ದೇವರೇ ನಿಕ್ಕನ ಈ ರೂಪತ್ತು ಈ ನಿಜವಾದ ಆರೋಪಡಿತ್ತನ ಅವೇ ರೂಪನಿಗೆ ಕರುಳುತ್ತವೆ ವಿಕ್ರಮಾದಿತ್ಯ ದೇವರೇ ಪೂರ್ಣ ರೂಪ ಪೂರ್ಣ ಕಳೆ ಪೂರ್ಣ ಬಿಂಬ ಪೂರ್ಣ ಚಂದ್ರ ಪೂರ್ಣ ಐಶ್ವರ್ಯ ಪೂರ್ಣ ಅಂತಸ್ತು ಪೂರ್ಣ ಸಂಸಾರ ನಿಕ್ಕ ಕರುಣಿಸಾದೆ ದೇವರೇ ಯಾನೆಡೆ ಕೇನನ್ನು ನನ್ನ ದಾದೊಂಡು ಮಲ್ಲು ಯಾನ್ ಕೇನಂದ ನೀತು ಬದಗಾದ ಕೊರಿಯಾರಿ ಕಷ್ಟ ಪದ್ಯ ಪದ್ಯಳ್ಳ ಕ್ಷಣ ಕ್ಷಣೋಟ್ಲ ಇರನೇ ನೆನೆತೊಂದು ಬತ್ತಿನೇ ಯಾನ ಇರಡ ಯಾನ್ ಪ್ರಾರ್ಥನೆ ಮತ್ತೊಂದುತ್ತೆ ಏತನ ಕಷ್ಟ ಕೊರ್ಲೇದೆ ಬೇರೆ ಅನ್ನ ಸಹಿಸನ್ನ ಶಕ್ತಿ ಕೊರ್ಲೇನು ಇದು ಶಕ್ತಿ ಕೊರೊಂದೆ ಬತ್ತಾರೆ ಈ ನಾಲಾಡಿ ಅನ್ನ ಸುವಿತೊಂದೆ ಬತ್ತೆ ಇನಿಕಾನಗ ತುಯ್ಯರಾವಂದ ದುಂಬುರ್ದು ನಾಲು ಪಾಲು ರೂಪಡಾವಡು ಸಿರಿ ಸಂಪತ್ತು ರಾವಡು ಪೂರಾ ಒದಗಾದು ಕೊಡ್ದು ಏನೋ ಉದ್ಧಾರ ಮಾಡ್ತಾರೆ ಜೀವಿಯಾಗಿ ಕಷ್ಟಪತ್ರ ಬರ್ತಳು ಯಾನ್ ಈತನಲ್ಲ ಭಕ್ತಿ ಮತ್ತೆ ಭಕ್ತಲ ಎಂಟು ದೇವರ ಶಿಕ್ಷಕರು ಇನ್ನೊಂದಕ್ಕೆ ದೇವರ ನೆನಪುರ ಐತಿ ಆಂಡ ಈ ಅಂಚತ್ತು ಎಂಕು ಕೊರಿನ ಶಿಕ್ಷೆ ಶಿಕ್ಷಣ ರೂಪಡು ಏನನ್ನು ರಕ್ಷಣೆ ಮಲ್ಪನಾರು ಶನಿದೇವರ ಕಂಡದು ಏಪ ಶ್ವಾಸ ನಡಪುಂಡ ಆತು ಹೊರ್ತುಗಳ ನೆನೆತ್ತಿನ ಧನ್ಯಾಯ ಈ ಧನ್ಯಾಯ ಈ ಪಾತ್ರ ಕಾರಮುದೆಳ್ಳಿ ಇದು ಪ್ರಾರ್ಥನೆ ಮಾಡ್ಕೊಂಡು ದೇವರೇ ಈ ಕೊರ್ನೆ ಅಂಚಿನ ಅನುಗ್ರಹ ವಿಶೇಷ ಹತ್ತಿರ ಶಕ್ತಿ ಎಂಕು ಒದಗಾದ ಕೊರ್ನೆಟ್ಟು ಕಷ್ಟೊಂದು ಸಹಿಸೊಂಡೆ ಯಾನ್ ಸಹಿಸೊಂಡೆಂದ ಅಹಂಕಾರತ್ತು ಸಹಿಸೊಂದು ಅಲ್ಪ ಈರೇ ಎಂಕು ಶಕ್ತಿ ಕೊಡ್ತೀನಿ ಮಂತ್ರ ಅಂಚಿನ ವಿಶ್ವಾಸ ಎಂಕೊಂಡು ಆನ ನನ ಪುಟ್ಟದು ಬತ್ತಿನ ನರಮಾನವರಿಗೆ ಈ ನಮ್ಮ ಕಷ್ಟ ಕೊರಿಯರನ್ನ ಅಂತ ಸಹಿಸೋದ್ರೆ ಸಾಧ್ಯ ಇದ್ದಿದೆ ಬೇರೆ ಅಂತ ಅದಿರಡೆ ನಟ್ಟು ನನ್ನ ಎರೆಗಳ ಈ ನಮ್ಮಂದ ಕಷ್ಟ ಈ ಕೊರೆ ಅವನ್ ವಿಕ್ರಮಾದಿತ್ಯ ಕಷ್ಟ ಕೊರ್ರೆ ಬಲ್ಲಿ ಪನ್ಪುನ ಅಕ್ಲೆಡ ಇಷ್ಟಾರ್ಥ ಬೋರ್ಡು ಪನ್ಪುನನೇ ಈ ಪ್ರಾಮುಖ್ಯ ಈ ಹೊರ್ತುಡು ನಿತ್ಯಾನು ಪಾತೆರ ಕೊರೊಂದಿಲ್ಲ ಏರಾಯಿನಕ್ಲಿ ಈ ನಿನ್ನ ಸ್ವಲ್ಪ ತಿಂಗೊಲ್ದ ಕಷ್ಟನು ಮನನ ಮಲ್ತುದು ಏರಾಯಿನಕ್ಲು ಎನನು ಆರಾಧ್ಯ ದೇವೇರಾದು ಪೂಜೆ ಮಲ್ಪೇರ ಆಯ್ತ ಒಟ್ಟು ಶನಿಗ್ರಹ ಪ್ರವೇಶ ಒಟ್ಟು ತುಂಬು ಅಕಲ ಚರಿತ್ರೆ ಏತ್ ಸಚ್ಚಾರಿತ್ರವಾದ ಪುಣ ಅಂಚಿನಕಲ ರಾಶಿಗೆ ಏಳರಗ ಶನಿ ಕಷ್ಟನು ಕೊರೆಯ ವಿಕ್ರಮಾದಿತ್ಯ ನಿನ್ನ ಜೀವನಡು ನಿಕ್ಕ ಅವೇತು ಅಪವಾದ
ಕಷ್ಟಲು ಬತ್ತನು ಆ ಅಪವಾದನು ಪೂರ ಕಳೆವೆ ನಿಕ್ಕ ಬತ್ತನ ಕಷ್ಟನು ಪೂರ ದೂರ ಮಲ್ಪೆ ಈ ಕಲಿಕೊಟ್ಟು ಈ ದೇವರ ನಿಕ್ಕ ಒಲಿದರಂದ ಒಂದು ಇದಮುಟ್ಟ ಎರೆಗಳ ಒಲಿದನತ್ತು ನನಲ ಎರೆಗಳ ಬತ್ತು ಧ್ವಜೆ ನಿನ್ನ ಪೂರ್ಣವಾಯಿ ನಂಚಿನ ಮನಸ್ಸದ ಸ್ಥಿರತೆಗೆ ಬೋಡಾದು ನಿನ್ನ ಭಕ್ತಿಗೆ ಬೋಡಾದು ಈ ಮಂತ್ರ ಎಟ್ಟೆ ಕಚ್ಚೋಗ ಬೋಡಾದು ಈ ಶನಿ ನಿಕ್ಕು ಪ್ರತ್ಯಕ್ಷ ಇರು ಒಂದು ಲೋಕಡ ನನ್ನ ಏಪದ್ರ ಶನಿ ಪ್ರತ್ಯಕ್ಷ ಅವರೆಜ್ಜಿ ಒಂದು ಕಡೆ ತನಿದ್ದು ಆಶೀರ್ವಾದ ಮತ್ತೊಂದೆ ಎನ್ನ ನಿಜ ಸ್ಥಾನದ ದೇವರ ಬಂಡಿ ಲೆಕ್ಕನೆ ಕಂಡಿನಂಚಿನ ಅಪವಾದ ಹೋಯಿನು ನಂದಿ ಶ್ರೇಷ್ಠಿ ಯಾಕಂದ್ರೆ ಮಾತಲ್ಲಿ ಎತ್ತಬಹುದು ಚಂದ್ರಸೇನ ಒಟ್ಟಿಗ ಆ ಅಂತಪುರಕ್ಕೆ ಹೋಯ್ನಪ್ಪ ಆ ಹಂಸ ಭಕ್ತಿಯೇ ಮಾತೆಲ್ಲ ಎದುರುಲ್ಲ ನಿಂಗಿನಂಚಿನ ಮುತ್ತುದ ಸರವನ್ನು ಪಿರ ಕಕ್ಕದು ಮಾಡಿ ಅಪ್ಪಂಡ ಅಪವಾದ ಪೋಂಡು ನಂದಿ ಶ್ರೇಷ್ಠಿ ತನ್ನ ಮಗದ ಆಲೋಲಿಕ್ಕೆ ನೀರೇ ಮದ್ವೆ ಅವಳು ಒಂದು ಕಾರಿಗೆ ಅಡ್ಡ ಕೊಡ್ದು ನಟ್ಟರನ್ನ ಆವು ಒಂದು ಒತ್ತೊಂಡೆಯಾಗ ಇಂಚಿನ ಚಂದ್ರಸೇನ ಮಹಾರಾಜದ ಯಾನು ವಿಕ್ರಮ ಎಂದು ತೆರೆದು ಬಿಟ್ಟಿವೆ ಎನ್ನ ಕಾರುಗಡ್ಡ ಮುರಿದು ತಪ್ಪು ನಟ್ಟೊಂಡೆ ಮಗಲೇನ ಮದ್ವೆ ಅವಳು ಒಂದು ಒತ್ತಾಯ ಮತ್ತೆ ಆ ಒಂದು ಒತ್ತೊಂಡೆ ಮಾತ್ರತ್ತಿ ಎನ್ನ ಕಷ್ಟದ ಕಾಲುಡು ಇಲ್ಲಗಲೆಪ್ಪುಡ ಏನೊಂದು ಸಾಂಕಿನಂಚಿನ ಗಾಣಿಗೆ ಪುಣ್ಯಾತ್ಮೆ ಪಾಪದೇ ಆಗೊಂದು ಊರುನೇ ಚಂದ್ರಸೇನಡ ಬಂದು ಉಂಬಳಿಯಾದ ಕೊಡ್ಪಾಯ ಮೊಗಲ ಮಾತ ಮನಸ್ಸಿಗೆ ಸಮಾಧಾನ ಮತ್ತೊಂದು ಈ ಪೊರ್ತುಡಿಯನ್ನ ಉಜ್ಜನಾಪುರೋಗ ಪಿದಣ್ಣಂಚಿನ ವೇಳೆ ಈ ಪೊರ್ತುಡಿಯ ಬಂದ್ಕೊಂಡು ಬೇಕದ ಆಲತ್ತು ಸದ್ ಭಕ್ತರ್ನದು ಮಾತಿರ್ಲ ಈ ಶನಿದೇವರನ್ನ ಕಥೆನ ಕೊರ್ಲುಡು ಕೇನೋಡು ಮಾತ್ರತ್ತು ಒಲ್ಪಲ ಶನಿದೇವರನ ಬಗ್ಗೆ ನಡಪುನಂಚಿನ ಯಕ್ಷಗಾನನ ನಾಟಕನ ತೂದು ನಮ್ಮ ಮಂದಿರದಾಲ ಪಾಪ ಕರ್ಮತ್ತಿನ ಶನಿದೇವರ ದೂರ ಮತ್ತುಕೊಳ್ಳಡೆಂದು ಪ್ರಾರ್ಥನೆ ಮಾಡ್ತಿದ್ದ ಒಟ್ಟಿಗೆ ಇಂಥದಿನೊಟ್ಟು ಈ ಜಾಗಡೆ ಗುರುನಾನ ಯಕ್ಷಗಾನ ಮಂಡಲದ ಕಲಾವಿದರನ್ನು ಬರ್ಪಾದ ಶನೀಶ್ವರ ಮಹಾತ್ಮ್ಯ ಅನ್ಪುನಂಚಿನ ಪೌರಾಣಿಕ ಕಥಾಭಾಗವನ್ನು ಗೊಬ್ಬಾಯಿನಗಳು ಗೊಬ್ಬರ ಓಡಾತ ಸಹಾಯ ಕೊರ್ನೆಗಳು ಅಂಚನೆ ಗೊಬ್ಬಿನಂಚಿನ ಕಲಾವಿದರು ಅಂಚನೆ ತೂಯಿನಂಚಿನ ಸದ್ಭಕ್ತಿಯರು ನಿಗಲೆ ಮಾತವೇಗಿಲ್ಲ ಮಹಾಗಣಪತಿ ದೇವಿಯರು ಕಟೀಲ್ದಪ್ಪೆ ಉಲ್ಲಾಲ್ದಿ ಶನಿದೇವಿಯರು ಮಾತ್ರತ್ತೆ ನಮ್ಮ ಮಂಡಲದ ಆರಾಧ್ಯ ಮೂರ್ತಿಯನ್ನು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಆಯುರಾರೋಗ್ಯ ಭಾಗ್ಯ ಸಂಪತ್ತು ಕರಡು ಮಾತೆಯರನ್ನ ರಕ್ಷಣೆ ಮಾಡಿಕೊಳ್ಳುದು ದೇವರ ಪ್ರಾರ್ಥನೆ ಮತ್ತೊಂದು ಮಂಗಳ ಮಂಡನಿಗಳ ಅಪ್ಪಣೆನಿಗೇನೊಂದು Thank you.